ಭಕ್ತಾಭಿಮಾನಿಗಳಲ್ಲಿ ಪರಮ ಪೂಜ್ಯ ಎಲ್ಲರನ್ನು ಸಾಲಾಗಿ ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದಿಕೆಗೆ ನಾವೆಲ್ಲರೂ ಸ್ವಾಗತಿಸೋಣ. ಪ್ರತಿಷ್ಠಾ ಮಹೋತ್ಸವದ 10ನೇ ವರ್ಷದ ಪೂರ್ವದ ಕಾರ್ಯಕ್ರಮವು ಈ ಕಾರ್ಯಕ್ರಮ ಪಾಲ್ಗೊಂಡ ನಂತರ ಯೋಗಿ ಕೌಸ್ತುಭ ಪರಮ ಪೂಜ್ಯ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಅಚ್ಚರಿ ಈ ಕಾರ್ಯಕ್ರಮ ದೀಪ ಪ್ರಜ್ವಲನೆ, ಧಾರ್ಮಿಕ ಉಪನ್ಯಾಸ, ಸಭಾಧ್ಯಕ್ಷತೆ, ಅವೆಲ್ಲಕ್ಕನೆ ದೇವಿ ಉಪಸ್ಥಿತಿ, ಅವೆಲ್ಲಕ್ಕನೆ ಸನ್ಮಾನ ಸ್ವೀಕಾರ ಮಾಡುವ ರಚನ ಅತಿಥಿ ಗಣ್ಯರಂತೆ ಅಂಚನೆ ಭಕ್ತ ಬಂದೊಡೆ ಪರಪಿ ನೀರಿದ ಹೊಸರಡು ಬಲೆ ಒಂದು ಭತ್ತ ನಚ್ಚಿನ ಮೆತ್ತನದ ನೆಲ ನಮ್ಮ ತುಳುನಾಡು. ದೈವಾರಾಧನೆ, ನಾಗಾರಾಧನೆ ಇಂಚಿತ್ತಿ ಮಮಲ್ಲ ವಿಶೇಷ ಪ್ರಾಶಸ್ತ್ಯ ಕೊರ್ನಚ್ಚಿನ ದೈವಭೂಮಿ ನಮ್ಮ ತುಳುನಾಡು. ಈ ನೆಲಿಟ್ಟು ಪಿಲಾರ್ದ ಸೋಮನಾಥ ದೇವೇರ್ನ 14 ಮಾಗಣದ ಒಡೆಯೇ ಸೋಮನಾಥ ದೇವೇರ್ನ ಕೊಡಿಯಡಿ ಟುಪ್ಪು ನಚ್ಚಿನ ಸೋಮೇಶ್ವರ ಗ್ರಾಮದ ಈ ಪಿಲಾರ್ದ ಮಣ್ಣಡು ಕರಿನ 1 ವರ್ಷದಿಂಚಿ ಮಹಾಲಕ್ಷ್ಮಿ ದೇವೇರ್ನ ಆರಾಧನೆ ಮನ್ಪನ ಮೂಲಕ ಈ ಭಾಗದ ಧಾರ್ಮಿಕ ಚೈತನ್ಯ ಕೊರತ ನಂಚಿನ ಪುಣ್ಯ ಮಣ್ಣು ನಮ್ಮ ಪಿಲಾರ್. ಈ ಪಿಲಾರ್ದ ಪುಣ್ಯ ಭೂಮಿಡು ಮಹಾಲಕ್ಷ್ಮಿ ದೇವೇರ್ನ ಆರಾಧನೆ ಮಲ್ತಿನ ಬಕ್ಕ ಕರಿನ 1 ವರ್ಷದಿಂಚಿ ಅವು ಧಾರ್ಮಿಕವಾದ ಸಾಮಾಜಿಕವಾದ ಭಜನದ ಮೂಲಕ ಈ ಕ್ಷೇತ್ರ ಈ ಭಾಗದ ಧಾರ್ಮಿಕ ಜಾಗೃತಿಯ ಮೂಲಕ ಈ ಭಾಗದ ಜನಗಳನ್ನು ಒಂಜೆ ಮನಸ್ಸು ಒಂಜೆ ಕೊಡಿಯಡಿಟ್ಟು ಒಟ್ಟು ಮಂತನಂಚಿನ ಮಹಾಲಕ್ಷ್ಮಿ ಮಂದಿರ ಪಿಲಾರ್ ಇಂದ 10ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ ನಮ್ಮ ಸೇರುಂದ ಬಸವಣ್ಣನ ವಾಕ್ಯಲಕ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪಲ್ಲಕನೆ ಇನಿ ಮಹಾಲಕ್ಷ್ಮಿ ಮಂದಿರನ ಆರಂಭ ಆಯ್ರೆ ಐಕ್ ಭೂಮಿ ಪೂಜೆ ಮಲ್ದದ್ದು ಐಕ್ ಶಂಕುಸ್ಥಾಪನೆ ಮಲ್ತನಂಚನ ಪೂಜ್ಯ ಸ್ವಾಮೀಜಿಯರು ಇಂಥ 10ನೇ ವರ್ಷದ ಕಾರ್ಯಕ್ರಮ ಪಾಲ್ದೆತೊನ್ನ ನಮ್ಮ ಭಾಗ್ಯ ಪನ್ನೊಂದು ಕಾರ್ಯಕ್ರಮ ಈ ಕ್ಷೇತ್ರದ ಅಧಿಪತಿಯಾಗಿ ನಂಚಿನ ಸೋಮನಾಥ ದೇವರಿಗೆ ತರೆದಗ್ಗದ ಅಡ್ಡ ಬೂರೊಂದು
ಈ ಬಾಗಡ ನಮ್ಮೊಂದು ಬತ್ತನಂಚಿನ ಮಹಾಲಕ್ಷ್ಮಿ ದೇವರನ್ನು ಸುಗಿತೊಂದು ಅಂಚನೆ ತುಳುವ ನಾಡದ ಮಣ್ಣುಡುತ್ತನಂಚಿನ ಮಾತ ದೈವ ದೇವರೆಲ್ಲ ಈ ಸುಗಿತೊಂದು ಕಾರ್ಯಕ್ರಮನ ಆರಂಭ ಕೊರೊಂದಲ್ಲ ಬತ್ತಿ ಬಿನ್ನೇರು ಇತ್ತಿ ಇಷ್ಟೇರ್ನಕ್ಲ ಸೇರಿಗೆಡು ಮಾತೆರೆಲ್ಲ ಎದುಕೊನೊಂದು ಈ ಕಾರ್ಯಕ್ರಮನ ಸುಗಿಪು ತಗೊರುಟು ಆರಂಭ ಕೊರಡು ಪಡೆದು ಅನನ್ಯ ಪಕ್ಕ ಕೂಟದಕ್ಲೆಗೆ ಭಿನ್ನ ಮತ್ತೊಂದಲ್ಲ ಅನನ್ಯ ಮತ್ತು ತಂಡದವರಿಂದ ಇದೀಗ ಪ್ರಾರ್ಥನೆ. महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं ಬಂದುಲೆ ಬೆಲ್ಲದ ತುಂಡು ಕೊರ್ದು ಎದುಕೊಂಡು ನಂಚಿನ ಪೊರ್ಲ ಕಂಠದ ನೆಲ ನಮ್ಮ ತುಳುನಾಡು ವರ್ಷದ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮಗಳ ಬತ್ತಿ ಬಿನ್ನೆರೆನು ಇತ್ತಿ ಇಷ್ಟೇರೆನು ಪೂಜ್ಯ ಯತಿವರಿಯರೆನು ಶ್ರೀ ದಿನೇಶ್ ನಾಯಕ್ ಐದೊಟ್ಟುಗು ಮಹಾಲಕ್ಷ್ಮಿ ಮಂದಿರ ನಡೆದು ಬತ್ತನ ತಾದಿದ ಬಗ್ಗೆ ಸ್ವಾಗತ. ಮಹಾಲಕ್ಷ್ಮಿ ಮಂದಿರ ಪಿಲಾರ್ ಒಂದೇತ ಪ್ರತಿಷ್ಠಾ ದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ಬತ್ತಿನಂಚಿನ ಮಾತೆರೆಗಳ ಉಡಲ್ದಿಂಚಿನ ಸ್ವಾಗತ ಕೋರೊಂದು ಪ್ರವೀಣ್ಯರು ಬನ್ನಿಯರು ಒಂದು ಬೆಲ್ಲ ನೀರು ಕೊರೋಡು ಅಂಡದು ಅಂಡ ಯಾನ ಬಡವೆ ಮೂಲು ಎನ್ನ ಬೆಲ್ಲ ಒಂದು ಬೆಲ್ಲ ನೀರು ದೆತನಂಚಿನ ಕೊರ್ಪಿನಂಚಿನ ವ್ಯಕ್ತಿ ಯಾನತ್ತು ಮಾತೆರ್ಲ ಪ್ರೀತಿದಿದ್ದು ಬೈದೇರು ನಮ್ಮ ಅತಿಥಿರು ಅವೇ ಇಂಕ ಭಾರಿ ಖುಷಿ. ಇನ್ನಿತ ಎಂಗ್ಲ ಧಾರ್ಮಿಕ ಗದ್ದಿಗೆಯ ಉದ್ಘಾಟನೆ ಮನ್ಪರ ಬೈದೇರು ಕಾಪಿಗಾಡದ ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಏನಂಚಿನ ಏಜಶೇಖರ್ ಭಾರಿ ಒಂಜಿ ಸದ್ಗುಣಿ ಜನ ಎಂಗ್ಲ ಮಂದಿರಾಗ ಕರಿನ ಕೆಲವು ವರ್ಷದ ಸಹಾಯ ಸಹಕಾರ ಕೊರೊಂದೆ ಬರೊಂದುಲ್ಲೇರು ಸರಳವಾದ ವ್ಯಕ್ತಿ ಅವರಿಗೆ ನಮ್ಮ ಮಂದಿರದ ಈ ಕಾರ್ಯಕ್ರಮಕ್ಕೆ ತುಂಬುರಿದ ಸ್ವಾಗತವನ್ನು ಕೋರೊಂದುಲ್ಲೆ. ಕಾರ್ಯಕ್ರಮ ದಯಮಂತದ್ದು ಕ್ಷಮೆ ಕೊರಲಿ ಅಂತ ಬಾನೊಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾನಿಲ ಕ್ಷೇತ್ರದ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಬೈದೇರು ಈ ಮಂದಿರ ಪ್ರತಿಷ್ಠೆಯನ್ನಾಗನೇ ಆಯ್ತು ಒಂದು ಕೆಸರ್ಗಲ್ಲು ಪಾಡರ ಕಾರಣ ಆರೆ ಜೊತೆಗೆ ಈ ಮಂದಿರದ ಅಭಿವೃದ್ಧಿಗಳ ಸದಾ ಪುಣ್ಯತೊಂದಿತ್ತಿನ ಜನ ವೈಕಲ ನಮ್ಮ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ಓವೇ ಕಾರ್ಯಕ್ರಮ ಮಾಡು ಐಕ್ ಬೆನ್ನೆಲುಬಾದ ಉಂತದೇರು ಇನ್ನೇ ಖಾಲಿ ಅಂಕಲ್ ಮುರಣಿ ಇನ್ವಿಟೇಷನ್ ಕೊರ್ರೆ ಪೋಯಿನಿ ಅಂಡ್ ಆರು ಕಾರ್ಯಕ್ರಮಕ್ಕೆ ಬರ್ಪ ಅಂದ ಆರೇ ಒತ್ತೊಂದು ಆರೇ ಎಂಗಲ್ನ ಕಾರ್ಯಕ್ರಮಕ್ಕೆ ಚಿತ್ತೈಸಿದೇರು ಸ್ವಾಮೀಜಿಗೆ ಎಂಗ್ಲ ಮಂದಿರದ ಪರವಾದ ಉಡಲ್ದಿಂಜಿನ ಸ್ವಾಗತ ಕೋರೊಂದು. ಆಸರೆ ಚಾರಿಟೇಬಲ್ ಟ್ರಸ್ಟ್ದ ಸಂಸ್ಥಾಪಕರಾಯನೆಂಚಿನ ಡಾಕ್ಟರ್ ಆಶಾ ಜ್ಯೋತಿರೈ ಕರಿ ವರ್ಷನೇ ಮೇರು ಎಂಗ್ಲ ಗೆಸ್ಟ್ ಅದು ಬರೋಡಿತ್ತನು ಅಂಡ ಲಾಸ್ಟ್ ಗೊಂಜಿ 2 ವಾರ ಒಪ್ಪನಾಗ ಪನಿಯರು ಎಂಕ್ ಪೂನಾಗ ಪೋಯರುಂಡು ದಿನೇಶ್ ಬರ್ರೆ ಆಪುಜಿಂದು ಅಂಡ ಈ ಸರ್ತಿ ಎನ್ನ ಒತ್ತಾಯನದಾದನ ಅಂಡ ಅಪ್ಪೆನ ದಯನದಾದನ ಅರೇನ ಮೂಲು ಬರ್ಪಿಲಕ ಮಂತದೇರು ಅಪ್ಪೆ ಭಾರಿ ಖುಷಿ ಅಂಡ್ ಆಶಕ ಬತ್ತದು ಅರೆಗಳ ಎಂಗ್ಲ ಕಾರ್ಯಕ್ರಮಕ್ಕೆ ಮೋಕೆದ ಸ್ವಾಗತ ಕೋರೊಂದು. ಸಂಬಂಧದ ಬತ್ತನಂಚನ ಆಸರೆ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯ ಸ್ಥಾಪಕರಾಯನಂಚನ ಡಾಕ್ಟರ್ ಹಿರಿಯರ ನೆಂಚಿನ ಶೃಂಗೇರಿ ಶಾಖಾ ಮಠದ ಧರ್ಮದರ್ಶಿಗಳು
ಶ್ರೀ ಸತ್ಯಶಂಕರ ಬಳ್ಳಾವರಿ ವೈದ್ಯರು ಶೃಂಗೇರಿ ಮಠಕ್ಕೆ ಯಾರು ಮಂತಿನ ದಾನ ಅವು ಉದಾಹರಣೆಂಚಿನ ನಿಗಲ್ ತೂವೊಂದು ಪರ್ ಕೋಟೆಗಾರದ ನೂರ್ಮಾಲ್ದ ಸೈಡ್ ಒಪ್ಪನ ಶೃಂಗೇರಿ ಮಠ ಎಕರಗಟ್ಟಲೆ ಭೂಮಿ ಇನಿ ಅವು ಬಂಗಾರದಲ್ಲ ಜಾಸ್ತಿ ಬೆಳೆಬಾಳನ ಅಂಜಿ ಜಾಗೆ ಐನ ಆ ಶೃಂಗೇರಿ ಮಠಕ್ಕೆ ಒಂಜಿ ದಾನಕೋರ್ನ ಒಂಜಿ ಧೀಮಂತ ವ್ಯಕ್ತಿ ನಮ್ಮ ಜೊತೆ ಬೈದೇರು ಎನ್ನ ಅಂಜಿ ಲೆಪ್ಪುಗು ಆರು ಓ ಕೊರ್ದು ಕ್ಲಪ್ತ ಸಮಯಕ್ಕೆ ಬತ್ತಿನ ಭಾರಿ ಖುಷಿ ಆತನ ರೆಗ್ಯುಲರ್ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಕೋರುವುದಿಲ್ಲ. ಬಂದುಲೆ ಕರಿಣಂಜಿ 2 ತಿಂಗಳದ್ದು ದುಂಬು ಬೊಲ್ಮಾಡು ಭಾರಿ ಶೋಕದ ಒಂಜಿ ಉಳ್ಳಾಲ್ತಿ ಅಮ್ಮನ ಒಂಜಿ ಕ್ಷೇತ್ರ ಹೊಸತಾದ ಪ್ರತಿಷ್ಠೆ ಬಕ್ಕ ಬ್ರಹ್ಮಕಲಶ ಅಂಡಿ ಐತೊಂಜಿ ಎಂಜನ ಜೀರ್ಣೋದ್ಧಾರ ಸಮಿತಿದ ಉಪಾಧ್ಯಕ್ಷರು ಆದಿತ್ತಿನ ಪ್ರಸಾದ್ ರೈ ಕಲ್ಲಿಮಾರ್ ಬೈದೇರು ನಮಗೂ ಗೊತ್ತುಂಡು ಒಂಜಿ ಕ್ಷೇತ್ರ ಕಟ್ಟೋಡಂಡ ಎದ್ದು ಸಮಯ ಪತ್ತುಂಡು ಒಂಜಿ ನಮ್ಮ ಕಾರ್ಯದ ಬಿದ್ದಂಡ ಒಂಜಿ 2 ವರ್ಷಲ ಹೋಯರೆ ಅಂಡ ಖಾಲಿ ಆಜಿ ತಿಂಗಳು ಆಂಜಿ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರ ತರದೆರ್ತದ ಇನ್ನೇ ಉಂಟುದು ಲಕ್ಷೋಪಲಕ್ಷ ಭಕ್ತಾದಿಲು ಅಡಿಗೆ ಪೋಪಿಲಕ ಆವಡಂಡ ಆಯ್ತ ಮುಖ್ಯ ಕಾರಣ ನಮ್ಮ ಪ್ರಸಾದ್ ರೈ ಕಲ್ಲಿಮಾರಿ ಅರ್ಲ ನಮ್ಮ ಕಾರ್ಯಕ್ರಮಕ್ಕೆ ಬೈದೇರಿ ಅರೆಗ್ಲ ತುಂಬುರದಾದ ಸ್ವಾಗತ ಕೋರುವುದಿಲ್ಲ. ವಿಶ್ವವಿದ್ಯಾಲಯ ಕಾಪಿಗಾಡ್ ನೇತ ಪ್ರಮುಖರಾನಂಚಿನ ಬ್ರಹ್ಮಕುಮಾರಿ ಪಾರ್ವತಿ ಅಕ್ಕ ಎಂಕಲ ಒಟ್ಟಿಗಲ್ಲೇರು ಸಮಾಜಕ್ಕೆ ಅಕ್ಲನೇ ಒಂಜಿ ಶೈಲಿಡು ಒಂಜಿ ಸೇವೆ ಕೊರಪಿನಂಚಿನ ಎಂಗ್ಲ ಪೂಜನೀಯ ಅಕ್ಕ ಎಂಗಳೊಟ್ಟಿಗಲ್ಲೇರು ರೆಗ್ಯುಲ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಿಲ್ಲ. ಮಲರ ಧೂಮಾವತಿ ಬಂಟ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಇಂದತ ಅಧ್ಯಕ್ಷರಾಯನಂಚಿನ ಬಾಬುಶಾಸ್ತ್ರ ಕಿನ್ಯ ಎಂಗಳೊಟ್ಟಿಗೆ ಉಳ್ಳೇರು ಬಾಬುಶಾಸ್ತ್ರ ಬಂದಾಗನೇ ಗೊತ್ತಾಪನಾರು ಧರ್ಮಶಾಸ್ತ್ರನ ಮಲ್ಲ ಭಕ್ತಿ ಬಂಡದು ಜೊತೆಗೆ ಆರು ಬಲಕೈಟು ಬರ್ನ ಎಡಕೈಟು ಗೊತ್ತಾಪಜಿ ವರ್ಷ ಬಂಜಿ ಯಾರು ಪಾಪದಕ್ಲೆಗೆ ಮದ್ಮೇಲೆ ಬಂತೊಂದುಲ್ಲೇರು ಅವು ಪಬ್ಲಿಸಿಟಿ ದಾಲಿಕ್ಸ್ ಅರೆಗೆ ಆಂಜೆ ಆರ್ಯಾಗ ಅರ್ನ ಸಂಘ ಸಂಸ್ಥೆ ಕಟ್ಟ ನನಗೆ ಹಾಲ್ ಉಂಡು ಐಟೊಂದು ಸಿಂಪಲ್ ಅದು ಮದ್ಮೆ ಅಂತ ಬಿಡ್ಪೇರು ಪೇಪರ್ ಬಡ್ಚಿ ಚಾನಲ್ ಬಡ್ಚಿಂದ ಬಂತೇರು ಅಂಚಿನ ಒಂಜಿ ಸರಳ ವ್ಯಕ್ತಿ ಬಾಬುಕಿನ್ನ ಎಂಗಳೊಟ್ಟಿಗೊಲ್ಲೇರು ಅರೆಗ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಿಲ್ಲ. ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಮೇರು ಎಂಗಳೊಟ್ಟಿಗೆ ಆಸೀನರಾದುಲ್ಲೇರು ಹೆಮಂತದ ಒಂಚೂರು ಜೋಶುಡು ಚಪ್ಪಾಲೆ ಬಟ್ಲೆ ನಮ್ಮ ವೀರ ಸೇನಾನಿ ಯಾರು ಜೋಶುಡು ಒಂಚೂರು ಚಪ್ಪಾಲೆ ಬಟ್ಟುಡೊಂದು ಏನದಲ್ಲ ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಜಿ ಬಿನ್ನೆ ಸಮಾಜ ಸೇವಕರ ಏನಂಚಿನ ಸಂತೋಷ್ ಕುಮಾರ್ ಕುಂಪಾಲ ನಮ್ಮೊಟ್ಟಿಗೊಲ್ಲೇರು ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಿಲ್ಲ. ನಮ್ಮರೇ ಆಯ್ನಂಚಿನ ಸ್ಥಳೀಯರು ಮಾಜಿ ಕಬಡ್ಡಿ ಕ್ರೀಡಾಪಟು ಸುನಿಲ್ ರೈ ಕುರ್ನಾಡು ಮೇರೆ ನಮ್ಮ ಒಟ್ಟಿಗೆ ಒಳ್ಳೆಯರು ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಿಲ್ಲ. ಗೊಬ್ಬುದ ಒಜ್ಜಿ ಕ್ರೀಡಾಪಟು ಅದು ಪುನಂಚಿನ ಸುನಿಲ್ ರೈ ಕುರ್ನಾಡು ಉಳ್ಳೇರು ಅರೆಗೆ ಚಂದ್ರಕಾಂತ್ ಗಟ್ಟಿ ಮೇರೆ ಶಾಲು ಬಾರ್ದು ಗೌರವ ಅರ್ಪಣೆ ಮಾಡ್ತಾರೆ. ಸನ್ಮಾನ ದೆತೊಂದುಲ್ಲೇರು ಅಶೋಕ್ ಸೋಮೇಶ್ವರ ಜೀವರಕ್ಷಕರು ಮೀಂದ ಲೆಕ್ಕ ನೀಂದದು ಎತ್ತೋ ನೂರಾರು ಜೀವನ ಕಾಪಾಡಿನ ವ್ಯಕ್ತಿ ಅಶೋಕ್ ಸೋಮೇಶ್ವರ ಅಲ್ಲೇರು ಅರೆಗ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವುದಿಲ್ಲ. ಅಂಚನೆ ನಮ್ಮ ಮಂದಿರದ ಗೌರವಾಧ್ಯಕ್ಷರು ನಮ್ಮ ಈ ಮಂದಿರ ಪುಟ್ಟರ ಮೇನ್ ಕಾರಣನೇ ಯಾರು ದಿವಾಕರ್ ಬಂಗಬೆಲ್ಲ ನಮ್ಮ ವೇದಿಕೆ ಉಳ್ಳೇರು ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಅಧ್ಯಕ್ಷರಾಯನಂಚಿನ ರಮೇಶ್ ಗಟ್ಟಿ ಉಳ್ಳೇರು ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ಅಧ್ಯಕ್ಷರಾಯನಂಚಿನ ಶೋಭಾ ಕೊಲ್ಲೇರು ಅರೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೊಂದು ಎನ್ನ ಸ್ವಾಗತ ಭಾಷಣಗೆ ಅಲ್ಪ ವಿರಾಮ ಕೋರೊಂದಿಲ್ಲ. ಒಂಜಿ ಇಲ್ಲಿಯ ಶೇಖರಣ್ಣ ಅವರ ಗೊತ್ತು ಇಲ್ಲಿ ಒಂದು 5 ನಿಮಿಷ ಮುಗಿಪ ಒಂಜಿ ಪ್ರಾಸ್ತಾವಿಕ ಆಯ್ನಾತ್ ಬೇಗ ಮೂಲಂಜಿ ಇರುವ 30 ವರ್ಷ ತುಂಬು ವಿವೇಕ್ ಫ್ರೆಂಡ್ ಸರ್ಕಲ್ ಬಂಡದು ಮೂಲ ಪಿಲ್ಲಾರ್ಡ್ ಇತ್ತನು ಸ್ವಾಮೀಜಿಲೆ
ಆ ವಿವೇಕಾನಂದ ಸರ್ಕಲ್ ಇರ್ದು ಸಾಕಷ್ಟು ಒಂದು ಸಮಾಜ ಸೇವೆ ಆತನು ನಮ್ಮ ಪಿಲಾರ್ ಶಾಲೆಗೆ ವಿದ್ಯುತ್ ಸಂಪರ್ಕ ಅವಾರ್ಡ್ ಒಂದು ಮೇನ್ ಗೇಟ್ ಅವಾರ್ಡ್ ಪೂರ ಕೊರ್ದು ಪೂರ ಮಸ್ತ್ ಸಮಾಜ ಸೇವೆ ಮಂತದೇರು ಅಂಡ ಈ ಆಟೋಟ ಸ್ಪರ್ಧೆ ಜಾಸ್ತಿ ಇತ್ತೇರು ಅವ್ರು ಉಲ್ಲಾಡ್ ತೂದು ಪಾರ್ನಿಕಲ್ ಮಸ್ತ್ ಕಪ್ಪು ಗುರ ದಿಂಜಿದನ್ ಕ್ಲಬ್ದಲ್ಲ ಅಣ್ಣ ಈ 10 ವರ್ಷದ ಪಿರಾವು ಈ ದಿವಕರಣ್ಯ ಮೂಲ ಯಪ್ಪ ಇಲ್ಲ ಮಂತೇರು ಈ ಮೂಲ ಒಂದು ಪಿಲಾರ್ಗೆ ಜ್ಞಾನದ ದಿವಿಗೆ ಅನ್ಪತ್ತಾಯಿರು ಆ ಕ್ಲಬ್ ಪೊರೆಲ್ಪಾಯರು ಜ್ಞಾನದ ದೀವಿಗೆ ಅನ್ಪತ್ತಾಯರು ಐತ ಪ್ರತಿಫಲ ಅದು ಪುಟ್ಟಿನೇ ಈ ಮಹಾಲಕ್ಷ್ಮಿ ಮಂದಿರ ಐಕೆ ಮೇನ್ ಪ್ರೇರೇಪಣೆ ನಮ್ಮ ಸ್ವಾಮೀಜಿಲ ಮೇನ್ ಪ್ರೇರೇಪಣೆ ಆದಿಲ್ಲೇರಿ ಅಂಚಾದು ಈತೆ ಎನ್ನ ಒಂದು ಪ್ರಾಸ್ತಾವಿಕನ್ನು ಎಲ್ಲೆಡು ಮುಗಿಪಾದು ಈ ಸ್ವಾಗತ ಪ್ರಾಸ್ತಾವಿಕನ್ನು ಮುಗಿಪಾವೆ ದಯಮಂತ ಲೇಟ್ ಅಂಡ ಕ್ಷಮಿಸಲೇ ಮಾತಾಡಲ ಪೂರ ಅರ್ಜೆಂಟ್ ಡೇ ಉಪನಾಗ್ಲಿ ಧನ್ಯವಾದ ಮಾತಾಡಿಲ್ಲ ಶುಭ ಆರಂಭ ಕೊರ್ನಂಚಿನ ಎಜೆ ಶೇಖರನ್ನೇ ಪಾತಿರ್ಜೇರ್ ಅವ್ರು ಉವೆ ಧಾರ್ಮಿಕ ದಕ್ಷಿಣ ಕನ್ನಡ ಜಿಲ್ಲೆಡು ಧಾರ್ಮಿಕವಾದ ಓಲೆ ಕೆಲಸ ನಡೆತನಲ್ಲ ಆ ಉಗ್ರಾಣ ಮುಹೂರ್ತಪ್ಪು ಧಾರ್ಮಿಕ ಸಮಾರಂಭಪ್ಪು ಅಚ್ಚನೆ ಮಾತಾ ಕ್ಷೇತ್ರಡ್ಲ ತನ್ನ ಬುಲ್ಪು ಅರ್ಲಾವಣ ಮೂಲಕ ಆ ಕಾರ್ಯಕ್ರಮಕ್ಕೂ ಎಡ್ಡೆ ಕೂಡ ಮನಸ್ಸು ಶುಭ ಹಾರೈಕೆ ಮಂತನಾರು ಈ ಕಾರ್ಯಕ್ರಮದ ಆರು ಪಾತ್ರರಂದೆ ಅನ್ನ ಮನಸ್ಸಡೆ ಶುಭ ಹಾರೈಕೆ ಮಂತೇರು ಆಡಳಿತ ಮುಕ್ತೇಶ್ವರ ಉಮಾಮಹೇಶ್ವರ ಕ್ಷೇತ್ರದ ಶ್ರೀ ಎಜೆ ಶೇಖರನ್ನೇ ಕಾರ್ಯಕ್ರಮದ ಧಾರ್ಮಿಕ ಸಭೆಲೇಸ್ ಬಂಡ ನಮ್ಮ ಬಂಜಿದ ಬಡ ಉಗೋನಸು ಮನ್ಪಗೆ ನಮ್ಮ ಮನಸ್ಸದ ಚಿತ್ತದ ಒಂಜಿ ಉಲ್ಲಾಸಗೆ ಐತೊಂಜಿ ಪೊಲಮುಗು ಬಡದ ಧಾರ್ಮಿಕ ಚಿಂತನೆ ಬೋರ್ಡ್ಗೆ ಧಾರ್ಮಿಕ ಉಪನ್ಯಾಸ ಬೋರ್ಡ್ಗೆ ಅರ್ಥಪೂರ್ಣವಾದ ಈ ಮಹಾಲಕ್ಷ್ಮಿ ಮಂದಿರದ ಕಾರ್ಯಕ್ರಮ ಧಾರ್ಮಿಕ ಉಪನ್ಯಾಸ ಕೊರ್ಜಿನ ಅವು ಸಮರ್ಥ ಆಪೂಜಿ ಪನ್ಪು ನೆಲೆಟ್ ಇನಿ ಆಸರೆ ಚಾರಿಟೇಬಲ್ ಟ್ರಸ್ಟ್ ದ ಸಂಸ್ಥಾಪಕರ ನೆಂಚಿನ ಡಾಕ್ಟರ್ ಆಸಾದ್ ಜ್ಯೋತಿ ರೈಲರ್ ಬಂಟರಯಾನೆ ನಾಡವರ ಮಾತೃ ಸಂಘದ ಮೂಲಕ ಅವೇತೋ ಧಾರ್ಮಿಕ ಕಜ್ಜಲನೆ ಈ ಸಮಾರಂಭ ಮಲ್ತನಾರು ಅಂಚನೆ ಮುರನ್ ನಡೆತನಂಚಿನ ಪೊಳಲಿ ಕ್ಷೇತ್ರದ ವೈಭವದ ಬ್ರಹ್ಮ ಕಲಶೋತ್ಸವದ ಒಂಜಿ ಹೊರೆಕಾಣಿಕೆ ಸಮಿತಿದ ಒಂಜಿ ಸಂಚಾಲಕಿಯಾದ ವೈಭವಪೂರ್ಣ ಹೊರೆಕಾಣಿಕೆಯನ್ನು ಒಂಜಿ ಯಶಸ್ವಿಯಾದ ನಿರ್ವಹಣೆ ಮಲ್ತನಂಚಿನ ಡಾಕ್ಟರ್ ಆಶಾ ಜ್ಯೋತಿ ರೈ ಮೆರೆದು ಧಾರ್ಮಿಕ ಕೊಲಬದ ಪಾತೆರ ಧಾರ್ಮಿಕ ಉಪನ್ಯಾಸ ಅಂಚನೆ ಅಕ್ಕ ಪಾರ್ವತಿ ಬೊಕ್ಕ ವೇದಿಕೆದ ಮಿತ್ತಿತ್ತಿನಂಚಿನ ಪೂರ ಹಿರಿಯರ ಅಂಚನೆ ಸಭೆ ಟಿಪ್ಪುನಂಚಿನ ಪೂರ ಸದ್ಭಕ್ತ ಬಾಂಧವರೇ ಶ್ರೀ ಮಹಾಲಕ್ಷ್ಮಿ ಮಂದಿರ ಪಿಲಾರು ಹೆಚ್ಚಿನ ಪಕ್ಷ ದಿನೇಶ್ ಪಂಡಿಲಕ 3 ವರ್ಷದ ದುಂಬು ಬತ್ತದ ಎತ್ತೊಡಿರ್ತೀನಿ ನಾನು ಹೆಚ್ಚೆಲ್ಲ ಬತ್ತದ ಎತ್ತೆ ವೈಕಲ ಒಂಜಿ ಯೋಗ ಪನ್ಪಿನ ಒಂಚು ಉಂಡುಗೆ ಇಂಚಿನ ಸಂದರ್ಭಡು ಇಂಚಿನ ಪೊರ್ತುಡು ನಿಕುಲು ಇಂಚ ಉಪ್ಪೋಡು ಪಂಡ ದಾರ ಮಿತ್ತಿಡ್ದು ಬರೆದು ಕಡಪುರದೇರು ಅಂಚೆನಿ ಎತ್ತೊಂಡೆ ಇಡಿಗೆ ಅಂಡ ಬಾರಿ ಒಂಜಿ ವಿಶೇಷ ಪಂಡ ಗುರುಕುಲ್ ಇಪ್ಪುನಗ ಅಕ್ಕ ಪಾರ್ವತಿ ಇಪ್ಪುನಗ
ಯಾನ್ ಎಂಚಿನ ಧಾರ್ಮಿಕ ಉಪನ್ಯಾಸ ಮಲ್ಪನ ಪಂಪಿನನೆ ಎಂಕ್ ಅರ್ಥ ಆಪುಜಿದೆ ಯಾಪಂಡ ಧಾರ್ಮಿಕ ಉಪನ್ಯಾಸ ಮಲ್ಪುಲಕ್ಕ ಇಜ್ಜಿಯಾನ್ ಮಾತ್ರ ನಮ್ಮ ಸಮಾಜದ ಒಂಜಿ ಆತ್ ತೂಂದಿಪ್ಪುನಗ ಮಸ್ತ್ ಸರ್ತಿ ನಮ್ಮ ದುಂಬುದ ಹಿರಿಯಕುಲು ಬರೆದು ಪೋತಿನಂಚಿನ ದೀದು ಪೋತಿನಂಚಿನ ಈ ವ್ಯವಸ್ಥೆಲೇನು ಪೂರ ಹಿರಿಯಕುಲು ವೇದಿಕೆಡು ಬತ್ತದ ಪನ್ಪೆ ಮಾತ್ರ ಐನ ನಮ್ಮ ಜೀವನದ ಏತ ಅಳವಡನೆ ಮಲ್ಪ ಪಂಪಿನಂಚಿನ ಬಾರಿ ಸಂಶಯದ ಒಂದು ವಿಷಯ ನಮಕ್ಕೇನು ಇಂಚಿಡ್ದು ಬಿಡ್ಪ ಯಾನ್ ಜಾಸ್ತಿ ಬಂಗದ ಪನ್ಪೂಜಿ ಧರ್ಮ ಪಂಡದಾದ ಪನ್ಪಿನಂಚಿನತಿ ಧಾರ್ಮಿಕ ಉಪನ್ಯಾಸ ಪಣಿಪೇಟಿಗೆ ಧರ್ಮ ಅಂದ್ ಬತ್ತನೋರು ಈ ಧರ್ಮ ಪಂಡ ನಮ್ಮ ಹೆಚ್ಚಿನ ಕುಲಿಯನ್ನು ಧರ್ಮ ಪಂಡ ಧರ್ಮ ಫ್ರೀ ಇಂದ ಏನು ಧರ್ಮ ಪಂಡ ಒಂಜಿ ಚೌಕಟ್ಟು ನಮ್ಮ ಹಿರಿಯಕುಲು ನಮಕ್ ಪಾಡ್ದು ಕೊಡ್ತೀನಿ ಅಂಚಿನ ಒಂಜಿ ಚೌಕಟ್ಟು ಇನ್ನು ಆ ಚೌಕಟ್ಟನ್ನು ನಮಕ್ ಜನಕ್ಲೆಗ್ ಪಣೆರೆ ಪೋಂಡ ಆತ ಸಂಸ್ಕಾರ ದೆತೋನು ಆತ ಸಂಸ್ಕಾರ ನಮ್ಮಡ ಇಜ್ಜಿ ಇನ್ನು ಎಲ್ಲಿಯ ವಿಷಯ ಪಣ ಮಸ್ತ್ ಜನ ಪಾತರೆ ಉಳ್ಳೇರು ಅಂಚ ಅದು ಮೂಲೊಂಜಿ ಪೊರ್ಲುದ ಮಂದಿರ ಮಲ್ತದು ಒಂಜಿ ಸುಸಂಸ್ಕೃತವಾಯಿನಂಚಿನ ನಾಗರಿಕೆರಿ ಪರಿಸರಡು ಮೂರ್ದು ಬರಡು ಪನ್ಪಿನಂಚಿನ ಇಚ್ಛೆಡು ಕೆಲವಾರು ನಿಕುಲು ಎಡ್ಡೆ ಮನಸ್ತಕುಲು ಸೇರೊಂದು ನೆಮ್ಮಲ್ದಾರೆ ನಮ್ಮ ಇನಿತ ಜೀವನಡು ಪೊರ್ಲಾದು ಒಂಜಿ ಜೀವನ ನಡಪವಡುಂಡ ಹಿರಿಯಕುಲು ಪಂತರಿಗೆ 4 ಪುರುಷಾರ್ಥಲು ಪಂಡ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು 4 ಏನು ಮಲ್ಪೋಡು ಬಂದ ಇದು ಈ ಧರ್ಮ ಅರ್ಥ ಕಾಮ ಮೋಕ್ಷ ನೆನ್ ನಮ್ಮ ಸಂಪಾದನೆ ಮಲ್ಪೋಡಾಂಡ ಈ ದೇಹ ಪನ್ಪಿನಂಚಿನ ಬೋಡು ಶರೀರಮಿದಂ ಕಲು ಧರ್ಮ ಸಾಧನಂ ಬಂದ ಧರ್ಮ ಅವಡು ಅತನ 4 ಪುರುಷಾರ್ಥಲೇನು ಸಾಧನೆ ಮಲ್ಪೋಡಾಂಡ ನಮಕ್ ಈ ದೇಹ ಬೋಡು ಬಂದ ಯಾನೊಂಜಿ ವೈದ್ಯಕೀಯ ಒಂಜಿ ಚೌಕಟ್ಟು ಇತ್ತಿನಾಲಾಯನ ಕಾರಣ ಇನ್ನೊಂದು ಎಲ್ಲಿಯ ಒಂಜಿ ಮೆಸೇಜ್ ಕೊರ್ದು ಇನ್ನಿತ ಉಪನ್ಯಾಸ ಅಂತ ಪನ್ಪುಜಿ ಈ ಶರೀರ ಪನ್ಪಿನೇನು ನಮ್ಮ ಏತು ಪೊರ್ಲು ತೂವೊಂದ ನಮ್ಮ ಶೋಕು ಮೋನಿಗೆ ಪಾಡುವ ಡ್ರೆಸ್ ಪಾಡುವ ಪೂರ ಪಾಡುವ ಅಂಡ ಉಲಾಯಿಡ್ದು ನಮ್ಮ ದಾದ ಪನ್ಪಿನೇನು ಆಲೋಚನೆ ಅಲ್ಪುಜ ನಮ್ಮನ ಆಲೋಚನೆ ನಡೆ ನುಡಿ ಮೂಜಿಲ ಪೊರ್ಲುಡು ತಾಳೆಡು ಪೋಡ್ಗೆ ಬ್ಯಾಲೆನ್ಸ್ಡ್ ಪೋಡ್ಗೆ ಅಪಗ ನಮ್ಮ ಒಂಜಿ ನರಮಾನಿ ಪಂಡದು ನಮ್ಮ ಕಾಪು ಪ್ರಾಣಿಲೇನು ಜೀವಿಲೇನು ಪೂರ ದೇವರು ಸೃಷ್ಟಿ ಮಲ್ದೇರು ಅಂಡ ಈ ಸೃಷ್ಟಿಡ್ ಅತ್ಯಂತ ಶ್ರೇಷ್ಠವಾಯಿನಂಚಿನ ನಮ್ಮ ನರಮಾನಿ ದಾಯಪಂಡ ನಮಕ್ ದೈವಿಕತೆ ದಂಚಿ ಎತ್ತೆ ಆಪುಣುವಂತೆ ಸಾಧನೆ ಮಲ್ತಂಡ ಪನ್ಪಿನಕುಲು ಹಿರಿಯಕುಲು ಪನ್ಪಿರು ನಾನು ಎಕಡ ಪಂಡೆ ಈ ಶರೀರ ಪನ್ಪಿನಂಚಿನಕ್ಕೆ ನಮ್ಮ ಏನ ತಿನ್ಪ ಆ ಶರೀರ ನಮ್ಮ ತಿಂತಿನ ಹಿಡ್ದಾರ ಆ ಶರೀರ ಆಪು ಆ ಶರೀರ ಖಾಲಿ ಆಪಿನ ಮಾತ್ರ ನಮ್ಮ ಎಂಚಿನ ಆಲೋಚನೆ ಮಲ್ಪ ಐತ ಮಿತ್ತಿಲ ನಮ್ಮ ತಿಂಪಿನಂಚಿನ ಸುತ್ತು ಪರಿಣಾಮ ಬೀರು ನೀನು ಯಾನ್ ದಾಯ ಪಣೊಂದುಲ್ಲೆ ಪಂಡ ನಮ್ಮ ಇನಿತ್ತ ಕಾಲಘಟ್ಟಡು ತೂಂಡ ನಮ್ಮ ತಿಂಪಿನೇಕ್ ಒಂಜಿ ಒವೇ ಒಂಜಿ ಲೈಸೆನ್ಸ್ ಪಂಡ್ಪೆರತೆ ಅವು ಇಜ್ಜೀನಿ ನಮಕ್ ಎಂಚಿನ ತಿಕ್ಕಣ ಏನು ತಿನ್ಪ ನಮ್ಮ ಅವು ಎಂಚಿನ ಐಟ್ ಉಂಡು ದುಂಬುದ ಕಾಲಡಿ ಇಲ್ಲಡು ಒಂಜಿ ಅಪ್ಪೆ ಐನಾಲು ಪೊರ್ಲು ಮಲ್ತದ ಅಡಿಗೆ ಮಲ್ತೊಂದಿತ್ತಲು ಅವು ನುಪ್ಪು ಕಜ್ಜಿಪು ನುಪ್ಪು ಚಟ್ನಿ ಗಂಜಿ ಚಟ್ನಿ ಅಂಡೆಲ್ಲ ಮಲ್ಲೆಜ್ಜಿ ಅಲ್ಲಿ ಪ್ರೀತಿಡು ಮಲ್ಪುನ ಪೊರ್ಲುಡು ಆ ದೇಹಗ ಎತ್ತೊಂದಿತ್ತಂದ್ರೆ ಜನಕಲ್ನ ಆಲೋಚನೆ ಎಲ್ಲ ಅಪ್ಪೆನ ಆ ಪರಿಪೂರ್ಣತೆ ಎಂಚಿನ ಎತ್ತನ ಅಂಚನೆ ಅವು ಪ್ರತಿಬಿಂಬಿಸೊಂದಿತ್ತು ಇನ್ನು ಅಂಚದ್ದು ನೀಕ್ ಯಾನ್ ಜಾಸ್ತಿ ಒತ್ತುದಾಯಿ ಕೊರ್ಪೆ ಪಂಡ ನಮಕ್ಕಿನಿ ಆರೋಗ್ಯ ಪನ್ಪಿನಂಚಿನ ಏಪ ಇಜ್ಜ ಅಪಗ ಈ ಓ ಪುರುಷಾರ್ಥಲೆಲ್ಲ ನಮಕ್ ಸಾಧನೆ ಮಲ್ಪರೆ ಅಪುಜಿ ಆರೋಗ್ಯ ಬೋಡು ಆರೋಗ್ಯ ಪಂಡದ ಅದೇ ಖಾಲಿ ಜೀವದ ಆರೋಗ್ಯನಾ ಅತ್ ಆಲೋಚನೆಲೇನ ಆರೋಗ್ಯ ನಮ್ಮ ಎಂಚಿನ ಆಲೋಚನೆ ಮಲ್ಪ ಸೈನ್ಸ್ ಪನ್ಪುನು ದಿನಕ್ಕೂ 10,000 ಆಲೋಚನೆ ನಮ್ಮ ಮಂಡಿಡ್ ತಿರ್ಗುನು ಬಂದ ಯಾನ ಆಲೋಚನೆ ಮಲ್ತಿನ ಎಲ್ಲೆ ಎನ್ನ ನಡೆ ಆಪುನು ಎಲ್ಲಂಜಿ ಎನ್ನ ನುಡಿ ಆಪುನು
ಅಪಗ ನಮ್ಮ ಎಂಚಿನ ತಿನ್ಪ ಐತ ಮಿತ್ತಿ ನಮ್ಮ ಗಮನದಿತ್ತು ನೋಡು. ಒಂದು ದಯ ಪಂಡೆ ಪಂಡ ಶರೀರ ನಮಕ್ ಬೋಡು, ಈ ಕಾಯ ಫಿಸಿಕಲ್ ಬಾಡಿ ನಮ್ಮ ಪಂಡ ಐದು ಬಕ್ಕ ಒಪ್ಪುನು ಮಾನಸಿಕವಾಯಿನಂಚಿನ ಒಂಜಿ ನಮ್ಮ ಶಕ್ತಿ. ಮನಸ್ಸು ಹತೋಟಿಡಿತ್ತಿನ ಪೂರಲ ಹತೋಟಿಡುಂಡು. ಅಂಡ್ ಇನಿ ನಮಕ್ ಮನಸ್ಸನ್ನು ವಿಚಲಿತ ಮನ್ಪುನಂಚಿನ ನಾನಾ ರೀತಿಯ ಒಂಜಿ ವ್ಯವಸ್ಥೆಲುಂಟು. ಈ ವ್ಯವಸ್ಥೆಲಿರ್ದವರ ನಮ್ಮ ಕೆಲವಾರು ಸರ್ತಿ ಮನುಷ್ಯರಾದಿಜ್ಜ ನಮ್ಮ ಕಾಂಡೆ ಪುಲ್ಯಕೊಲೋಗ್ ಲಕ್ಕದ ನಮ್ಮ ಬಯ್ಯ ಮುಟ್ಟಕ್ಕೆ ಏನಾಗ ನಮ್ಮ ಕಲೋಚನೆ ಹಾಕೊಂಡು ನಮ್ಮ ಮನುಷ್ಯರ ಅಂದ ಅತ್ತ ಬಂತ ಮನಸ್ಸಿಗೆ ವಿಚಲಿತ ಮಲ್ಪನ ಆತ್ ವ್ಯವಸ್ಥೆ ಉಂಟು. ಅಂಚಾಯನ ಕಾರಣ ಮನಸ್ಸಿಗೆ ಆಹಾರ ಪಂಡೆಯಿಂಚಿನ ಎಡ್ಡೆಡ್ಡೆಂತಿನ ಪುಸ್ತಕಲು ಎಡ್ಡೆಡ್ಡೆಂತಿನ ಆಲೋಚನೆಲು ಗುರುಕುಲ್ನ ವಚನಲು ನೆನ್ ಪೂರ ಕೇಂಡ ನಮ್ಮ ಮನಸ್ಸು ಎಡ್ಡಾಪು. ಅಂಚೆ ಶರೀರದ ಆರೋಗ್ಯ ಒಂಜಿ ಮರ್ಗಿಲ್ಡಾಂಡ ನಮ್ಮ ಮನಸ್ಸದ ಆರೋಗ್ಯನ ಆ ರೀತಿಡ್ ನಮ್ಮ ಅವಳು ಈ ನಮ್ನೆದ ಪೂರ ನಿಖಲ್ನ ಭಜನೆದ ಮಂದಿರಲ್ ಪೂರ ಇತ್ತಿನವಳು ನಿಖುಲ್ ಈ ನಮ್ನೆದ ಒಂಜಿ ವಿಚಾರಲೇನು ಮುಲ್ ಬತ್ತದ ಪೊರ್ಲುದ ನಾಲ್ಪಾತೆರ ದೇವರನ ವಿಷಯ ಧರ್ಮದ ವಿಷಯ ನಿರಂತರವಾದ ನಡತ್ತೊಂದು ಪೊಡು. ನನ್ನ ಭಾವನೆ ಭಾರತದ ಭಾವನೆಗೆ ಭಾರೀ ಮಲ್ಲ ಒಂಜಿ ಸ್ಥಾನಮಾನ ಕೊಡ್ತೀರಿ. ನಮ್ಮ ಭಾವನೆಲು ಆ ರೀತಿದ ಭಾವನೆ ಬರ್ಪುಣು ಏರಾವರ್ತಿ ಮಸ್ತ್ ಯಶಸ್ಸಿಯಾದ ಉಲ್ಲಾಲ್ ಪಂಡಿ ಪೆಕ್ಟಿಗೆ ನಮಕ್ ಮತ್ಸರ ಪೂರಲ್ಲ ಮತ್ಸರ ಇಂಚ ಆಪುಣ್ ಕೆಲವು ಸತಿ ಏರಾ ಒಂಜಿ ಬಾರಿ ಲಾಯ್ಕದ ಕಾರ್ದೆತ್ತೊಂಡೇರಿ ನಮಕ್ ಉಂತೆರೆ ತೀರುಚಿ ಏರಾ ಒಂಜಿ ಬಾರಿ ಎಡ್ಡೆಂತಿನ ಸ್ಥಾನಮಾನಕ್ಕೆ ಪೋಯರು ಧರ್ಮೋಗಕ್ಲೆನ್ ಟೀಕೆ ಮಲ್ತದ್ದು ಹೀ ಆಳಿಸಿದಕ್ಲೆನ್ ತಿರ್ತಕನಪಿನಂಚಿನ ತೇಜೋವದೆ ಮಲ್ಪುನಂಚಿನ ಮಲ್ಪ ಈ ಭಾವನೆಯಲ್ಲಿ ಹತ್ತೋಟಿಡಿ ಇಜ್ಜಂದೆ ಒಂದು ಆಪಿ ಭಾವನೆಲೆಗ್ಲ ಮನಸ್ಸುಗ್ಲ ಮಸ್ತ್ ಕೈತಡ್ದ ಸಂಬಂಧ ಅಂಚೆ ಭಾವನೆಯಲ್ಲೇನು ಎಡ್ಡೆ ಭಾವನೆಯಲ್ಲೇನು ನಮ್ಮ ಜೀವನಡು ಅರ್ಲಾವು ಅನುಕಂಪ ಆದಿಪ್ಪು ಪ್ರೀತಿ ಆದಿಪ್ಪು ವಿಶ್ವಾಸ ಆದಿಪ್ಪು ಐಕ್ಯಮತ್ಯ ಆದಿಪ್ಪು ಈ ಭಾವನೆಯಲ್ಲಿ ನಮ್ಮ ಐಕ್ ನನಾತ್ ಬಲ ಕೊರಡು. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪಂದಕ್ಕೆ ಎಂದಾರತೆ ನಿಕುಲು ಅಕಲು ಮುರಾಣಿ ಮುಟ್ಟಲ ಈ ಆತ್ಮದ ವಿಚಾರದ ಆಲೋಚನೆನೇ ಮಲ್ದಿತ್ತೀರು. ಹೆಲ್ತ್ ಪಂಡದಾದಕ್ಕೆ ಎಂಡಾಕಲು ಪನ್ಪಿನಿ ದೈಹಿಕ ಮಾನಸಿಕವಾದ ನಮ್ಮ ಸರಿ ಇತ್ತಂಡ ಹೆಲ್ತ್ ಪಂದ ಅಂಡ ನಮ್ಮ ಪೂರ್ವಜರು ಸಹಸ್ರ ವರ್ಷದ ದುಂಬು ದೈಹಿಕವಾದ ಮಾನಸಿಕವಾದ ಭಾವನಾತ್ಮಕವಾದ ಆಧ್ಯಾತ್ಮಿಕವಾದ ನಮ್ಮ ಆರೋಗ್ಯಡಿತ್ತಂಡ ಮಾತ್ರ ಅವು ಸಂಪೂರ್ಣ ಆರೋಗ್ಯ ಬಂದ ಅಪಗ ಬಂತೀರು. ಇತ್ತೆ ಆಧ್ಯಾತ್ಮಕ ಬರ್ಕ ನಮ್ಮ ಏತು ಜನ ಕುಲೊಂದು ನಮ್ಮ ಈ ಭೂಮಿಗೆ ದಾಯೆ ಬತ್ತ ಪಂಡದ ಆಲೋಚನೆ ಮಲ್ಪ ಒಂಜಿ ನಿಮಿಷ ಅಂಡ್ಲ ಮಲ್ಪನ ಇಚ್ಚಿ ದಾಯ ದೇವರು ನಮ್ಮ ನಿಡೆ ಕಡ ಪ್ರಿಯರಿ ಈತೊಂಜಿ ಉತ್ಕೃಷ್ಟವಾಯಿನಂಚಿನ ಜೀವಿಯಾದ ನಮ್ಮ ದಾಯ ದೇವರಿಡ ಕಡ ಪ್ರಿಯರಿ ನಮಕ್ ನಮ್ಮ ಪ್ರಾಣಿ ಲೆಕ್ಕತ್ತು ನಮಕ್ ದೇವೇರನ ಸಾಕ್ಷಾತ್ಕಾರ ಮಲ್ಪುನಂಚಿನ ಒಂಜಿ ಕ್ಷಮತೆ ಉಂಡು ಐಕೊಂಚೂರು ಸಾಧನೆ ಬೋಡು ಪಂಪಿನ ದೃಷ್ಟಿಡ್ ನಮ್ಮನ್ ದೇವರಿಡ ಕಡ ಬರ್ದೇರು ಅಂಡ ನಮ್ಮ ಒಂಜಿ ನಿಮಿಷಲ ಆ ಸೃಷ್ಟಿಕರ್ತನ ಒಂಜಿ ನಿಜವಾಯಿನಂಚಿನ ತಿರ್ಲಂದೆಂಚಿನ ಪಂಪೇರು ನಮ್ಮ ದೇವರಿನ ಎದುರುಂತ್ವ ಅಡ್ಡ ನೀಟ ಬೂರ್ವ ಪೂರ ಅಂದ್ ದೇವಸ್ಥಾನಕ್ಕೆ ಪೋನಾಗ ಎನ್ನ ಮೊಬೈಲ್ ಆಫ್ ದಿ ಓಡು ಪಂಪಿನ ಪರಿಜ್ಞಾನ ನಮಕಿಜ್ಜಿ ದೇವಸ್ಥಾನದ ಪೋನಾಗ ಎನ್ನ ಲೆಕ್ಕನೆ ಕುಡೋರಿ ಪ್ರಾರ್ಥನೆ ಮಲ್ಪೆರೆ ಬೈದೇರಿ ಅನ್ ಮಲ್ಲ ಗಟ್ಟಿ ಸೊರಟು ಪಾತೆರೆ ಬಲ್ಲಿ ಪಂದ್ಯ ನಡೆ ಇಜ್ಜಿ ದೇವಸ್ಥಾನಕ್ಕೆ ಬೈದೆ ಬರ್ಪಿನಿ ಒಯ್ಕ್ ಪನ್ಪಿನಂಚಿನ ನಮ್ಮ ಗಮನಡ್ಲ ಉಪ್ಪೋಡು ಕುಡೋರಿ ಬೈದಿನ ಎಲ್ಲ ಎನ್ನ ಲೆಕ್ಕನೆ ಪನ್ಪಿನಂಚಿನ ವಿಚಾರಲ ಇಪ್ಪೋಡು. ಈ ಆಧ್ಯಾತ್ಮ ಚಿಂತನೆದ ವಿಷಯ ಪ್ರಾಯಶಃ ಗುರುಕುಲ್ ನನ್ನ ಪನ್ವೇರು ಅಂಡ ನಮ್ಮ ಕಾಯಿಕ ವಾಚಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಪೂರಾ ರೀತಿಡ್ಲ ನಮ್ಮನ್ನು ನಮ್ಮ ಪೋಷಣೆ ಮಲ್ಪೊಡಾಂಡ ಐಕ್ ಪೂರ ಸತ್ಕರ್ಮಲ ಅವಳು ಧರ್ಮ ಪಂಡಿಪೆಟ್ಟಿಗೆ ಇಂಚನೆಯೇ ಚೌಕಟ್ಟು ಪನ್ಪಿನ ಅತ್ತು ದಯಪಂಡ ಧರ್ಮ ಉಂಡತೆ ಜನಕ್ಲೆಗೋಸ್ಕರ ಮಲ್ತದಿನಂಚಿನ ಒಂಜಿ ವ್ಯವಸ್ಥೆ ಅಂಚ ಪಂಡದ ಪಿಲಿ ಜಿಂಕೆ ತಿಂದಿನ ಪಂದ್ ಯಾನ್ಲ ಏರೆಲ್ಲ ಕೆರಂಡ ಸರಿ ಪಂಡ ಸರಿಯಾವು ಅತ್ತತೆ ನಮಕ್ ದೇವೇರು ವಿವೇಚನ ಕೊಡ್ತೇರು ಮನಸ್ಸು ಕೊಡ್ತೇರು
ಪಾತೆರು ನಂಚಿನ ಶಕ್ತಿ ಕೊಡ್ತೇರು. ನಮ್ಮ ಈ ಸಮಾಜನ ಎಂಚ ಪೊರ್ಲು ಮಲ್ಪೊಲಿ, ನಮ್ಮ ದೇಶನ ಎಂಚ ಒಂಜಿ ವಿಶ್ವಗುರು ಮಲ್ಪೊಲಿ. ವಿಶ್ವಗುರು ಆದಿತ್ಯ ನಂಚಿನ ದೇಶ ಇಲ್ಲಿ ಪೂರ ಗೊತ್ತುಂಡೋ. ನಮ್ಮ ಎಂಚೆ ಇಂಚಾಯ ಇನಿ ಪಾಶ್ಚಾತ್ಯರು ಬತ್ತದ ನಮ್ಮ ಧರ್ಮದ ವಿಚಾರಡು ಆತ್ ಪೊರ್ಲುಡು ಬತ್ತದ ಮೂಲ ಕಲ್ತದ ಪೋಪೇರಪ್ಪು. ನಮ್ಮ ಇನಿ ಆ ವಿಚಾರನ ಆಲೋಚನೆ ಮತ್ತೊಂದಿಚ್ಚ ಪೂರ ಬಾಹ್ಯವಾಯಿನಂಚಿನ ಎಂಚಿನ ವ್ಯವಸ್ಥೆ ಉಂಡು ಐಕ್ ಮಾತ್ರ ನಮ್ಮ ಸೀಮಿತ ಆತ. నేను ಬಾರಿ ಪಕ್ಕಳು ನಮ್ಮ ಸರಿ ಮಲ್ತೊಂಜಂಡ ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಒಂಜಿ ದಾರಿದೀಪ ಅದು ಉಂತಿಯರ ನಮಕ್ ಶಕ್ತಿ ಪೂಜಿ ದಪ್ಪನ ನಮ್ಮ ತಪ್ಪು ಮಲ್ಪುನು ಬಾಲೆ ಈ ಸರಿ ಮಲ್ಪು ಪಂಡ ಓಡಿ ಸರಿ ಮಲ್ಪುನು. ಯಾನ್ ಟಿವಿ ತೂಪಿನಿ ಇಪ್ಪೋದು ಓದ್ಲಾ ನೀ ಪರೀಕ್ಷೆ ಉಂಡ ತೀ ಓದು ಯಾನ್ ಟಿವಿ ದೀಪಿನಿ ಓಲು ಅಮ್ಮೆ ಕುಲೊಂದು ಪರ್ಪಿನಿ ಬಾಲ್ ಮಗಟ್ಟ ಮಿನಿ ಮಗೆ ಪರ್ಪೆಂದಾಣ ಆಗ ನಾಲ್ ಬೊಟ್ಟುವೇರು ನಮ್ಮ ಅವಳು ಎಕ್ಸಾಂಪಲ್ ಮಲ್ತು ತೋಚ್ಪೊಂದುಲ್ಲತ್ತೆ. ಜೋಕ್ಲಿಗೆ ಏರ ಮಹಾತ್ಮ ಗಾಂಧಿಯ ಕುಡೋರಿಯಾ ಅಕ್ಕಲು ರೋಲ್ ಮಾಡೆಲ್ ಅತ್ತು. ನಮ್ಮ ಅಪ್ಪೆ ಅಮ್ಮೆ ರೋಲ್ ಮಾಡೆಲ್ ಅದು ತೋಚ್ಪೋಡು. ನಮ್ಮ ನಡತೆನು ಅಕ್ಕಲು ಫಾಲೋ ಮಲ್ಪುನಾತ್ ಎಡ್ಡೆ ನಡತೆ ನಮ್ಮ ಒಪ್ಪೋಡು. ಅವು ನಮ್ಮ ಮೂಲ ಧರ್ಮ ನಡೆದು ಜಾಸ್ತಿ ಪಾತೇರ್ನಕಲು ಹಿರಿಯಕಲು ವೇದಿಕೆ ಡೊಲ್ಲೇರು ಇಂಕ್ ಈ ಅವಕಾಶ ಕೊರ್ದು ಇಡಗಿಲೆ ದಿನೈಕ್ ದಿನೇಶ್ ಬೊಕಾರನ ಬಳಗಾಗ ಮಸ್ತ್ ಥ್ಯಾಂಕ್ಸ್. ನಿಖಲು ನನಲ ಅಮ್ಮನ ದಯಟ್ ಉತ್ತರೋತ್ತರ ಅಭಿವೃದ್ಧಿ ಆಲೆ ಈ ಪರಿಸರಕ್ಕೆ ಪೂರ ಎಡ್ಡೆ ಧಾರ್ಮಿಕ ಜಾಗೃತಿನ ಒಂಜಿ ಮಲ್ಪು ನಂಚಿನ ಶಕ್ತಿನ ಅಮ್ಮ ನಿಕ್ಲೆ ಕೊರಡು ಪಂದ್ಕೇನೊಂದು ಎರಡ್ ಪಾತೆರ್ ಮುಗಿಪೆ. ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಶರಣಾಗತ ದಿನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೆ ದೇವಿ ಶಕ್ತಿರೂಪೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯವಾದ ಧರ್ಮಂ ಚರ. ದಕ್ಷಿಣ ಕನ್ನಡ ಜಿಲ್ಲೆದ ಐಟಲ ಉಳ್ಳಾಲದ ಈ ಒಂದು ಪ್ರದೇಶದ ಕರಿನ 30 ವರ್ಷದ ಕ್ರೀಡೆದ ಉತ್ಸುಕತೆ ಮಾನವೀಯ ಮೌಲ್ಯನು ಒರಿಪಿನಂಚಿನ ಈ ಕಾಲದ ಕಲಿಯುಗಡು ಹರಿನಾಮ ಸಂಕೀರ್ತನೆ ಮಂತೊಂದು ಭಾವುಕ ಪ್ರಪಂಚದ ಭಕ್ತಿದ ಸೆಲೆನು ಪುಟ್ಟಾವನಂಚಿನ ಈ ಒಂಜಿ ಭಜನಾ ಮಂದಿರದ ಮೂಲಕ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ಅತ್ತನ ಉಡುಪಿಡು ಕೇರಳಡು ಭಜನಾ ಮಂದಿರ ಏತು ಇತ್ತುಂಡಲ ಕುಂಪಲದ ಈ ಒಂಜಿ ಪರಿಸರಡು ಮಹಾಲಕ್ಷ್ಮಿ ಭಜನಾ ಮಂದಿರ ಉಪ್ಪುನಿ ಒಂದು ಒಂಜೆ. ಈ ಒಂಜಿ ಭಜನಾ ಮಂದಿರದ ಪ್ರಾರಂಭದ ದಿನೋಟೆ ಈ ಭಕ್ತಿಯರ ಕ್ಷೇತ್ರಕ್ಕೆ ಬತ್ತಿನ ಸಂದರ್ಭಡು ಮತ್ತೆ ಜಾಗ ವೀಕ್ಷಣೆ ಮನ್ಪುರ ಬರೋಡು ಪನ್ಪುನ ಸ್ಥಿತಿ ಬಂದಾಗ ಬತ್ತದಿತ್ತೆ ಆಂಡ ಜಾಗ ಅಂತ ಕಮ್ಮಿ ತೋಜೊಂದಿತ್ತು ಆಂಡಲ ಮುಟ್ಟದಕ್ಲು ಈಕೆ ಮನಸ್ಸು ಕೊರ್ದು ಆ ಜಾಗೆ ಅಂತೆ ವಿಸ್ತಾರ ಆದ ಶಿಲಾನ್ಯಾಸಗಳ ಇಡ್ಬೇಕಲ್ಲ ಬತ್ತೆ 2-3 ವರ್ಷದ ದುಂಬು 4-5 ವರ್ಷದ ದುಂಬು 2 ವಾರ್ಷಿಕೋತ್ಸವಗಳ ಬತ್ತದಿತ್ತೆ ಅಂಡ್ ಈ ಸರ್ತಿ 10ನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದ ಕಾಕಜಿ ಕೊನೆರೆ ಬರೋದೇ ಪುವೇರೆ ಬಾರಿ ವರ್ಷೋಡು ಯಾನು ಯೋಚನೆ ಮಂತೊಂದಿತ್ತೆ ಈ ಭಜನಾ ಮಂದಿರ ಭಜನೆ ಸಂಬಂಧ ಬಿಡೋರ ಯಾರು ಬರೋಡು ಅಂತ ಸಮಯದ ಅನಾನುಕೂಲತೆ ಎಲ್ಲ ಅನಿವಾರ್ಯತೆ ಎಲ್ಲ ಬರೆಯಾಜಿ ಅಂಡ್ ಎನ್ನ ಮನಸ್ಸುಡು ಇತ್ತುಡು ಒಂದು ಸಂದರ್ಭಡು ಬರೋಡು
ಮೂಲ ಆಪನ ಪೂಜೆನೇ ಅಂತೂ ಓಡೋದು ನಾನು ನಿಜವಾಗ್ಲೇ ಇನ್ನು ಬರ್ಪನ ಸ್ಥಿತಿ ಇಜ್ಜಿ ಆರೋಗ್ಯ ಹದಗೆಡ್ತಿದ್ದೆ ಕಾಂಡೆ ಇನ್ನು ಅನುಷ್ಠಾನ ಪೂರ ಆಯ್ತು ಕೂಡಲೇ ಇನ್ನು ಮ್ಯಾನೇಜರ್ಡ ಪಂಡೆ ಇನ್ನು ಭಯದ ಕಾರ್ಯಕ್ರಮಕ್ಕೆ ಬೇಗ ಪೋದು ಬರೋಡ ಪುಣ್ಯಾನ ಸಭೆಗೆ ಹಿಂಗೆ ಭಾಗವಹಿಸುಜಿಯಾನ ಅಂಚನೇನ ಡ್ರೈವರ್ಡಲ್ಲ ಪಂಡೆ ಅಂಡ ಭಯ ಅನ್ನಾಗ ಬೊಕ್ಕ ಅವನಿತ್ತು ಮನಸ್ಸು ಯಾನು ಫೋನ್ ಕಾಣೆ ಫೋನ್ ಮನ್ನ ಪಂಡೆ ಯಾನು ಬರ್ಪೆ ಭಯ್ಯ ಬರ್ಪೆ ಇಜ್ಜಿ 7 ಗಂಟೆಗೆ ಸಭೆಗೆ ಎಂದು ಬಂಡೀರ ಅಂಡ ಇಂದಟ್ಟು ರಡ್ಡಿ ವಿಷಯ ನಮಗೆ ಯೋಚನೆ ಮನ್ಪೋಣ ಈ ಭಜನಾ ಮಂದಿರ ಈತು ಶಕ್ತಿ ಉಂಡು ಅಮ್ಮನ ಮಹಿಮೆ ಉಂಡು ಒಂದು ಯಾನು ಬಾರಿ ವರ್ಷೋಡು ಗಮನದ ತಂದಿನಿ ಇನ್ನಿಲ್ಲ ಅಂಚಿನ ಮಾತ್ಮೇಲೆ ಮೂಲು ನಡತೊಂದು ಬಹುಶಃ ಎಷ್ಟೋ ಜನ ಭಾವುಕ ಭಕ್ತಿಯರ್ನ ಪರವಶತೆ ಈ ಸಾನ್ನಿಧ್ಯ ನನಲ ಅನುಗ್ರಹ ಮನ್ಪುನಂಚಿನ ಸೆಲೆನು ಹೋಯ್ತೊಂದು ಆಶಕ್ಕೆ ಈ ಧಾರ್ಮಿಕ ಉಪನ್ಯಾಸ ಮಂತದೇರೆ ಆಶಕ್ಕೆ ಲೆಕ್ಕನೆ ಕೊಡಂಜಾಪೇರ್ಲಿರು ಈಶ್ವರಿ ಭಾರಿ ಪುದರ್ಪೋಯ್ನೆಂಚಿನ ಆಧ್ಯಾತ್ಮಿಕವಾದ ಮಾನಸಿಕವಾದ ಒಂಜಿ ನರಮಣಿ ತನ್ನ ದೇಹಡುಪ್ಪುನಂಚಿನ ಪೂರ ಸತ್ವನ್ನ ಆ ತತ್ವದ ಮೂಲಕ ಸಮಾಜಡು ದಾನ ಮನ್ಪಲ್ಲಿ ಪನ್ಪುನೇನು ತೋಜಾವನಂಚಿನ ಸಂಸ್ಥೆ ಬಹುಶಃ ಯಾನ್ನ ಪೂರಾಶ್ರಮಡು ಪುನಃ ಈ ಸಂಸ್ಥೆದೊಟ್ಟಿಗೆ ಪೋತೆ ಯಾನು ಪೋವಂದಿನ ಸಂಸ್ಥೆ ಪನ್ ಚಿನ್ಮಯ ಮಿಷನ್ ಈಶ್ವರಿ ವಿದ್ಯಾಲಯ ರಾಮಕೃಷ್ಣ ಮಿಷನ್ ಪೋವಂದಿನ ಸಂಸ್ಥೆಲಿ ಪೂರಾ ಕಡೆಗೆ ಪೋತೆ ಆಧ್ಯಾತ್ಮಿಕದ ಒಂಜಿ ಆ ಬದ್ಧತೆ ಏನೊಂದು ಪೂರ ಕಡೆಟು ಹೋಯ್ತು ಅಂದಿತ್ತು ಅವೇ ಆಶಕ್ಕೆ ಪಂಡಿನ ಭಾವನೆ ಇದೇನೆ ಯಾನ್ ದಾಯ ಪನ್ಪ ಪಂಡಾಯ್ತೆ ಆಶಕ್ಕೆ ರಡ್ಡಿ ವಿಚಾರನ ಪಂಡೇರೆ ಒಂಜಿ ಧರ್ಮ ಬೊಕ್ಕಾಯ್ತ ಆಚರಣೆ ನಮ್ಮ ಜೀವನಡು ಅಪ್ಪನ ಗರ್ಭಡು ಬಾಲೆ ಪುಟ್ಟೋಡು ದುಂಬು ಬಾಲೆನ ಸುರುಕಾದ ಪೋಷಣೆ ಮನ್ಪುನಂಚಿನ ಗುರು ಏರ್ಕೆಂಡ ಅಪ್ಪೆ ಸುರುತ ಗುರುಲ ಅಪ್ಪೆನೆ ಅವು ಓಲು ಪ್ರಾಕಾರಲು ಅವು ಪ್ರಚಲಿತವಾದ ಆ ಸಂಸ್ಕಾರ ಐಟ್ ಮನ್ಪುನಂಚಿನ ಸಂಸ್ಕಾರ ಅಪ್ಪೆ ಆಚರಣೆ ಮನ್ಪೊಡೊಂದಿತ್ತಂಡ ಆ ವರ್ಬ ತಿಂಗಳು ಗರ್ಭಡುಪ್ಪುನಂಚಿನ ಬಾಲೆ ಪೋಷಣೆ ಮನ್ಪುನಂಚಿನ ಸುರುತ ಧರ್ಮ ಒಪ್ಪೋಡು ಅವೆಂಚ ಬಂಡ ಸಾತ್ವಿಕ ಆಹಾರ ಸೇವನೆ ಮನ್ಪೋಡು ಪೂರ್ಯನೆಲ್ಲ ಪ್ರೀತಿಡು ತೂವೋಡು ಪೂರನೊಟ್ಟಿಗೆ ಬಾಂಧವ್ಯನ ಬೆಸೆಯೋಡು ಎಡ್ಡೆ ತರಂಗನಿಕೆ ನೋಡು ಎಡ್ಡೆ ಪಾತೆರೋಡು ಎಡ್ಡೆ ದೃಶ್ಯನ ತೂವೋಡು ಇದು ಪೂರ ಆ ಭೌತಿಕವಾದ ಬೆಳವಣಿಗೆ ಆಪುನಂಚಿನ ಆ ಗರ್ಭಡುಪ್ಪುನಂಚಿನ ವರ್ಮತಿ ತಿಂಗಳು ಅಪ್ಪೆ ಪೋಷಣೆ ಮನ್ಪುನಂಚಿನ ಅನುಚಿತವಾಯಿನಂಚಿನ ಸುರುತ ಗುರು ಆದ ಕೊರಪುನಂಚಿನ ಸಂಸ್ಕಾರ ರೆಡ್ನೆ ಗರ್ಭವತಿ ಆಪುನೇರು ದುಂಬು ತನ್ನ ಮಂಗಳ ಕಾರ್ಯಕ್ರಮ ಬಂದುಂಡು ಜೀವನಡು ಮದ್ಮೆ ಆಪುನಿವರನ್ನೇ ಅವಳ ಅಗ್ನಿಸಾಕ್ಷಿ ಆದ ಅಶ್ವಿನಿ ದೇವತೆ ಗುರು ಹಿರಿಯರ್ನ ಆಶೀರ್ವಾದದ ತಂದು ಭಾರಿ ಪೊರ್ಲುಡು ಮದ್ಮೆದ ಸಂಬಂಧ ಆ ಮದ್ಮೆದ ಸಂಬಂಧದ ಸಂದರ್ಭಗಳು ಅಮಂಗಳ ಎರೆಬಲ್ಲಿ ಮಂಗಳ ಕಾರ್ಯಕ್ರಮ ಅದೇ ಮನ್ಪೋಡು ಅಮಂಗಳ ಮನ್ಪೆರೆ ಬಲ್ಲಿ ಇತ್ತೆ ಪಂಡ ಅಮಂಗಳ ಪಂಡ ಇಂಚ ಬಂದು ಗೊತ್ತುಂಡು ಬಯ್ಯಾಡು ಮಧುಮಾಂಸದ ಆಹಾರ ಸೇವನೆ ಮನ್ಪುನಿ ನಲಿಪುನಿ ಒಂದು 10 ಅಂಚನೆ ಮದ್ಮೆಯಾದ ಮನದನಿ ಮದ್ಮೆದ ದುಂಪೋಡು ಮದ್ಮೆ ಅಗ್ನಿಸಾಕ್ಷಿಯಾದ ಮದ್ಮೆ ಅನಾಗ ಮಧ್ಯಾಹ್ನದೊಣಸಲ ಮಧುಮಾಂಸದ ಮನ್ಪುನತ್ ಬೊಕ್ಕ 2 ದಿನ ಕರಿದಿನಕ್ಲ ಊಲ ಮಾಂಸಾರದ ಮೀನ ದಾಲ ಮನ್ಪುಲೆ ಅವು ಪ್ರಶ್ನೆ ಇತ್ತು ಅಂಡ ಈ ಆಚರಣೆನು ಒಂದು ಸುರುತ ಸಂಸ್ಕಾರ ಒಂಜಿ ಪೊಣ್ಣು ಬೊಕ್ಕ ಆಣನ ಸಂಬಂಧ ಸುರುತ ಸಂಬಂಧ ಪೋಡು ಬಂದಾಂಡ 21 ದಿನ ಅಪ್ಪು 2 ಜನಲ ಸಾತ್ವಿಕವಾಯಿನೆಂಚಿನ ಆಹಾರ ಸೇವನೆ ಮನ್ಪುನಂಚಿನ ಆಹಾರದ ಸಮ್ಮಿಲನ ಅವನು ಪೋಡು ಅಪಗನೆ ಗರ್ಭೋಡು ಬುಳೆವಣಿಗೆ ಆಪುನಂಚಿನ ಬಾಲ್ಯದ ಗುಣಲು ಆ ಸದ್ಗುಣಶೀಲತೆಲು ಆ ವಿಕಾಸ ಆಪಡು ಆ ಬಾಲೆ ಪುಟ್ಟುನಂಚಿನ ಮೂರ್ತ ಗಳಿಗೆ ಅವು ಅನುಗ್ರಹದ ಸ್ವರೂಪ ಆದುಪು ಇದೇನು ನಮ್ಮ ಭಾರ್ಯಾತ ಸೂಕ್ಷ್ಮ ವಿಚಾರ ನಮ್ಮ ಕಳೆ ಒಂದಿಲ್ಲ ಧರ್ಮ ಪಂಪನ ವ್ಯಾಖ್ಯಾನದ ದಾಲೇಜ್ ನಮ್ಮ ಎಡ್ಡೆ ರೀತಿಯ ಬದುಕದು ನನೋರ್ಯಗೆ ಬದುಕೇರೆ ಅವಕಾಶ ಕೊರದು ನನೋರ್ಯನ ಪ್ರೀತಿದ ಸಂಬಂಧದೊಟ್ಟಿಗೆ ಆ ಭಾವನಾತ್ಮಕವಾಯಿನೆಂಚಿನ ಪ್ರತಿಕ್ರಿಯೆ ಕೊರಪನೆ ಧರ್ಮ
ಐದು ಮಿತ್ತು ದಾಲೈಜಿ ಇನ್ನೇನು ಜೀವನೋಡು ಅಳವಡಿಸೋಣ ಭಾರಿ ಮುಖ್ಯ. ಎರಡನೇದಾದ ಆಶಕ್ಕೆ ಆಹಾರದ ವಿಷಯ ಪಂಡೇರು. ನಮ್ಮ ಆಹಾರ ತಿನ್ಪುನ ಬೊಕ್ಕ ನೀರು ಪರ್ಪುನಕ್ಕೆ ಭಾರಿಯಾತ ಸಂಬಂಧ ಉಂಟು. ಒಂಜಿ ಬಡವಾನಗ ಆಹಾರ ಸೇವನೆ ಮನ್ಪುನ, ರಡ್ಡು ಬಾಜೆಲಾನಗ ನೀರು ಬರ್ಪುನ. ಒಂದು ರಡ್ಡತ್ತಿಲ್ಲ ರಡ್ಡೆಟ್ಲ ನಮ್ಮ ತತ್ತದ ಇನ್ನು ತಿನ್ಪುನಿ ಮಂಡ ಕಾಂಡ ಹಿಡಿದು ರಾತ್ರಿ ಮತ್ತೆ ತಿನ್ನೊಂದೇ ಪುನಿ ತಿನ್ಪುನಿ ಒವೇನು ತಿನ್ನೋಡಾಯನೇನೆ ತಿನ್ಪುನತ್ತು ತಿನ್ನೊಂದೇನೇನೆ ತಿನ್ಪುನಿ ತಿನ್ಪುನ ರೀತಿಡು ತಿನ್ರಜ್ಜಿ ಅವಲ ಅಬದ್ಧತೆ. ಒಂಜಿ ಇಲ್ಲದೊಲೈ ನಮ್ಮ ಪೂರ ಇಲ್ಲದೊಲೈ ಒಟ್ಟಿಗೆ ಕೂರುದು ಒಂಜಿ ಪುರ್ತಾಂಡದ ತಿನ್ನೋಡು ಆಹಾರದ ಸೇವನೆ ಮನ್ಪೋಡು ಒಂದು ನಿಜವಾದ ಸಂಸ್ಕಾರದ ಆಚರಣದ ಆಚಾರದ ಧರ್ಮದ ನೆಲೆಯನ್ನು ಕೊರಪುನಂಚಿನ ಆಹಾರದ ಸೇವನೆ ಅವಳು ಅನು ನಮ್ಮ ಏತು ಮನ್ಪುವ ಅವು ರಕ್ತಗತವಾದ ಅವು ನಮ್ಮ ದೇಹಕ್ಕೆ ತಿಕ್ಕದು ಆ ರಕ್ತಗತವಾದ ಐಟುಪ್ಪುನಂಚಿನ ಅಂಶಗಳು ನಮ್ಮ ದೇಹಕ್ಕೆ ಅವು ಪ್ರತಿಫಲನ ಅವಳು ಬಂದಾಂಡ ಸೇವನೆ ಮನ್ಪುನ ಆಹಾರದ ಬಗ್ಗೆ ನಮ್ಮ ಭಾರಿಯಾತ ಜಾಗರೂಕರ ಅವಳು ಇನಿತ ಕಾಲಡು. ನಮ್ಮ ದುಮ್ಮದಕ್ಲು ಭಾರಿ ವರ್ಷ ಬದುಕೊಂದಿತ್ತೇರು ಆರೋಗ್ಯ ಅಡ್ಡೆ ಹೊಂದಿತ್ತು ಅಕ್ಲ ಆಹಾರದ ಪೌಷ್ಟಿಕಾಂಶಲ ಅಂಚೆನೆ ಇತ್ತು ಅಕ್ಲ ದೇಹಡು ಅಕ್ಲು ಎಂಚ ಬಂತೊಂದಿತ್ತೇರು ತಿನ್ಪುನ ಸಮಯಡು ತಿನ್ನೊಂದಿತ್ತೇರು ಬೆನ್ಪುನ ಸಮಯಡು ಎಡೇನ ಬೆನ್ನೊಂದಿತ್ತೇರು ಅಂಚೆನೆ ನಿದ್ರೆ ಮನ್ಪುನ ಸಮಯಡು ಆರಾಮಡು ವಿಶ್ರಾಂತಿದ ನಿದ್ರೆ ಹೊಂದಿತ್ತೇಳು ಹೊಂದಿತ್ತೆ ನಮ್ಮ ಮೂಜೆಲ ಉಂಡ ಒಂಜೆವು ರಡ್ನೆ ನಮ್ಮ ಆಹಾರ ಸೇವನೆ ಜೊತೆಟು ನಮ್ಮ ಮಾನಸಿಕವಾಯಿನಂಚಿನ ಭ್ರಮಣೆರು ಆಶಕ್ಕೆ ಭಾರಿ ಪೊರ್ಲೋಡು ಬಂತೆ ಇನಿತ ದಿನೊಟ್ಟು ಮತ್ಸರ ಇಜ್ಜನಿನ ಪರಿಸರ ಇಜ್ಜಿ ಮತ್ಸರ ಇಜ್ಜನಿನ ಕ್ಷೇತ್ರಲ ಇಜ್ಜಿ ನಾನು ನೇರ ಪನ್ಪುಂಡ ಇದು ಸನ್ಯಾಸಿನಕ್ಲೆಗ್ಲ ಮತ್ಸರ ಉಂಟು ಸಂಸಾರಿಲ ಹಿಡ್ದೆಚ್ಚ ಆಸೆ ಆಕಾಂಕ್ಷೆ ನಿರೀಕ್ಷೆ ಇನ್ನು ಸನ್ಯಾಸಿಲ ಹಿಡ್ದಾತು ನಮಗೇನು ಯೋಚನೆ ಮನ್ಪೋಡು ಕನಕ ಕಾಂಚನ ಕೀರ್ತಿ ಜನಿನೇ ನಿಜವಾದ ನೆಂಚಿನ ಸನ್ಯಾಸಿ ತತ್ವವು ನಿರೀಕ್ಷೆ ಪೆರಬಲ್ಲಿ ಆಸೆ ಪೆರಬಲ್ಲಿ ಆಕಾಂಕ್ಷೆ ಪೆರಬಲ್ಲಿ ಸಮಾಜದ ಎಡ್ಡೆನು ನನೋರಿನ ಎಡ್ಡೆನು ಬಯಸುನೇ ಒಂಜಿ ಸಂತನ ನಲ್ಲ ಗುಣ ಅದಪ್ಪೋಡು ಅವೇ ವಿಶ್ವಮಾನವ ಕಲ್ಯಾಣ ಅಂತ ಪಂಡ್ಯಾರು. ಅವೇನು ಬಸವಣ್ಣನ ನಾರಾಯಣ ಗುರುಕುಲು ನಿತ್ಯಾನಂದ ಸ್ವಾಮಿಗಳು ಶಂಕರಾಚಾರ್ಯರು ಮಧ್ವಾಚಾರ್ಯರು ಎತ್ತು ಜನ ಈ ಮಣ್ಣುಡು ಪುಟ್ಟಿನಂಚಿನ ಮಹಾನ್ ಚೇತನ ಈ ಮಣ್ಣುಡು ನಿಖಲ್ಪುರ ಪುಟುದರ ಬಂಡ ಒಂದು ಮಲ್ಲ ಸೌಭಾಗ್ಯ ಇದೇ ನಮ್ಮ ಸುಡುಕಾರದ ಅರ್ಥ ಮಂತ ನೋಡು. ಒಂಜಿ ನಿಖಲು ಪೆದ್ದಿನಂಚಿನ ಅಪ್ಪನ ಗರ್ಭ ರಡ್ನೇದಾದ ಈ ಮಣ್ಣುಡು ಎತೋ ಜನ ಸಾಧು ಸಂತರು ದಾಸಶ್ರೇಷ್ಠರು ತಪಸ್ವಿಲು ಇತ್ತಿನಂಚಿನ ದೇಶ ಇತ್ತಂಡ ಅವು ಭಾರತ ಮಾತ್ರ ನೆನಪುದಿಲ್ಲ. ಅಂಚಿನ ಭರತ ಕಂಡಡೆ ನಿಖಲು ಜನ್ಮ ಕೊರನಂಚಿನ ನಿಖಲಿನ ಬದುಕದ ಅರ್ಥನೆ ನಿಖಲು ಏಪಲ ಪಿರತಿರುಗಿದ ತೂವೋಡು ಇನಿ ಶೋಕಿಗೋಸ್ಕರ ಭೋಗಸುಖಕ್ಕೋಸ್ಕರ ಆಕರ್ಷಣೆಗೋಸ್ಕರ ವೈಭವೀಕರಣ ಮಂತೊಂದು ಪುನಂಚಿನ ಈ ದೇಹನ ಈ ದೇಹದ ಅಂತರ್ಸತ್ವನ ಸ್ವರೂಪು ನಮ್ಮ ಅರ್ಥಮಂತೋನಕ್ಲ ಆವಡು ಯಾನ್ ಪಂಪುನಿ ಅವೇನು ಆಶಕ್ಕ ಒಂಜಿ ರೀತಿಡ್ ಪಂಡ ಯಾನ್ ಅವೇ ರೀತಿಡ್ ಕುಡಂಜಿ ಪಂಪೆ ಈ ದೇಹಡು ಉಂಗುಷ್ಟೋಡ್ದು ಶಿರಮುಟ್ಟ ಭಾರಿಯಾತ ಶಕ್ತಿ ಉಂಟು. ಈ ಶಕ್ತಿನ ಸರಿಯಾದ ನಮ್ಮ ವ್ಯವಹಾರ ಮಂತುಂಡ ಸಾಧನೆ ಮಂತುಂಡ ಈ ಶಕ್ತಿನ ಹೆಚ್ಚು ಕೊಡಲ ಮನ್ಪೋಲಿ ಒಂದು ಸನ್ಯಾಸಿಲೆಗೆ ಮಾತ್ರ ಸಾಮರ್ಥ್ಯ ಅತ್ತು ಸಂಸಾರಿಲೆಗೂ ಸಾಧ್ಯ ಉಂಟು. ದಾರಿ ಪಂಡ ತನ್ನ ನಿತ್ಯ ಬದುಕಿಡು ನನೋರಿಗೋಸ್ಕರ ಎಡ್ಡೆ ಬಯಸುನಿ ನನೋರಿಯನ ಬೇನೆ ಎನ್ನ ಎಂಕಾಪನ ಬೇನೆ ಪನ್ಪುನ ಮನೋಭಾವಡು ನಮ್ಮನಗಾಪನ ಬೇನೆ ಎಂಕಲ ಎಲ್ಲ ಆಯರ ಸಾಧ್ಯ ಉಂಡು ಅಂಚಾದ ನನವರಿಗೆ ಬೇನೆ ಒಂದೇ ರೀತಿ ಬದುಕುನ ಪ್ರಯತ್ನ ಮನ್ಪುನಿ ನನವರಿಗೆ ಎಡ್ಡೆನೇ ಬಯಸುನಿ ನನವರಿಯನ ಎಡ್ಡೆನೇ ತೂಪಿನಿ ಹಾಡುಗಳ ಎಡ್ಡೆ ತುಯ್ಯರ ಪ್ರವೃತ್ತಿ ಉಂಡು. ಸ್ವಾಮಿ ನಿತ್ಯಾನಂದ ಸ್ವಾಮಿ ಪನೊಂದಿದ್ದಾರೆ ಮಹಾರಾಷ್ಟ್ರ ಉಪ್ಪನಾಗ ಮಿತ್ತು ತೂಪಿನ ತಾಯಿನತ್ತು ತಿಳಿತು ತಗೋಡು ಒಂದು ನಿಜವಾಯಿನ ಬದುಕದ ಅರ್ಥ. ನಮ್ಮ ದುಂಬೋಡು ಹೆಂಚೈತ ನಮ್ಮ ಮೂಲಡ ಹೆಂಚೈತಡು ನಮ್ಮ ನಮ್ಮ ಮೂಲಡ ನಮ್ಮ ಜೀವನದ ಬದುಕಡು ನಮ್ಮ ಹೆಂಚೆಂಚಿನ ಅನುಭವಿತದ ಇನ್ನೇನು ಪ್ರತಿ ಊರಿನ ಅರಮನೆ ಎಲ್ಲ ಏತಿ ಹೆತ್ತರಗೆ ಪೊಂಡಲ್ಲ ಅವೇನು ಮನಸ್ಸಿಡದಿಂದ ಖಂಡಿತ
ಆ ಜೀವನ ಸಾರ್ಥಕತೆ ಯಾರ ಸಾಧ್ಯ ಉಂಡು ಆ ಪ್ರಯತ್ನ ಬಹುಶಃ ಈ ಒಂಜಿ ಪರಿಸರಡ್ ತುಂಬದ ದಿನ ಆತಂಡು ನನಲ ಆ ಒಂದು ಬರಂದುಂಡು ಪನ್ಪುನೇನು ಯಾಂತು ಇನಂಚಿನ ಸತ್ಯ. ಎರಡನೇದಾದ ಮತ್ಸರ. ನಮ್ಮ ನನವರೆಗೆ ಮತ್ಸರ ಮಂತುಂಡ ನನವರಿನ ಎಡ್ಡೆನು ನಮ್ಮ ಅಕ್ಲು ಮನ್ಪುನಂಚಿನ ಎಡ್ಡೆ ಕೆಲಸನ ಸಮ್ಮತ ಮಂತುಂಡ ಆ ಎಡ್ಡೆ ಕೆಲಸನ ನಮ್ಮ ಒಪ್ಪುಂಡ ಆ ಎಡ್ಡೆ ಕೆಲಸದ ಪಿರೌಡು ನಮ್ಮಲ ಸಾಧನೆ ಇತ್ತುಂಡ ನಮ್ಮಲ ಐಕ್ಯ ಸಾರ್ಥಕತೆ ಮನ್ಪುನಂಚಿನ ಪ್ರಯತ್ನದೊಟ್ಟಿಗೆ ದೇವತಾ ಅನುಗ್ರಹ ಒದಗಿದು ಬರ್ಬೋದು. ಇನಿ ನಮ್ಮ ತಿನ್ಪುನಂಚಿನ ಆಹಾರ, ನಮ್ಮ ಮನ್ಪುನಂಚಿನ ವ್ಯವಹಾರ, ನಮ್ಮ ಬದುಕಡ ಆಪುನಂಚಿನ ವ್ಯತ್ಯಾಸಗಳು ಮುಖ್ಯ ಕಾರಣ ಮನುಷ್ಯನ ಕೃತಜ್ಞತಾ ಮನೋಭಾವ ಇನಿ ಕುಂಠಿತ ಇರ್ತಾರೆ. ನೆನಪುದಿದೆ ಸಮಾಜಡ್ ಉಪಕಾರ ಸ್ಮರಣೆ ಮನ್ಪುನ ಮಲ್ಲ ಪೂಜೆ 5 ಮಲ್ಲ ಪೂಜೆ ಇಜ್ಜಿ 5 ಮಲ್ಲ ಯಾಗ ಇಜ್ಜಿ 5 ಮಲ್ಲ ಯಜ್ಞ ಇಜ್ಜಿ ನೆನಪುದಿದೆ. ಉಪಕಾರ ಸ್ಮರಣೆ ಒಂದು ಪ್ರತಿ ಒಂಜಿ ನರಮನೆಗಳ ಭಾರಿ ಅಗತ್ಯ ಪುನಃ ಅಪ್ಪಮೆ ಪೆದ್ದದು ಬಂಗ ಬತ್ತದು ಆ ಬಾಲೆಯನ್ನು ಪೋಷಣೆ ಮಂತದು ವಿದ್ಯಾರ್ಜನೆ ಮಂತದು ಮದ್ಮೆ ಮಂತದು ಮಗ ಬಾಲೆ ಜೋಕ್ಲೆ ಅಡ್ಡೆ ಅವಡು ಜೋಕ್ಲೆಗೋಸ್ಕರ ಒಂದು ಸರ್ವಸ್ವ ತ್ಯಾಗ ಮನ್ಪುನ ತೋಜಿನಂಚಿನ ಅಪ್ಪೆಮ್ಮೆನೆ ಸುರುತ ದೇವರ ತಂದೆ ಬೇತೆ ದೇವರಿ ಏರಲಿಜ್ಜಿ ಲೋಕಡು ನೆನಪುದಿಲ್ಲ. ಇಲ್ಲವೇ ನಿಜವಾಯಿ ನಿಂಚಿನ ದೇವೇರು, ಇಲ್ಲವೇ ನಿಜವಾಯಿ ನಿಂಚಿನ ಬದುಕದ ಅರ್ಥ ಇನ್ನೇನು ಸುರುಕು ನಮ್ಮ ತೆರೆಯೋ ನೋಡು ಅವು ಕೃತಜ್ಞತಾ ಮನೋಭಾವ ಬೋಡು ಅಲ್ತುರ್ದು ಪ್ರಾರಂಭ ಆಪುಣ ಜೀವನದ ಬದುಕದ ಅರ್ಥದ ವ್ಯವಸ್ಥೆಡು ಧರ್ಮ ಪ್ರಜ್ಞೆಯನ್ನು ಮೂಡಾವನಂಚಿನ ಕೆಲಸ ಅಲ್ಪರ್ದು ಪ್ರಾರಂಭ ಆಗೋಡು ಐಕ್ಬೋಡು ಅದು ಕೃತಜ್ಞತಾ ಮನೋಭಾವ ಬೋಡು. ಏರು ನಿಕ್ಲೆ ವಾಕಾಲಡು ಏರೇ ಏತೆ ಎಲ್ಲಿ ಉಪಕಾರ ಮನ್ಪಡು ಎಪ್ಪಲ ಮರಪಂದೆ ಆಕಲ್ನ ಬದುಕದೊಟ್ಟಿಗೆ ನಮಲ ಆ ಪ್ರೀತಿನ ಪಟ್ಟೊಂದು ನಮರ್ದು ಏರೆಗೆ ಉಪಕಾರ ಮನ್ಪರೆ ಸಾಧ್ಯ ಉಂಡು ಆ ಮನೋಭಾವನ ಉಂಡು ಮನ್ಪುನಂಚಿನ ಕೆಲಸನೇ ಅವು ನಿಜವಾದಿನಂಚಿನ ಭಕ್ತಿದ ಪ್ರೀತಿದ ಶಕ್ತಿ. ಇನಿ ಪ್ರೀತಿಯಿಂದ ಪನ್ಪನಮ ಇನಿ ಪ್ರೀತಿಡು ಭೀತಿ ಪುಟ್ಟವನಂಚಿನ ಕೆಲಸ ಒಂದುಂಡು ಸಮಾಜಡು ಯೋಚನೆ ಮನ್ಪುಲ ನಿಕ್ಲು ಒಂಜಿ ಅಪ್ಪೆಮ್ಮನ ಜೀವನ ಅಪ್ಪೆಮ್ಮನ ಬದುಕು ಜೋಕ್ಲೆಗೆ ಬೊಡೈನಾತ್ ಅವಕಾಶ ಕೊರ್ನಂಚಿನ ಅಪ್ಪೆಮ್ಮೆಲೆಗೆ ಜೋಕ್ಲ ಮಿತ್ತೆ ಭೀತಿ ಬರ್ಪುನ ಕಾಲ ಬೈದನು ಗುರು ಶಿಷ್ಯನ ಮಿತ್ತು ಭೀತಿ ಬರ್ಪುನ ಕಾಲ ಬೈದನು ಯೋಚನೆ ಮನ್ಪುಲ ನಿಕ್ಲು ಇಂಚಿನ ಪರಿಸ್ಥಿತಿಡು ಇದಕ್ಕೆ ಪರಿವರ್ತನೆ ಮನ್ಪೋಡಂದಾಂಡ ಜೀವನಡು ನಮ್ಮ ಸುರುತಾದು ನಮ್ಮ ತೋಜುನಂಚಿನ ದೇವೇರು ಏತಲ ಉಲ್ಲೆಡೆ ಈ ದೇಶಡು ಈ ದೇಶದ ಯೋಧೇರು ಈ ದೇಶದ ರೈತೆ ಈ ದಪ್ಪೆಮ್ಮೆ ಗುರುಕುಲು ವಿದ್ಯೆ ಕೊಲ್ಪಿನ ಗುರುಕುಲು ನಮಕ್ ವಿದ್ಯೆ ಕಲ್ತಿನ ಶಾಲೆಲು ವಿದ್ಯಾಕ್ಷೇತ್ರಲು ಇಂದೇರ್ದು ಮಲ್ಲ ದೇವಸ್ಥಾನ ಇಜ್ಜಿ ಆಯ್ತ ಆದರ್ಶನ ಇಚ್ಚಿನ ಭಜನಾ ಮಂದಿರಲು ಉದ್ದೀಪನ ಮನ್ಪುರ ಮೂಲಕ ಸಮಾಜಕ್ಕೆ ಭಕ್ತಿ ಪುಟ್ಟಾದು ಹರಿನಾಮ ಸಂಕೀರ್ತನದ ಮೂಲಕ ಆ ದಾಸಶ್ರೇಷ್ಠರು ಏತು ಪೊರ್ಲುಡು ಕೊಡ್ತೇವೆ ತುಂಬದ ಭಜನೆಡು ಜೀವನದ ಬದುಕದ ಅರ್ಥಗೆ ಏತೊಂಜಿ ಪೊರ್ಲುದ ಆ ಕೀರ್ತನ ಲಹರಿಡು ಆ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆಡು ಭಕ್ತಿ ಬಕ ಭಗವಂತನ ಸಂಬಂಧನು ಏತು ಪೊರ್ಲಾದ ಆತ್ಮ ಬಕ ಪರಮಾತ್ಮ ತತ್ವನ ಸ್ವರೂಪ ಮಂತು ಕೊರ್ಪನಂಚಿನ ಆ ಸದ್ಗುಣನ ನಮ್ಮ ಉಲೈ ಬುಲೆಪವನಂಚಿನ ಕೆಲಸ ಇನಿ ಕಲಿಯುಗಳು ಹರಿನಾಮ ಸಂಕೀರ್ತನೆ ನಡುಪನು ಜೀವನಡು ಆನಂದ ಕೊರ್ಪುನಂಚಿನ ಮಲ್ಲ ಶಕ್ತಿ ಇತ್ತಂಡ ಇನಿ ಹರಿನಾಮ ಸಂಕೀರ್ತನೆ ನೆನಪುದಿಲ್ಲ ಐಕಿ ಬಡಾದು ಈ ಭಜನಾ ಮಂದಿರಡು ನಮ್ಮ ಪೂರ ಇಡೀ 10 ಜೋಕುಲು 1 ಜೋಕುಲು ಲೆಕ್ಕ ಈ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಸಮಾಜದ ಬಗ್ಗೆ ಈ ಮಣ್ಣದ ಬಗ್ಗೆ ಯೋಚನೆ ಮನ್ಪುನ ಅಗತ್ಯ ಇಂಥ ಕಾಲಡುಂಡು ಏರೆಲ್ಲ ಹಿಂಸೆ ಮನ್ಪಂದೆ ಏರೆಲ್ಲ ದ್ವೇಷ ಮನ್ಪಂದೆ ಈ ದೇಶದ ಸಾರ್ವಭೌಮತ್ವವನ್ನು ಹೊರತೊಂದು ಈ ದೇಶದ ಸಂರಕ್ಷಣೆ ಮನ್ಪುನಂಚಿನ ಮಲ್ಲ ಹೊಣೆಗಾರಿಕೆ ಈ ದೇಶದ ಪ್ರತಿಯೊರಿ ಪ್ರಜೆಕ್ಲೆಗ್ಲ ಉಂಡು ಐಟು ಜಾತಿದ ಕಟ್ಟುಪಾಡು ಬರ್ಚಿ ಮತ ಪಂಥದ ಕಟ್ಟುಪಾಡು ಬರ್ಚಿ ಧರ್ಮದ ಆಚರಣೆದ ಮನೋಭಾವನ ಬದುಕದ ಜೀವನದ ಆದರ್ಶನ ಸಮಾಜ ಕೊರ್ಪುನಂಚಿನ ಕೆಲಸದೊಟ್ಟಿಗೆ ಸಮಾಜನ ಕಟ್ಟುನಂಚಿನ ಭಾವನೆಲು ಇಡೀ ಸಮಾಜಡಿನಿ ಬೆಳೆದು ಬರಡು ಐಕೆ ಶಕ್ತಿ ಕೊರಡೆಂದು ಪ್ರಾರ್ಥನೆ ಮಂತದ್ದು ಎಲ್ಲಂಜಿ ಆಪುನಂಚಿನ ಮತದಾನ ಈ ದೇಶಡು ಹಿಂಸೆ ಹತ್ಯೆ ಕೊಲೆ ಸುಲಿಗೆ ಒಂದು ಪೂರ ಅಂಚನೆ ದುಡ್ಡುಗೋಸ್ಕರ ನೋಟುನು ಮಾರನಂಚಿನ ಪ್ರವೃತ್ತಿಲು ಒಲ್ಲ ಬರಂದೆ ಪ್ರಾಮಾಣಿಕತೆ ಸಜ್ಜನಿಕೆ ಧೀಮಂತಿಕೆಡು ಈ ದೇಶದ ಬದ್ಧತೆಯನ್ನು ಒರಿಪುನಂಚಿನ ಕಾರ್ಯ ಪ್ರತಿ ಒರಿಲ ಮತದಾನ ಮನ್ಪುಲೆ ಆ ಮತದಾನದ ಹಕ್ಕಡು ನಿಕ್ಲೆಗು ವಾವ ಮನೋಭಾವಡು ನಿಕ್ಲು ಮತದಾನ ಮನ್ಪೋರ ಆಯಾಯ ರೀತಿಡು ಮತದಾನ ಮಂತದು ಈ ದೇಶದ ಸಾರ್ವಭೌಮತ್ವವನ್ನು ಒರಿಪುನಂಚಿನ ಶಕ್ತಿನ ಧೀಮಂತಿಕೆನು ಆ ಬದ್ಧತೆಯನ್ನು ಒರಿಪುನಂಚಿನ
ಆ ಸರಕಾರಲು ದುಂಬುದ ದಿನತ್ತು ಬರ್ತದೆ. ಎಡ್ಡಪ್ಪದ ಮನೋಭಾವದೊಟ್ಟಿಗೆ ವಿಶೇಷವಾದ ಸಾಮಾಜಿಕವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ, ರಾಜಕೀಯವಾದ ಬರ್ಪುನಂಚಿನ ಪುರ ವೈಪರೀತ್ಯನ ದೂರ ಮಂತದ್ದು ಸಮಾಜದ ಪೂರೆಲ್ಲ ಆ ಪ್ರೇಮ ತತ್ವದ ಸಂದೇಶದೊಟ್ಟಿಗೆ ಬಾಳದು. ಈ ರಾಜಕೀಯ, ಈ ಮತದಾನದ ಸಂದರ್ಭಗಳು ಪಕ್ಷದ ಸಂಘರ್ಷಗೆ ಅತ್ತನ ಹಿಂಸೆಗೆ ನಿಖಲ್ ಪೂರ ಬಲಿಯಾವಂದೆ ಕೊಡ ಆಂಧ್ರಡ್ ಬಾರಿಯಾತ ಘಟನೆಗಳು ನಡ್ತೀನಿ. ಅಂಚಿನ ಪರಿಸ್ಥಿತಿ ನಮ್ಮ ದೇಶದ ನನ್ನ ಏಪಲ ಎಲ್ಲಜಿ ಮುಟ್ಟ ಆಪುನಂಚಿನ ಮತ ಎಣಿಕೆ ಮುಟ್ಟ ಆಪುನಂಚಿನ ಆ ಮತದಾನದ ಸಂದರ್ಭ ಇಂಚ ಹಿಂಸೆ ಆ ಮಂದಿ ಲೆಕ್ಕ ದೇವರು ಪ್ರತಿವರಿನ ಸಂರಕ್ಷಣೆ ಮನ್ಪಡೆ ಬೆಚ್ಚ ಭೂಮಿದ ಹೇರೊಂದುಂಡು. ನಮ್ಮ ಏತು ಸುಖಕ್ತ ಅವಲಂಬನೆ ಮಂತುಂಡಲ್ಲ, ನಮ್ಮ ಏತು ಸಂಪತ್ತದ ಅಭಿವೃದ್ಧಿನ ನಮ್ಮ ಜೀವನದ ಅಳವಡಿಕೆ ಮಂತುಂಡಲ್ಲ. ಇಡೀ ಜಗತ್ತಿನ ನಡಪುನಂಚಿನ ಸೂತ್ರಧಾರಿ ಉರಿ ಭಗವಂತೆ ಬೇತನೇ ಉಳ್ಳೇರೆ. ಆರ್ನ ನಾಟಕದ ಎದುರು ವಾ ನಾಟಕದ ಏರ್ನಲ ನಡಪುಜಿ ಕಾಲನೇ ಉತ್ತರ ಕೊರ್ಪುಣು ಕಾಲ ತಸ್ಮೈ ನಮ ಪಂಡಿಲಕ ಪ್ರತಿ ಒಂಜೇಕ್ಲ ವಾ ಶೋಷಣೆ ಎಪ್ಪಡು, ವಾ ಅಬದ್ಧತೆ ಎಪ್ಪಡು, ಐಕ್ ಕಾಲನೇ ಉತ್ತರ ಕೊರಂದು ಬರ್ಪುಣು. ಆ ಕಾಲದ ಮಹಿಮೆಯನ್ನು ಮೀರಿದು ನಮ್ಮ ಪೂರ ಈ ಜಗತ್ತಿಡು ಹರಿನಾಮ ಸಂಕೀರ್ತನದೊಟ್ಟಿಗೆ ಆಧ್ಯಾತ್ಮಿಕವಾದ, ಆದಿಭೌತಿಕವಾದ, ಪಾರಮಾರ್ಥಿಕವಾದ ಬದುಕದ ಸಾರ್ಥಕತೆ ಮನ್ಪೆರೆ ಪೂರರೇಗ್ಲ ಶಕ್ತಿ ಕೊಡೋಣ ಪ್ರಾರ್ಥನೆ ಮಂತಂದು ಸಮಯದ ಇತಿಮಿಟ್ಟಿಟ್ಟು ವೇದಿಕೆ ಹಿಡಿತಿನಂಚಿನ ಪೂರರೇಗ್ಲ ಅಕ್ಲಕ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಡು ಏರೇರು ತನ್ನಕ್ಲ ಕಾರ್ಯಭಾರನ ಮನ್ಪೋರ ಅವು ಸಮಾಜದ ಎಡ್ಡೆಪ್ಪುಗೋಸ್ಕರ ನನಲಾತು ಅಕ್ಲಿಗೆ ದೇವರ ಶಕ್ತಿ ಕೊರಡು. ಅಂಚನೆ ರೆಡ್ ಅಪ್ಪೆಲ್ಲು ಈಶ್ವರಿ ವಿದ್ಯಾಲಯದರು ನಮ್ಮ ಜೀವನಡು ಆಧ್ಯಾತ್ಮಿಕವಾದ ಅಂಚಿನ ಜೀವನನ ತ್ಯಾಗ ಮಂತದ್ದು ಸಮಾಜದ ಎಡ್ಡೆಪ್ಪುಗೋಸ್ಕರ ಸೇವೆ ಮನಪುನಂಚಿನ ಪಾರ್ವತಿ ಅಮ್ಮ ಅರೆಲ್ಲ ಸದಾ ದೇವರ ಆರೋಗ್ಯ ಬೊಕ್ಕ ನೆಮ್ಮದಿದ ಜೀವನನ ಕೊರದು ಅಂಚನೆ ಆಸರೆ ಟ್ರಸ್ಟದ ಆಶಕ್ಕೆ ಉಳ್ಳೇರು ಎಂಕಲ್ನ ಕ್ಷೇತ್ರಡು ಬರಿಯಾತ ಸೇವೆ ಮಂತಿನಾರು. ಎಂಕಲ್ನ ಕ್ಷೇತ್ರದ ಮತ್ತೆ ಆರು ಪೋಯಿನಗಳು ಪುರ ಸೇವೆ ಮನ್ಪಂದಿನ ಜಾಗೇಜಿ ಅಂಚಿನ ಧೀಮಂತಿಕೆ ಅಕ್ನ ಬಂಟ ಸಮುದಾಯದ ಮಾತೃ ಮಂಡಳಿದ ಕುರಿಕಾರ್ಮಿಯ ಹಾದಿಲ ಬರಿಯಾತ ಸೇವೆ ಮಂತಿನಂತೀನಿ ನನಲಾಕ್ಲಿಗೆ ದೇವರಾತ ಶಕ್ತಿ ಕೊರಡೆ. ಐಟಲ ವಿಶೇಷವಾದ ಇನ್ನು ನಮ್ಮ ಶೃಂಗೇರಿ ಮಠಕ್ಕೆ ಬೋಡಾದ ತನ್ನ ಸರ್ವಸ್ವನ ತ್ಯಾಗ ಮಂತಿನಂಚಿನ ಹಿರಿಯರುಳ್ಳೇರು. ಇಡೀ ದೇಶದ ಜಗದ್ಗುರು ಪೀಠ ಬಂದ ಖ್ಯಾತಿ ಆಯ್ನಂಚಿನ ಆ ಶೃಂಗೇರಿ ಮಠದ ಶಾರದಾಂಬಿನ ಆ ದಿವ್ಯ ಸನ್ನಿಧಿಡು ಆ ಶಂಕರಾಚಾರ್ಯರನ್ನ ತತ್ವನ ಸಿದ್ಧಾಂತನ ಸಮಾಜಗೆ ಜನಸಾಮಾನ್ಯರ ಮುಟ್ಟುನಂಚಿನ ಕೆಲಸ ಮಂತಿನಂಚಿನ ಜಗದ್ಗುರು ಪೀಠ ನನಲಾತೆ ಬೆಳಗದು ಬರಡು. ಆ ಮಠದ ಚಟುವಟಿಕೆಗಳು ಪೊರ್ಲೋಡು ದಡತದು ಸಮಾಜನ ಒಟ್ಟಿಗೆ ಹೊಟ್ಟು ಮನ್ಪುನೆ ತೊಳಿ ಈ ದೇಶದ ಸಾರ್ವಭೌಮತ್ವ ನೋರಿಪೆರ್ಲ ದೇವರ ಶಕ್ತಿ ಕೊರಡಂದ ಪ್ರಾರ್ಥನೆ ಮಂತದೆ ಎನ್ನ ರೆಡ್ ಪಾತೆರ ಮುಗಿತದೆ. ನನ್ನ 3 ಜನಕ್ಕೆ ಸನ್ಮಾನ ಉಂಡು, ಆ ಸನ್ಮಾನ ಮುಗುತ್ತದೆ ಮಧ್ಯೋಡಿಯನ ಪೋಂದಿಲ್ಲ ಇಂಗೆ ಆರೋಗ್ಯದ ದುಸ್ಥಿತಿಲುಂಡು ಎಲ್ಲ ಕಾಂಡ ಇಂಗೆ ಬೇಗ 4 ಗಂಟೆಗೆ ನಾನು ಕಟೀಲಿಗೆ ಎತ್ತೋಡಪ್ಪನ ಮಾಣಿ ಬೇಡ್ತಿ ಈ ಪೂರ ಪರಿಸ್ಥಿತಿ ಇತ್ತಿನ ಹಿಡ್ದಾತ್ರ ಕಡೆಮುಟ್ಟ ನಿಖಲನೊಟ್ಟಿಗೆ ಬೆರೆಯವನ್ ರಾಯರು ಜಿಂಡಲ ಎಂಕುಲು ಸದಾ ನಿಖಲನೊಟ್ಟಿಗೆ ಉಲ್ಲ ಈ ಕ್ಷೇತ್ರದ ಈ ಪರಿಸರಡು ನಾನು ಇತ್ತೆ ಪನ್ಪುನೆ ಪೂರಕ್ಲೇನ ಎರೆಲ್ಲ ದ್ವೇಷ ಮನ್ಪೊಚ್ಚಿ ಪ್ರೀತಿ ಮನ್ಪುಲೆ ನಿಖಲ್ ನಿರೇಕರಡು ನಿಖಲ್ ಒಟ್ಟಾಲೆ ಒಗ್ಗಟ್ಟು ಉಪ್ಪುಲೆ ನನ್ನರೇನ ಎಡ್ಡ ಮನ್ಪನಾಗ ಅಕ್ಲೊಟ್ಟಿಗೆ ಸೇರಲ್ನೆ ಮತ್ಸರ ಗುಡ್ಲೆ ಸಮಾಜನ ದೇಶದ ಸಾರ್ವಭೌಮತ್ವವನ್ನು ಅರಿಯೋಡಂದಾಂಡ ಖಂಡಿತ ನಮ್ಮ ಸದ್ಗುಣಶೀಲರಾದ ಜಿಂಜ ತ್ಯಾಗ ಮನ್ಪೊಡಾಪುಣು. ಈ ದೇಶ ತ್ಯಾಗ ಭೂಮಿ ಉಂಡು. ಈ ತ್ಯಾಗ ಭೂಮಿಡು ನಮ್ಮ ಬದುಕು ಸಾರ್ಥಕತೆ ಆವಡಂದಾಂಡ ತ್ಯಾಗನೇ ಸರ್ವಸ್ವ ಕೊರಪುನಂಚಿನ ಮಣ್ಣು ಒಂದು. ಈ ಮಣ್ಣದ ಸಂತ್ವನ ನಮ್ಮ ಪೂರ ಅರ್ಥವಂತಂದು ಲೋಕ ಸಮಸ್ತ ಸುಖಿನೋ ಬಂತು ಸರ್ವೇ ಜನ ಸುಖಿನೋ ಬಂತು ಪೂರೆಲ್ಲ ಎಡ್ಡೆ ಆವಡು ಲೋಕ ವಿಶ್ವಶಾಂತಿಯಾದ ಉಪ್ಪಡೆಂದು ಮನ್ಪನ ಪ್ರಾರ್ಥನದೊಟ್ಟಿಗೆ ಪೂರೆಲ್ಲ ಎಲ್ಲ ನನ್ನ ಸೌರಮಾನ ಯುಗಾದಿ ಬತ್ತುಪೋತು ಚಂದ್ರಮಾನ ಬತ್ತುಪೋತು ಎಲ್ಲ ಸೌರಮಾನ ಯುಗಾದಿ ಬರ್ಪುಣು. ಈ ಯುಗಾದಿದ ಶುಭೋದಯ ಇಡೀ ದೇಶಕ್ಕೆ ಆವಡು, ರಾಷ್ಟ್ರಕ್ಕೆ ಆವಡು, ಸಮಾಜಕ್ಕೆ ಆವಡು. ಇಲ್ಲಿಲ್ಲಗ ಇನಿ ಪೊತ್ತಾಯಿನಂಚಿನ ಆ ಬುಲ್ಪು ಇಲ್ಲಿಲ್ಲದ ದೇವರನ ಕೋಣೆಡುಪ್ಪುನಂಚಿನ ನಂದಾದೀಪವಾದ ಪೂರ್ಯರ್ನ ಹೃದಯನ ಬೆಳಗಾವನಂಚಿನ ಧೀಮಂತಿಕೆ ಆ ಜ್ಯೋತಿದ ಮೂಲಕ ಬೆಳಗದು ಬರಡಂದ ಪ್ರಾರ್ಥನೆ ಮಂತದ ಎನ್ನ ರೆಡ್ಡು ಪಾತ್ರ ಗುರುಚರಣಗೆ ಸಮರ್ಪಣೆ. ಜೈ ಗುರುದೇವ್ ಮಂದಿರ ಶ್ರೀ ಕ್ಷೇತ್ರ ಪಿಲಾರು ಪ್ರತಿಷ್ಠಾಧನ ದಶಮಾನೋತ್ಸವದ ಪ್ರಯುಕ್ತ ಶ್ರೀ ಪ್ರವೀಣ್ ಶೆಟ್ಟಿ ನಿವೃತ್ತ ಕಾರ್ಗಿಲ್ ಯೋಧರು ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಬೋಳೂರಿನಲ್ಲಿ ದಿನಾಂಕ 10/5/1980 ಶ್ರೀಯುತ ಕರುಣಾಕರ ಶೆಟ್ಟಿ
ಶ್ರೀಮತಿ ರುಕ್ಮಿಣಿ ಶೆಟ್ಟಿ ದಂಪತಿಗಳಿಗೆ ಜನಿಸಿದ್ದೀರಿ. ದ್ವಿತೀಯ PUC ಕಲಿಯುತ್ತಿರುವಾಗಲೇ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿಯೇ ಮೊಟಕುಗೊಳಿಸಿ ತನ್ನ 16ನೇ ವಯಸ್ಸಿನಲ್ಲಿ ಅಂದರೆ 1997ರಲ್ಲಿ ಭಾರತ ಮಾತೆಯ ಸೇವೆ ಮಾಡಲು ಇಂಡಿಯನ್ ಆರ್ಮಿಗೆ ಸೇರಿದಿರಿ. 1 ವರ್ಷದಲ್ಲಿ ಆರ್ಮಿ ನಾಸಿಕ್ ಸೆಂಟರ್ನಲ್ಲಿ ತರಬೇತಿ ಪಡೆದು ಪ್ರಪ್ರಥಮದಲ್ಲೇ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾಕ್ಕೆ ಭಾರತ ಮಾತೆಯ ರಕ್ಷಣೆಯ ಸೇವೆಗೆ ಧುಮುಕಿದ್ದೀರಿ. ಸುಮಾರು 11 ವರ್ಷಗಳ ಕಾಲ ಜಮ್ಮು ಕಾಶ್ಮೀರದ ಭಾರತ ಗಡಿ ಪ್ರದೇಶಗಳು, ಅದರಲ್ಲೂ ಅಪಾಯದ ಪ್ರದೇಶಗಳಾದ ಕುಪ್ವಾರ, ಊರಿ, ಶ್ರೀನಗರ, ಲೇ ಲಡಕ್, ಕಾರ್ಗಿಲ್, ಅಕ್ಕೂರು, ಕಿಚಮ, ಪಾಲೆಪಾಲ, ಪಂಚಗಾಮ್ ಇತ್ಯಾದಿ ಪ್ರದೇಶಗಳಲ್ಲಿ ಆಪರೇಷನ್ನಲ್ಲಿ ಭಾಗವಹಿಸಿದ್ದೀರಿ. ಸುಮಾರು 5 ವರ್ಷಗಳಲ್ಲಿ ಪಂಜಾಬ್, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಭದ್ರತೆಯ ಸೇವೆಯಲ್ಲಿ ತೊಡಗಿ ಸುಮಾರು 33 ತಿಂಗಳು ರಾಷ್ಟ್ರೀಯ ರೈಫಲ್ನಲ್ಲಿ 1 ವರ್ಷ ಇಂಟೆಲಿಜೆನ್ಸ್ ತಂಡದಲ್ಲಿ, 1 ವರ್ಷ ಬ್ರಹ್ಮಾಸ್ತ್ರ ಮಿಸೈಲ್, 2.5 ವರ್ಷ ಘಾತಕ್ ತಂಡದಲ್ಲಿ ಭಾಗವಹಿಸಿದ್ದೀರಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಗಿಲ್ ಕದನದಲ್ಲಿ ಸುಮಾರು 82 ದಿವಸ ಹೋರಾಡಿ ತೋರೋಲಿಂಗ್, ಮಸ್ಕೋವಲ್ಲಿ, ಬ್ಯಾಟಲಿಕ್ಸ್, ಟೈಗರ್ ಹಿಲ್, ಸ್ಯಾಂಡೋನಾಲಾ, ಮಂದ್ರಾಸ್ ಮೇಲೆ ಈ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿ ವಿರೋಧಿಗಳನ್ನು ಸದೆಬಡಿಯುವಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದ್ದೀರಿ. ತಮ್ಮ ತಂಡದ ಜೊತೆಯಲ್ಲಿ ಸುಮಾರು 47 ಆತಂಕವಾದಿಗಳನ್ನು ಹೊಡೆದುರುಳಿಸುವಲ್ಲಿ ತಾವು ಕೂಡ ಯಶಸ್ವಿಯಾಗಿದ್ದೀರಿ. ತಮ್ಮ ಈ ಯಶೋಗಾಥೆಗೆ ಜನರಲ್ ಮಲ್ಲಿಕರ್ ಅವರಿಂದ ಪ್ರಶಸ್ತಿಯನ್ನು ಪಡೆದಿರುವಿರಿ ಹಾಗೂ 2000ನೇ ಇಸವಿಯಲ್ಲಿ ಮೇಜರ್ ಜನರಲ್ ನಾಗರಾಜನ್ ಇವರಿಂದ ಪ್ರಶಸ್ತಿಯನ್ನು ಪಡೆದಿರುವಿರಿ. ದೇಶ ಸೇವೆಯ ತಮ್ಮ ಸಾಧನೆಗೆ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ರಕ್ಷಕ, 50ನೇ ಸ್ವಾತಂತ್ರ್ಯೋತ್ಸವ ಪದಕ, ಡಬಲ್ ಫೀಲ್ಡ್ ಪದಕ, ILT ಪದಕ, ಆಪರೇಷನ್ ವಿಜಯ್ ಕಾರ್ಗಿಲ್ ಕದನ ಪ್ರಶಸ್ತಿ, ಆಪರೇಷನ್ ಕಪ್ ಪರಾಕ್ರಮ ಪ್ರಶಸ್ತಿ ಅಲ್ಲದೆ ಆಪರೇಷನ್ ವಿಜಯ್ ಸ್ಟಾರ್ ವಿಶೇಷ ಪದಕ. ಈ ಪದಕ ದಕ್ಷಿಣ ಕನ್ನಡ ಜಿಲ್ಲೆಯ ವೀರ ಯೋಧರ ಸಾಲಿಗೆ ತಮಗೆ ಮಾತ್ರ ದೊರಕಿದೆ ಎನ್ನುವುದು ಹೆಮ್ಮೆಯ ವಿಷಯ. ಭಾರತ ಮಾತೆಯ ಸೇವೆಯನ್ನು 16 ವರ್ಷ ಮಾಡಿರುವ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರಾಗಿ ದೇಶ ಸೇವೆಗೆ ತನ್ನನ್ನು ಮುಡಿಪಾಗಿ ಇಟ್ಟು ದೇಶ ರಕ್ಷಣೆಯ ಕಾಲದಲ್ಲಿ ತೊಡಗಿ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ಯುವ ಶಕ್ತಿಗೆ ಮಾದರಿಯಾಗಿದ್ದೀರಿ. ಪ್ರಸ್ತುತ ಕೆನರಾ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೀರಿ. ಶ್ರೀಮತಿ ಜಯರೇಖಾ ಶೆಟ್ಟಿ ಇವರನ್ನು ವಿವಾಹವಾಗಿ ಕುಮಾರಿ ವೃದ್ಧಿ P. ಶೆಟ್ಟಿ ಮತ್ತು ಹೃದಿಕ್ P. ಶೆಟ್ಟಿ ಮಕ್ಕಳೊಂದಿಗೆ ಸುಖ ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದೀರಿ. ನಿಮ್ಮ ದೇಶ ಸೇವೆಯ ಉತ್ತಮ ಗುಣ, ನಿಸ್ವಾರ್ಥ ಸೇವೆ, ಕೆಚ್ಚದೆಯ ಜೀವನ ಶೈಲಿ, ನಿಷ್ಕಲ್ಮಶ ಮೃದು ಮನಸ್ಸು ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಿದೆ. ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತನ್ನು ದೇವರು ಕರುಣಿಸಲಿ ಎಂದು ಹಾರೈಸುವ ಆರ್ಥಿಕ ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ಮಹಾಲಕ್ಷ್ಮಿ ಮಂದಿರ ಶ್ರೀ ಕ್ಷೇತ್ರ ಪಿಲಾರು ಪ್ರತಿಷ್ಠಾ ದಶಮಾನೋತ್ಸವದ ಪ್ರಯುಕ್ತ ಶ್ರೀ ಅಶೋಕ್ ಕುಮಾರ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ. ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದ ಶೀನಸಪಲ್ಯ ಮತ್ತು ಶ್ರೀಮತಿ ರಾಜೀವಿ ದಂಪತಿಗಳ ಸುಪುತ್ರರಾದ ಬಾಲ್ಯವನ್ನು ಕಡಲದೇವಿಯ ಮಡಿಲಲ್ಲಿಯೇ ಕಳೆದವರು. ಯೋಗಾನುಯೋಗವೇ ಎಂಬಂತೆ ತಾವು ತಮ್ಮ ಜೀವನವನ್ನು ಕಡಲ ಕಾಯಕದಲ್ಲಿ ತೊಡಗಿಸಿಕೊಂಡವರು. ಶ್ರೀ ಯತೀಶ್ ಬೈಕಂಪಾಡಿ ಇವರ ನೇತೃತ್ವದ ಜ್ಯೋತಿ ಅಡ್ವರ್ಟೈಸ್ಮೆಂಟ್ ಮಂಗಳೂರು ಇದರ ಜೀವರಕ್ಷಕ ದಳದಲ್ಲಿ ಜೀವರಕ್ಷಕರಾಗಿ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಸುಮಾರು 7 ವರ್ಷಗಳಿಂದ ನಿಸ್ವಾರ್ಥ ಕರ್ತವ್ಯ ಪಾಲನೆ ಮಾಡಿಕೊಂಡು ಬಂದಿರುವಿರಿ. 2018ನೇ ನವೆಂಬರ್ 24ರಂದು 4 ಜನರು ಸಮುದ್ರ ಪಾಲಾಗುತ್ತಿರುವ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಜನರ ಪ್ರಾಣ ರಕ್ಷಣೆ, ರಾತ್ರಿ ಪಾಳಿಯದಲ್ಲಿ ಆತ್ಮಹತ್ಯೆಗೆಂದು ಬಂದ ಪ್ರವಾಸಿಗರ ರಕ್ಷಣೆ, ವಿಶೇಷವಾಗಿ ಒಬ್ಬ ವ್ಯಕ್ತಿಯು ಸಮುದ್ರದ ನೀರಿನಲ್ಲಿ ಬಿದ್ದು ಪ್ರಾಣಾಪಾಯದಲ್ಲಿರುವನೆಂದು ಸಾರ್ವಜನಿಕರಿಂದ ತಿಳಿದು ಆ ವ್ಯಕ್ತಿಯ ಬಳಿ ತಕ್ಷಣ ಧಾವಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಜೀವವನ್ನು ಬದುಕಿಸಿಕೊಟ್ಟಂತಹ ಧೈರ್ಯವಂತ, ಎದೆಗಾರಿಕೆಯುಳ್ಳ ಧೀಮಂತ ವ್ಯಕ್ತಿಯಾಗಿರುವಿರಿ. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಸೋಮೇಶ್ವರದ ಕಡಲಿನಲ್ಲಿ ಸ್ನಾನಕ್ಕಿಳಿದ ಸಾಂಗ್ಲಿ ಮೂಲದ ಕುಟುಂಬದ ಒಂದು ಮಗು ಸಮುದ್ರ ಪಾಲಾದರೂ ಕುಟುಂಬದ ಇನ್ನಿತರ 3 ಸದಸ್ಯರನ್ನು ರಕ್ಷಿಸುವಲ್ಲಿ ಅಶೋಕ್ ಸಫಲರಾಗಿದ್ದರು. ಸುಮಾರು 20 ವರ್ಷಗಳಿಂದ 66ಕ್ಕಿಂತಲೂ ಹೆಚ್ಚು ಆಪತ್ತಿನಲ್ಲಿದ್ದ ಜೀವಗಳಿಗೆ ಜೀವರಕ್ಷಕರಾಗಿ, ಜೀವದಾನಿಗಳಾಗಿ ಪುನರ್ಜನ್ಮ ನೀಡಿ ಕೆಚ್ಚೆದೆಯ ಕಾಯಕದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರುವಿರಿ. ದೇಶ ಸೇವೆಯ ಹಾಗೂ ಸಮಾಜಮುಖ ಚಿಂತನೆ ಹೊಂದಿರುವ ತಾವು ಕರಾವಳಿ ಕಾವಲು ಪಡೆಯಲ್ಲಿ ನೀಡುತ್ತಿರುವ ಸೇವೆಯ ಅನನ್ಯ ಶ್ಲಾಘನೀಯ. ಅನುಪಮವಾದ ತಮ್ಮ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳ ಅಭಿನಂದನೆ ಹಾಗೂ ಪುರಸ್ಕಾರಗಳನ್ನು ತಾವು ಪಡೆದಿರುವುದು ಹೆಮ್ಮೆಯ ವಿಚಾರ. ತಮ್ಮ ಸಹಧರ್ಮಿಣಿ ಶ್ರೀಮತಿ ಹೇಮಲತಾ ಹಾಗೂ ಸುಪುತ್ರಿಯಾದ ರಿಯಾರವರೊಂದಿಗೆ ಸುಖ ಸಂಸಾರದ ಪ್ರೀತಿಯ ಜೀವನವನ್ನು ಸಾಗಿಸುತ್ತಿರುವ ತಮ್ಮ ಪರಿಶ್ರಮ, ನಿಸ್ವಾರ್ಥ ಸೇವೆ, ಜನಪರ ಕಾಳಜಿ, ಮಾನವೀಯ ಕಳಕಳಿ ಹಾಗೂ ಮೌಲ್ಯಗಳಿಂದ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಿರಿ.
ತಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತು ಶ್ರೀದೇವರು ಕರುಣಿಸಲಿ ಎಂದು ಹಾರ್ದಿಕವಾಗಿ ಹಾರೈಸುತ್ತಾ ಇಂದಿನ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಹಾರ್ದಿಕ ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಮಹಾಲಕ್ಷ್ಮಿ ಮಂದಿರ ಪಿಲಾರು. ಮೊರನಿ ಏಪ್ರಿಲ್ 3 ತಾರೀಕದಾನೆ ದೇವನಹಳ್ಳಿರ್ದು ಮತ್ತು ನಂಚನ ಒಂಜಿ ಪ್ರವಾಸಿಗರು ಐಟೋರಿ ದೀಪ್ ಪನ್ಪುನಂಚಿನ ಯುವಕೆ ಸಮುದ್ರ ಪಾಲಾದಿತ್ತೆ ಅವೊಂಜಿ ಸಂದರ್ಭಡ್ ಸಮುದ್ರ ಪಾಲಾಪನ ತೂವೊಂದು ಸಮುದ್ರಗ್ ಜತದ್ ನೀಂದದ್ ಅವೊಂಜಿ ದೀಪ ಪನ್ಪುನ ರಕ್ಷಣೆ ಮಂತನಾರು ಶ್ರೀ ಅಶೋಕ್ ಸೋಮೇಶ್ವರ. ಈ ಸಂದರ್ಭದಲ್ಲಿ ಒಂಜಿ ಮೊರನಿ ಈ ತಿಂಗಳು ನಡೆದ ಕೆಲಸದ ನಿಂಕಲು ನೆಪ್ಪು ಮತ್ತೊಂದು ಕಾರ್ಯಕ್ರಮದ ದುಂಬುದ ಶ್ರೀ ಮಹಾಲಕ್ಷ್ಮಿ ಮಂದಿರ ಶ್ರೀ ಕ್ಷೇತ್ರ ಪಿಲಾರು ಪ್ರತಿಷ್ಠಾ ದಶಮಾನೋತ್ಸವದ ಪ್ರಯುಕ್ತ ಶ್ರೀ ಶಾಂತಾರಾಮ ಸರಳಾಯರು ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನವಿರುವ ತಾವು 4/4/1940 ಕೇರಳ ರಾಜ್ಯದ ಕಾನ್ಯಂಗಾಡ್ ಪೆರತಾಡಿಯ ಕೃಷಿಕರು ಶಿವ ದೇವಸ್ಥಾನದ ಅರ್ಚಕರಾದ ವಾಸುದೇವ ಸರಳಾಯ ಮತ್ತು ಸರಸ್ವತಿ ದಂಪತಿಗಳ ಪುತ್ರರಾಗಿ ಜನಿಸಿದರು. ಹರೆಯದ ದಿವಸಗಳಲ್ಲಿ ಶಾಂತಾರಾಮ ಸರಳಾಯರು ತಂದೆಯ ಜೊತೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ನಂತರದ ದಿವಸಗಳಲ್ಲಿ ಸರಳಾಯರ ಕುಟುಂಬವು ಸೋಮೇಶ್ವರ ಗ್ರಾಮದ ಪಿಲಾರು ಬಾರ್ದಿಗೆ ಬಂದು ನೆಲೆಸಿತು. ಪಿಲಾರಿನಲ್ಲಿ ವಿಶಾಲವಾದ ಜಮೀನು ಖರೀದಿಸಿ ಕೃಷಿ ಚಟುವಟಿಕೆಗಳನ್ನು ಮುಂದುವರೆಸಿ ಸಾವಯವ ಕೃಷಿಯಲ್ಲಿ ಪ್ರಗತಿ ಕಂಡರು. ಪಿಲಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣಕ್ಕೆ ತೀರ್ಥರೂಪರಾದ ವಾಸುದೇವ ಸರಳಾಯರು ಸ್ಥಳದಾನ ಮಾಡಿ ಅನೇಕ ಬಡ ಮಕ್ಕಳು ವಿದ್ಯಾರ್ಜನೆ ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟರು. ಶಾಂತಾರಾಮ ಸರಳಾಯರು ತಂದೆ ತೋರಿಸಿಕೊಟ್ಟ ಸನ್ಮಾರ್ಗದಲ್ಲಿ ಬದುಕು ಸಾಗಿಸುತ್ತಿದ್ದು 78ರ ಇಳಿ ವಯಸ್ಸಿನಲ್ಲೂ ಕೃಷಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿರುವುದಲ್ಲದೆ ಊರ ಪರವೂರ ಅಶಕ್ತರಿಗೆ ಸದಾ ಸಹಾಯ ಹಸ್ತ ನೀಡುತ್ತಾ ಬಂದಿರುತ್ತಾರೆ. ಸರಳ ಸಜ್ಜನ ವ್ಯಕ್ತಿತ್ವದ ನಿಮಗೆ ಮಹಾಲಕ್ಷ್ಮಿ ತಾಯಿಯು ಮತ್ತಷ್ಟು ಸಮಾಜ ಸೇವೆಗೈಯುವ ಶಕ್ತಿ ನೀಡಲಿ ಎಂದು ಹಾರೈಸುವ ಹಾರ್ದಿಕ ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಮಹಾಲಕ್ಷ್ಮಿ ಮಂದಿರ ಮಾನದಿಗೆ ಪೂಜ್ಯ ಸ್ವಾಮೀಜಿಯ ಶಾಲು ಪಾಠದ ಮೂಲಕ ಆ ಒಂದೊಂದು ಕೃಷಿ ಕ್ಷೇತ್ರ ಅವಲಕನೆ ಕಡಲು ಕ್ಷೇತ್ರ ಅಂಚನೆ ಸೈನಿಕ ಕ್ಷೇತ್ರಗಳು ಸೇವೆನ ಸಂದಾಯನ ಮಂತನಂಚನ ಮೂಜಿ ಜನಕ್ಕೆ ಗೌರವ ಪಡೆದ ಸಂದರ್ಭ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದ ಅಂಚನೆ ಅತಿಥಿನಗಳ ಮನಸ್ಸದ ಪ್ರೀತಿಗೆ ಈ ಸಂದರ್ಭದ ಮೂಜಿ ಜನಕ್ಕೆ ಅಭಿನಂದನೆ ಮತ್ತೊಂದಿಲ್ಲ. ಬಂಜಿ ಭಿನ್ನಹ ಮತ್ತೊಂದಿಲ್ಲ ನಮ್ಮ ನಿವೃತ್ತ ಯೋಧರ ಎಪ್ಪಲ ಒಂಜಿ ಆನಲ ಪಿರೋಡು ಪುಡಿ ಇಲ್ಲದ ಕೊಂಜೋಗೆ ಇಲ್ಲಿಟ್ಟು ಪ್ರವೀಣ್ ಶೆಟ್ರಿಗೆ ನಿರಂತರವಾದ ನಮ್ಮ ಮಾತೆಲ್ಲ ಮಣಿಪಂದಗಳು ಒಂದ ಒಂಜಿ ತಾಟಿದ ಹೊರಟ ಮೂರು ಜನಗಳು ನಮ್ಮ ಮನಸ್ಸದ ಅಭಿನಂದನೆ ಸಲ್ಲಿಸಾಗ ಪಣ್ಣೊಂದು ಈ ಸಂದರ್ಭದ ಪಣ್ಣೊಂದು ನಮಕ್ ಮಾತರೆಗಳು ಯೋಜಿ ಭಾಗ್ಯ ಮಹಾಲಕ್ಷ್ಮಿ ಮಂದಿರದ ಮೂಲಕ ದಿಗದಲ್ಲಿ ಅಭಿನಂದನೆ ಮಲ್ಪನಂಚನ ಪಾರದು ಗೌರವ ಅರ್ಪಣೆ ಮಲ್ಪೊಂಡು ಪಣ್ಣದು ವಿನಂತಿ ಮಲ್ಪ ಪ್ರವೀಣ್ ಶೆಟ್ಟಿನ
ಧರ್ಮಪತ್ನಿಯ ನೆಚ್ಚಿನ ಜಯರೇಖೆಗೆ ದಯಮಂತದ್ದು ಧರ್ಮ ಅಂತ ಹೇಳಿದರೆ ಇವತ್ತು ನಾವು ಸಾಮಾನ್ಯವಾಗಿ ಅದರ ಅರ್ಥವನ್ನು ತಿಳ್ಕೊಳ್ಳಿಲ್ಲ. ಧರ್ಮ ಅಂತ ಹೇಳಿದ ಕೂಡಲೇ ಸಾಮಾನ್ಯವಾಗಿ ನಮಗೆ ಬರುವಂಥದ್ದು ಯಾವುದು ಹೇಳಿದರೆ ಪೂಜೆ, ಪುರಸ್ಕಾರ, ಭಜನೆ, ಯಜ್ಞ, ಯಾಗ ಇಂಥದ್ದೆಲ್ಲ. ಅದು ಒಂದು ಭಾಗ ಅಷ್ಟೇ ಅದರಲ್ಲಿ. ಧರ್ಮಕ್ಕೆ ಸ್ಮೃತಿಕಾರರು ಹೇಳ್ತಾರೆ, ಅಹಿಂಸಾ ಸತ್ಯಮಸ್ತೇಯ ಶೌಚಮಿಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣೀರ್ಬ್ರಹೀಮಂ ಅಂತ ಶ್ರುತಿಕಾರರು ಹೇಳಿದ್ದಾರೆ. ಧರ್ಮ ಅಂತ ಹೇಳಿದರೆ ನಾವು ಜೀವನದಲ್ಲಿ ಸುಖ ಸಂತೋಷದಿಂದ ಇರಲಿಕ್ಕೆ, ಪ್ರೀತಿ ವಿಶ್ವಾಸದಿಂದ ಬದುಕುವುದಕ್ಕೆ ಇರುವಂತಹ ಒಂದು ಸೂತ್ರಗಳ ಒಂದು ಗೊಂಚಲಿಗೆ ಧರ್ಮ ಅಂತ ಹೇಳುವುದು. ಅದು ಆಚರಣೆ ಮಾಡಿದರೆ ಮಾತ್ರ ಸುಖ ಶಾಂತಿ ಸಿಗ್ತದೆ. ಅದಕ್ಕೆ ಈ ಸೂತ್ರ, 5 ಸೂತ್ರ. ಅಹಿಂಸಾ, ಹಿಂಸೆ ಮಾಡಬಾರ್ದು. ಯಾವುದೇ ರೀತಿಯ ಹಿಂಸೆ, ಅದು ಮಾನಸಿಕವೂ ಆಗ್ಬೋದು, ದೈಹಿಕವೂ ಆಗ್ಬೋದು. ದೈಹಿಕ ಆದರೆ ಅದು ಗಾಯ ಗುಣಾದ ಮೇಲೆ ಅದು ಮರೆತು ಹೋಗ್ತದೆ. ಮಾನಸಿಕವಾದರೆ ಅದು ಶಾಶ್ವತ ಮನಸ್ಸಲ್ಲಿ ಉಳಿಯುತ್ತದೆ. ಆದ್ದರಿಂದ ಈ 2 ರೀತಿಯ ಹಿಂಸೆಯನ್ನು ಮಾಡಬಾರ್ದು ಎನ್ನುವಂಥದ್ದು 1ನೇ ಸೂಕ್ತ. 2ನೇದು ಸತ್ಯ, ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು ಹೇಳುವಂಥದ್ದು. ಆದರೆ ಅದಕ್ಕೆ ಒಂದು ಸಣ್ಣ ಒಂದು ಅಮೆಂಡ್ಮೆಂಟ್ ಕೂಡ ಇದೆ ಸತ್ಯವನ್ನು ಹೇಳೋದಕ್ಕೆ. ಎಲ್ಲ ಕಡೆಯೂ ಸತ್ಯವನ್ನು ಹೇಳಲಿಕ್ಕೆ ಕೂಡ್ದು ಅಂತ ಹೇಳುವಂಥದ್ದು ಉಂಟು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯ ಮಪ್ರಿಯಂ ಅಂತ ಉಂಟು. ಅಂದರೆ ಯಾವಾಗಲೂ ನಾವು ಸತ್ಯವನ್ನು ಹೇಳಬೇಕು, ಸುಳ್ಳು ಹೇಳಬಾರ್ದು. ನಮ್ಮ ಮನಸ್ಸಿಗೆ ಘಾತವನ್ನು ಕೊಡುವಂತಹ ಅಥವಾ ತೊಂದರೆಯನ್ನು ಕೊಡುವಂತಹ ಸತ್ಯವನ್ನು ಹೇಳಬಾರ್ದು ಅಂತ ಉಂಟು. ಅಂದರೆ ಉದಾಹರಣೆಗೆ ಒಬ್ಬ ಕೊಲೆಗಾರ ಒಬ್ಬನನ್ನು ಓಡಿಸಿಕೊಂಡು ಬರ್ತಾನೆ ಕೊಲ್ಲಿಕ್ಕೆ ಅಂತ. ಆ ಓಡಿಕೊಂಡು ಒಂದು ಕಡೆ ತಪ್ಪಿಸಿಕೊಂಡು ಹೋಗ್ತಾನೆ. ಅಲ್ಲಿ ಎದುರುಗಡೆ ಒಬ್ಬ ಕೂತಿರ್ತಾನೆ. ಅವನಿಗೆ ಗೊತ್ತಿದ್ದ ಒಳಗೆ ಹೋಗಿ ಅಡಗಿ ಕೂತಿದ್ದಾನೆ ಅಂತ. ಇವ ಬಂದು ಸತ್ಯ ಅಂತ ಹೇಳಿಕೊಂಡು ಒಳಗಿದ್ದಾನೆ ಅಂತ ಹೇಳಿ ಹೋಗಿ ಅವನು ಅಡಿ ಕೊಲ್ತಾನೆ. ಆವಾಗ ಗೊತ್ತಿಲ್ಲ ಅಂತ ಹೇಳಬೇಕು, ಅವನು ಸತ್ಯ ಹೇಳಬಾರ್ದು. ಇಂಥದ್ದು ತುಂಬ ಘಟನೆಗಳಿದೆ. ಹಾಗೆ ಸತ್ಯವನ್ನೇ ನಾವು ಮಾತಾಡಬೇಕು. ಅಸ್ತೇಯ ಅಂತ ಹೇಳಿದರೆ 3ನೇದು, ಅಸ್ತೇಯ ಅಂತ ಹೇಳಿದರೆ ಅನ್ಯ ಮಾರ್ಗದಿಂದ ದುರ್ಮಾರ್ಗದಿಂದ ಸಂಪಾದನೆ ಮಾಡುವಂಥದ್ದು, ಅದು ಕೂಡುದು ಅಂತ. ಇವತ್ತು ನಾವು ಏನು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಹೇಳಿದರೆ, ಇವತ್ತಿನ ಧರ್ಮ ಇದರಲ್ಲಿ ಇನ್ನೊಬ್ಬನ ಕಿಸೆಯಲ್ಲಿ ಸ್ವಲ್ಪ ಹಣ ಕಾಣ್ತದೆ, ಅದು ನನ್ನ ಕಿಸೆಗೆ ಬರಬೇಕು, ಅದಕ್ಕೆ ಏನು ದಾರಿ, ಅದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅಸ್ತೇಯ, ಇದು ಮಾಡಬಾರದು ಅಂತ. ಇನ್ನು ಶೌಚ ಹೇಳಿದರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, 2 ಕೂಡ ಶುದ್ಧವಾಗಿರಬೇಕು. ನಾವು ಏನು ಮನಸ್ಸಲ್ಲಿ ಉಂಟಾ ಅದನ್ನೇ ನಾವು ಹೇಳಬೇಕು, ಅದನ್ನೇ ಮಾಡಬೇಕು. ಇದು ಶೌಚ. ಇನ್ನು ಕೊನೆಯದು ಇಂದ್ರಿಯ ನಿಗ್ರಹ. ನಮ್ಮ ಎಲ್ಲ ವಿಷಯಗಳಲ್ಲಿ ನಾವು ನಮ್ಮ ಕಂಟ್ರೋಲಲ್ಲಿ ನಾವಿರಬೇಕು. ಇದು 5 ಧರ್ಮದ ಸೂತ್ರಗಳು. ಇದನ್ನು ನಾವು ನಮ್ಮ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬಂದರೆ ನಮ್ಮಲ್ಲಿ ನಿಜವಾಗಿಯೂ ಶಾಂತಿ, ಸುಖ ನೆಲೆಸಲಿಕ್ಕೆ ಸಾಧ್ಯ ಉಂಟು. ಇದು ಈ ಧರ್ಮ ಹೇಳುವಂಥದ್ದು ಎಲ್ಲ ಮತದವರಿಗೂ ಅನ್ವಯವಾಗ್ತದೆ. ಇದು ಖಾಲಿ ಹಿಂದೂಗಳಿಗೆ ಮಾತ್ರ ಅಲ್ಲ. ಈ ಸ್ಮೃತಿಕಾರರು ಹಿಂದೂಗಳಿಗೆ ಮಾತ್ರ ಮಾಡಿದ್ದಲ್ಲ. ಇದು ಮುಸಲ್ಮಾನರಿಗೂ ಅದೇ ಧರ್ಮ, ಕ್ರೈಸ್ತರಿಗೂ ಅದೇ ಧರ್ಮ, ಬೌದ್ಧರಿಗೂ ಅದೇ ಧರ್ಮ, ಪಾರ್ಸಿಗಳಿಗೂ ಅದೇ. ಯಾವುದೇ ಮನುಷ್ಯ ಜನಾಂಗಕ್ಕೆ ಈ ಧರ್ಮವೇ ಅವರ ಜೀವನದಲ್ಲಿ ಪಾಲಿಸಬೇಕಾದದ್ದು. ಅವ್ರು ಹೇಳೋ ರೀತಿಗಳು ಮಾತ್ರ ಬೇರೆ ಬೇರೆ. ಆದ್ದರಿಂದ ನಾವು ಧರ್ಮವನ್ನು ನಮ್ಮ ಜೀವನದಲ್ಲಿ ಆಚರಣೆ ಮಾಡಬೇಕು. ಅದರಿಂದ ನಮ್ಮಲ್ಲಿ ಸುಖ ಶಾಂತಿ ನೆಲೆಸ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಹೆಚ್ಚು ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಮಾತಾಡಿದ್ರೆ ತುಂಬ ಮಾತಾಡಬಹುದಾದರೆ ಸಮಯದ ಅವಕಾಶವನ್ನು ನೋಡಿಕೊಂಡು ನಾವು ಎಲ್ಲರೂ ಧರ್ಮಿಷ್ಠರಾಗಿ ಧರ್ಮದಲ್ಲಿ ಜೀವನವನ್ನು ಮಾಡಿ ಸುಖ ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸುವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯವಾಗಿ ದಿನೇಶ್ ಅವರು, ನನಗೆ ಬಹಳ ವರ್ಷದಿಂದ ಅವರು ಪರಿಚಿತರು, ಆತ್ಮೀಯರು. ಹಾಗೆ ಅವರು ಕೇಳಿಕೊಂಡ ಮೇರೆಗೆ ಅವರ ಇದಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಸಾಮಾನ್ಯವಾಗಿ ಹೋಗುವುದು ಕಡಿಮೆ ಇಲ್ಲ ಕಾರ್ಯಕ್ರಮಗಳಿಗೆ. ಯಾಕೆ ಹೇಳಿದರೆ ಈಗಿನ ಈ ವಾತಾವರಣದಲ್ಲಿ ತುಂಬ ಕಷ್ಟ ಆಗ್ತದೆ ಹೋಗುವುದು ಬರುವುದು. ಹಾಗೆ ಅದಕ್ಕೆ ಬಂದಿದ್ದೇನೆ. ಬಹಳ ಸಂತೋಷ ಆಗಿದೆ ಇಲ್ಲಿನ ಈ ವಾತಾವರಣ ನೋಡುವಾಗ. ದೇವರು ಅಂತ ಹೇಳಿದರೆ ನಾವು ನಮ್ಮ ಉಪನಿಷತ್ನಲ್ಲಿ ಒಂದು ಮಾತುಂಟು, ಮಹಾನಾರಾಯಣ ಉಪನಿಷತ್ನಲ್ಲಿ ಒಂದು ಮಾತಿದೆ, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಚ ಅಂತ. ಇದು ದೇವರ ಡೆಫಿನೇಷನ್. ಒಬ್ಬನೇ ದೇವರು ಎಲ್ಲ ಜೀವಿಗಳಲ್ಲೂ ಇದ್ದಾರೆ.
ಅವನು ಎಲ್ಲ ಕೆಲಸಗಳಿಗೂ ಅವನ ಅಧ್ಯಕ್ಷ. ಅವನಿಗೆ ಗೊತ್ತಿಲ್ಲದ ಯಾವುದೇ ಕೆಲಸಗಳಾಗುವುದಿಲ್ಲ. ಅವನು ಎಲ್ಲರ ಹೃದಯದಲ್ಲಿ ವಾಸ ಮಾಡಿರ್ತಾನೆ. ಅವನು ಎಲ್ಲದಕ್ಕೂ ಸಾಕ್ಷಿ, ಎಲ್ಲದಕ್ಕೂ ಸಾಕ್ಷಿಯವ. ಅವ ನಿರ್ಗುಣ, ಅವನಿಗೆ ಆಕಾರ ಇಲ್ಲ, ಗುಣ ಇಲ್ಲ ಅಂತ ಹೇಳುವಂಥದ್ದು ಅದರ ಅರ್ಥ. ಅಂತಹ ದೇವರನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ, ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು ಅಂತಾದರೆ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಎದುರಿಗೊಂದು ದೇವರು ಅಂತ ನಾವು ಒಂದು ವಸ್ತುವನ್ನು ಇಟ್ಕೊಳ್ತೇವೆ. ಅದು ಯಾವುದೇ ಇರ್ಬೋದು, ವಿಷ್ಣು ಇರ್ಬೋದು, ಈಶ್ವರ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಯಾವುದೇ ಇರ್ಬೋದು. ಅದನ್ನು ಇಟ್ಟುಕೊಂಡು ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಅದರ ಹಿಂದಿರುವಂಥ ಈ ಶಕ್ತಿಯನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ನಮಗೆ ಆತ್ಮದ ಉದ್ಧಾರ ಆಗ್ತದೆ, ನಮಗೆ ಆತ್ಮಜ್ಞಾನ ಬರ್ತದೆ ಹೇಳುವಂಥದ್ದು ನಮ್ಮ ತತ್ವ. ಆ ದೃಷ್ಟಿಯಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಭಜನಾ ಮಂದಿರವನ್ನು ತಾವು ಇಲ್ಲಿ ಕಟ್ಟಿಕೊಂಡು ಇಲ್ಲಿನ ಜನರಿಗೆ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ಭಜನೆಯಿಂದ ನಮಗೆ ನಮ್ಮ ಮನಸ್ಸು ಒಂದು ಕೇಂದ್ರಕ್ಕೆ ನಿಲ್ಲಲಿಕ್ಕೆ ಆಗ್ತದೆ, ಕೇಂದ್ರೀಕೃತ ಮಾಡಲಿಕ್ಕೆ ಆಗ್ತದೆ. ಅದರಿಂದ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗ್ತದೆ, ಅದರಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದರಿಂದ ದೇವರನ್ನು ತಿಳ್ಕೊಳ್ಳೋದೇ ಜೀವನ್ಮುಕ್ತಿ ಅಂತ. ಮತ್ತೆ ನಮಗೆ ಹುಟ್ಟು ಸಾವು ಬರುವುದಿಲ್ಲ, ದೇವರನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇದು ಸುಲಭದ ಸಾಧನ ಈ ಭಜನೆ. ಅದನ್ನು ಈ ಪ್ರದೇಶದಲ್ಲಿ ತಾವು 10 ವರ್ಷದ ಹಿಂದೆ ಸ್ಥಾಪಿಸಿ ಅದು ನಿರಂತರ ಜನರಿಗೆ ಅದರಿಂದ ತಿಳುವಳಿಕೆ ಕೊಡೋ ಕೆಲಸ ಇಲ್ಲಿ ನೀವು ಮಾಡ್ತಾ ಇದ್ದೀರಿ. ಈ ಪ್ರದೇಶದ ಜನರು ಅದರ ಉಪಯೋಗವನ್ನು ಪಡೆಯುತ್ತಾ ಇದ್ದಾರೆ. ನಾನು ಬರುವಾಗ ಭಜನೆ ಆಗ್ತಾ ಇತ್ತು, ಬಹಳ ಸುಂದರವಾಗಿ ಹಾಡ್ತಾರೆ. ನನಗೆ ಸ್ವಲ್ಪ ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ. ಈ ಕೆಲವು ಕಡೆ ಭಜನೆ ಕೇಳುವಾಗ ಕರ್ಕಶ ಕೇಳಲಿಕ್ಕೆ ನಮಗೆ ಆಗುವುದಿಲ್ಲ, ಆದರೆ ಅಷ್ಟು ಸುಂದರವಾಗಿ ರಾಗಬದ್ಧವಾಗಿ ಹಾಡುವುದು ನಾನು ಕೇಳಿದೆ. ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡ್ತಿತ್ತು ಆ ಭಜನೆಗಳು. ಇಂತಹ ಒಂದು ಭಜನಾ ಕೇಂದ್ರ ಅದು ಇನ್ನೂ ಹೆಚ್ಚು ಬೆಳೆದು ಇಲ್ಲಿನ ಪ್ರದೇಶದ ಜನರಿಗೆ ಹೆಚ್ಚಿನ ಉಪಯೋಗವನ್ನು, ದೇವರನ್ನು ತಿಳ್ಕೊಳ್ಳಿಕ್ಕೆ ದಾರಿಯನ್ನು ತೋರಿಸಲಿ ಅಂತ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತು. ಓಂ ಶಾಂತಿ. ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿಯಾದಂತಹ ಶಿವ ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ಈ ದಿನದ ಶುಭ ಸಂಜೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮಹಾಲಕ್ಷ್ಮಿ ದೇವಸ್ಥಾನದ ದಶಮಾನೋತ್ಸವವನ್ನು ಆಚರಿಸುವ ಸಲುವಾಗಿ ಎಲ್ಲರೂ ಇಲ್ಲಿ ಸೇರಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಸೋದರ ಮತ್ತು ಸೋದರಿಯರೇ ಮತ್ತು ಕುಳಿತಿರುವಂತಹ ಎಲ್ಲ ಸೋದರ ಸೋದರಿಯರು ಮತ್ತು ಮಕ್ಕಳೇ, ಈ ದಿನ ನಾವು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಶಮಾನೋತ್ಸವ ಆಚರಿಸಲಿಕ್ಕೆ ಸೇರಿದ್ದೇವೆ. ನಮಗೆ ಲಕ್ಷ್ಮಿ ಹತ್ರ ನಾವು ಬರ್ತೀವಿ, ಯಾತಕ್ಕೋಸ್ಕರ ಬರ್ತೀವಿ? ನಾವು ಯಾತಕ್ಕೋಸ್ಕರ ಬರ್ತೀವಿ? ಎಲ್ಲರಿಗೂ ಒಂದು ಇಚ್ಛೆ ಇರ್ತದೆ, ನಮಗೆ ಧನ ಜಾಸ್ತಿ ಬೇಕು ಅಂತ. ಆ ಧನವನ್ನು ಆ ದೇವಿ ಹತ್ರ ಬೇಡಲಿಕ್ಕೋಸ್ಕರ ಅಥವಾ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬರ್ತೀವಿ. ಆದರೆ ನಮ್ಮ ಮನಸ್ಸಲ್ಲಿ ಎಲ್ರಿಗೂ ಇದೆ ಏನಂತ, ಬಹಳಷ್ಟು ಹಣ ಇದ್ದರೆ ನಾವು ಸುಖವಾಗಿರ್ತೀವಿ ಅಂತ ಒಂದು ಬಹಳ ದೊಡ್ಡ ಇಚ್ಛೆ ಇದೆ. ಅದು ಸಾಧ್ಯನೇ ಇಲ್ಲ. ಹಣ ಇದೆ ಅಂದ ತಕ್ಷಣ ನಮಗೆ ಆರೋಗ್ಯನೂ ಬೇಕು, ಖುಷಿನೂ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಹಣ ಇದ್ದ ತಕ್ಷಣ ನಮಗೆ ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ. ಹಣ ಜಾಸ್ತಿ ಆದಷ್ಟು ಸಮಸ್ಯೆಗಳು ಸಹ ಜಾಸ್ತಿ ಆಗ್ತಾನೆ ಹೋಗ್ತದೆ. ಮತ್ತು ನಾವು ಏನು ಮಾಡ್ತಾ ಬಂದ್ವಿ, ಜನ್ಮಾಂತರದಿಂದ ಇಚ್ಛೆಗಳಿಗೆ ವಶ ಆಗಿ 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 ನಾವು ಪಾಪಕರ್ಮಗಳನ್ನು ಮಾಡ್ತಾ ಬಂದಾಗ ಆ ಹಣದಿಂದ ನಮಗೆ ಸುಖ ಶಾಂತಿ ಯಾವುದೂ ಸಿಗೋದಿಲ್ಲ. ಸಿಗ್ತದೆ. ನೀವು ಯಾರಾದರೂ ಇದ್ದರೆ ನನಗೆ ಹೇಳಿ ನೋಡುವ. ಭಾಳಷ್ಟು ಹಣ ಇರೋರು ಇಲ್ಲಿ ಇದ್ದೀರಾ, ತುಂಬ ಜನ ಇದ್ದೀರಾ. ಆದರೆ ನನಗೆ ಉತ್ತರ ಬೇಕಾಗಿದೆ. ಯಾರಾದರೂ ಭಾಳ ಸುಖವಾಗಿದ್ದೀವಿ, ಭಾಳ ಖುಷಿಯಾಗಿದ್ದೀವಿ, ನಮಗೆ ಯಾವ ತೊಂದರೆನೇ ಇಲ್ಲ ಅನ್ನೋರು ಯಾರಾದರೂ ಇದ್ದೀರಾ? ಹೇಳಿ ನೋಡುವ. ಹಣ ಇರ್ಬೋದು, ನಮಗೆ ಹಣ ಬೇಕು, ನಮಗೆ ಒಂದು ಲೆವೆಲ್ವರೆಗೂ ಹಣ ನಮಗೆ ಯೂಸ್ ಆಗ್ತದೆ. ಅದರ ಆಚೆಗೆ ನಮ್ಮ ಕರ್ಮದ ಫಲ ಇರ್ತದೆ. ಆದ್ದರಿಂದ ನಾವು ಮಾಡುವಂಥ ಕರ್ಮ ಶ್ರೇಷ್ಠವಾಗಿರಬೇಕು. ನಮ್ಮ ಭಾವನೆಗಳು, ನಮ್ಮ ಇಚ್ಛೆಗಳು ಕಡಿಮೆ ಆದಷ್ಟು ನಮಗೆ ಸುಖ ಶಾಂತಿ ಎಲ್ಲ ಜಾಸ್ತಿ ಆಗ್ತದೆ. ಇಚ್ಛೆಗಳು ಜಾಸ್ತಿ ಆದಾಗ ಏನಾಗ್ಬಿಡ್ತದೆ, ಮದ ಮತ್ಸರ, ಬೇರೆಯವ್ರನ್ನ ನೋಡೋದು, ನಮಗೆ ಅಶಾಂತಿ ಮಾಡ್ಕೊಳ್ಳೋದು, ಇದೆಲ್ಲ ಶುರುವಾಗ್ತದೆ.
ಅದರಿಂದ ಏನಾಗ್ತದೆ, ನಮಗೆ ಯಾರದ್ದೋ ನೋಡ್ತೀವಿ, ಭಾಳ ಚೆನ್ನಾಗಿದ್ದಾರೆ ಅವರು, ಭಾಳ ಶ್ರೀಮಂತರಿದ್ದಾರೆ, ನಮ್ಮ ಬುದ್ಧಿ ಆ ಕಡೆಗೆ ಹೋಯ್ತು ಅಂದರೆ ನಮ್ಮ ನಿದ್ದೆ ಹೊರಟೋಯ್ತು. ನಿದ್ದೆ ಹೊರಟೋದು ಅಂದರೆ ಏನಾಗ್ತದೆ, ಅಶಾಂತಿ, ನೋವು, ದುಃಖ. ಒಂದರಿಂದ ಒಂದು ನಾವು ಏನು ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಎಲ್ಲ ಕಾಯಿಲೆಗಳಿಗೆ ಸ್ವಾಗತ ನಾವೇ ಮಾಡೋದು. ಅದನ್ನು ಅದು ತಾನಾಗಿ ಬರೋದಿಲ್ಲ. ನಾವು ಇಚ್ಛೆಗಳಿಗೆ ಎಷ್ಟೆಷ್ಟು ವಶ ಆಗ್ತಾ ಹೋಗ್ತೀವಿ ಅಷ್ಟಷ್ಟು ನಾವು ಏನಾಗ್ತೀವಿ, ಜಾಸ್ತಿ ನಾವು ಎಲ್ಲದಕ್ಕೂ ಸ್ವಾಗತ ಮಾಡ್ತೀವಿ. ನಮ್ಮ ಅನಾರೋಗ್ಯ ಶುರುವಾಗ್ತದೆ, ತಲೆನೋವು ಶುರುವಾಗ್ತದೆ, ಮತ್ತು ಒಂದೊಂದೇ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಾವು ಬದುಕಲಿಕ್ಕೆ ಏನು ಬೇಕು, ನಮಗೆ ಎಷ್ಟು ಬೇಕು ನಮಗೆ? ನಿಮ್ಮನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ನನ್ನನ್ನು ನೀವು ನೋಡ್ತಾ ಇದ್ದೀರಿ. ನಮ್ಮ ಬದುಕಲಿಕ್ಕೆ ಎಷ್ಟು ಬೇಕು? ಭಗವಂತ ನಮಗಷ್ಟು ಕೊಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಮನೆ ಇದೆ, ಉಣ್ಲಿಕ್ಕೆ ಅನ್ನ ಇದೆ, ಎಲ್ಲ ಇದೆ. ಆದರೂ ನಾವು ನಿಶ್ಚಿಂತವಾಗಿ ಬದುಕ್ತಾ ಇದ್ದೀವ? ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ನಾವು ಜನ್ಮಾಂತರದಿಂದ ಈ ಶರೀರದ ಜೊತೆಯಲ್ಲೇ ಇದ್ದು ಪಾಪಕರ್ಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದ್ದರಿಂದ ನಮಗೇನಾಗ್ತಾ ಇದೆ, ನೋವು, ದುಃಖ, ಶಾಂತಿ, ಚಿಂತೆ, ಸಮಸ್ಯೆಗಳು ಎಲ್ಲ ಒಂದರಿಂದ ಬರ್ತಾ ಇರ್ತದೆ. ಮತ್ತು ನಾವು ಎಷ್ಟು ಆಧ್ಯಾತ್ಮಿಕದಲ್ಲಿ, ಎಷ್ಟು ಆ ದೇವಿಯ ಆರಾಧನೆಯಲ್ಲಿ ನಮ್ಮ ಆಧ್ಯಾತ್ಮಿಕದ ಫೌಂಡೇಶನ್ ಆಗಿದೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲು. ಈಗ ಒಂದು ಸೆಕೆಂಡ್ ನಮ್ಮನ್ನು ನಾವು ತಿಳ್ಕೊಳ್ಳೋಣ. ನಾವು ಅಂದರೆ ಈ ಶರೀರ ಅಂತ ತಿಳ್ಕೊಂಡಿದ್ದೀವಿ, ಆದರೆ ಈಗ ಸ್ವಯಂ ಭಗವಂತ ಅವತರಣೆ ಆಗಿದ್ದಾರೆ ಭೂಮಿಗೆ. ಅವತರಣೆ ಆಗಿ ಅವ್ರು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಶರೀರ ಅಲ್ಲ, ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ, ಆ ಚೈತನ್ಯ ಶಕ್ತಿನೇ ಜೀವ. ನಾವು ಆತ್ಮ ಅಂತ ಹೇಳ್ತೀವಿ ಆಧ್ಯಾತ್ಮಿಕ ಭಾಷೆಯಲ್ಲಿ. ನಾನು ಆತ್ಮ ಅಂತ ತಿಳ್ಕೊಂಡಾಗ ನಮಗೆ ಇಚ್ಛೆಗಳಿರೋದಿಲ್ಲ. ನಾವೆಲ್ಲರೂ ಭಗವಂತನಿಗೆ ಮಕ್ಕಳಾಗ್ಬಿಡ್ತೀವಿ, ಆಗ ನಮಗೆ ಇಚ್ಛೆ ಇಲ್ಲ. ಶರೀರ ನಾನು ಅಂತ ತಿಳ್ಕೊಂಡಾಗ ನಾನು ಚೆನ್ನಾಗಿರಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರಬೇಕು, ಬೇರೆಯವರು ಹೇಗಿದ್ದಾರೋ ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮ ಭಾವನೆಗಳೆಲ್ಲ ಚೇಂಜ್ ಆಗ್ತದೆ. ಅದಕ್ಕೆ ನಾವು ಸ್ವಯಂ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಾನು ಆತ್ಮ ಆಗಿದ್ದೀನಿ, ಆತ್ಮದ ಸ್ವಧರ್ಮನೇ ಆಗಿದೆ, ಶಾಂತ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಧೈರ್ಯ ಸ್ವರೂಪ. ಎಲ್ಲ ನಮ್ಮ ಸ್ವಧರ್ಮಗಳು ಆತ್ಮದ ಗುಣಗಳಾಗಿದೆ. ಆತ್ಮ ಇಲ್ಲೇ ಇರ್ತದೆ, 2 ಇಂಚೊಳಗೆ, ಬೇರೆ ಎಲ್ಲೂ ಇರೋದಿಲ್ಲ. ಅದು ನಕ್ಷತ್ರ ಸ್ವರೂಪವಾಗಿದೆ ಆತ್ಮ. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಈ ಶರೀರ ಪಂಚತತ್ವದಲ್ಲೇ ತಯಾರಾಗ್ತದೆ, ಪಂಚತತ್ವದಲ್ಲೇ ಲೀನ ಆಗ್ತದೆ. ಈ ಶರೀರ ನಾವು ಈಗ ಇಲ್ಲಿ ಯಾವಾಗ ಬಿಡ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿ ಡಾಕ್ಟರ್ಗಳು ಇರ್ಬೋದು, ಮೆಡಿಕಲ್ನವರು ಇರ್ಬೋದು. ಯಾರಾದರೂ ಗ್ಯಾರಂಟಿ ಕಾರ್ಡ್ ಕೊಡ್ತೀರಾ? ನಾವು ಎಷ್ಟು ಸಮಯ ಇದ್ದು ಹೋಗ್ತೀವಿ, ಈ ಶರೀರ ಬಿಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಕೊಡೋರು ಯಾರು ಇದ್ದಾರಾ? ಯಾರೂ ಇಲ್ಲ. ಒಂದು ಟಿ ವಿ ತೊಗೊಳ್ಳಿ, ಒಂದು ಮೊಬೈಲ್ ತೊಗೊಳ್ಳಿ, ಒಂದು ಮಿಕ್ಸಿ ತೊಗೊಳ್ಳಿ, ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ. ನಮ್ಮ ಶರೀರಕ್ಕೆ ಯಾವುದೇ ಭರವಸೆ ಇಲ್ಲ. ಇವತ್ತೇ ಕೊನೆ ಕ್ಷಣ ನಮ್ಮದು ಆಗ್ಬೋದು. ಆಗೋದ್ರೊಳಗೆ ನಾವು ಏನು ಮಾಡಬೇಕಪ್ಪ ಅಂದರೆ, ನಮ್ಮನ್ನು ನಾವು ತಿಳ್ಕೊಂಡು, ನಮ್ಮ ತಂದೆ ಯಾರು ಪರಮಾತ್ಮ, ಅವರನ್ನು ತಿಳ್ಕೊಂಡು ಅವರನ್ನು ಎಷ್ಟೆಷ್ಟು ನೆನಪು ಮಾಡ್ತೇವೋ ಅಷ್ಟು ನಮ್ಮ ಜನ್ಮಾಂತರದ ಪಾಪ ಏನಾಗ್ತದೆ, ಭಸ್ಮ ಆಗ್ತದೆ. ಯಾಕೆಂದರೆ ನಾವು ಪಾಪ ಮಾಡ್ತಾನೇ ಇದ್ದೀವಿ. ಆ ಪಾಪ ಹಿಂಗೆ ಕಳ್ಕೊಳ್ಬೇಕು ನಾವು. ಫಸ್ಟು ಒಂದು ನಾನು ಯಾರು ಅಂತ ತಿಳ್ಕೊಂಡು, ಪರಮಾತ್ಮನನ್ನು ತಿಳ್ಕೊಂಡು ನೆನಪು ಮಾಡೋದು ಪಾಪ ಕಳ್ಕೊಳ್ಳಿಕ್ಕೆ ಆಧಾರ ಅದಾಗಿದೆ. ಇನ್ನು ಜಾಸ್ತಿ ನಮ್ಮ ಗುಣಗಳನ್ನೆಲ್ಲ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಎಲ್ಲಿ ದುಃಖ ಇದೆ, ಅಶಾಂತಿ ಇದೆ, ಅದನ್ನು ಚೇಂಜ್ ಮಾಡ್ಕೋಬೇಕು. ದುಃಖ ಯಾಕಾಗ್ತದೆ ನಮಗೆ? ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡಾಗ, ನಮ್ಮನ್ನು ನಾವು ಕೇಳ್ಕೊಂಡಾಗ ನಮಗೆ ಉತ್ತರ ಅವಶ್ಯವಾಗಿ ಸಿಗ್ತದೆ. ನಮ್ಮ ಇಚ್ಛೆಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕು. ನಮ್ಮ ಮನೆ ಪರಮಧಾಮ, ನಾವು ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. ಕೆಲವೇ ಸಮಯ ಮಾತ್ರ ನಾವು ಇಲ್ಲಿರ್ತೀವಿ. ಇವತ್ತೇನೋ ನಾವು ಇಲ್ಲಿ ಚಂದ ಕೂತ್ಕೊಂಡಿದ್ದೀವಿ, ನಾಳೆ ಇಂಥ ದಿನ ಈ ಆರೋಗ್ಯ ನಮಗೆ ಹೀಗೆ ಇರ್ತದೆ, ಇಂಥದೇ ಪರಿಸ್ಥಿತಿ ಇರ್ತದೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ಸ್ಥಿತಿ ಅಥವಾ ಜಗತ್ತಿನ ಪರಿಸ್ಥಿತಿಯಲ್ಲಿ ಯಾವ ಭರವಸೆನೂ ಇಲ್ಲ. ಆದ್ದರಿಂದ ನಾನು ಆತ್ಮ,
2 ಇಂಚೊಳಗೆ ಇಲ್ಲೇ ಇದ್ದೀನಿ, ಬೇರೆ ಎಲ್ಲೂ ಇಲ್ಲ. ಆತ್ಮದ ರೂಪ ನಕ್ಷತ್ರ ಸ್ವರೂಪವಾಗಿದೆ. ಆತ್ಮದ ಮನೆ ಪರಂಧಾಮ, ಬ್ರಹ್ಮಾಂಡ, ಶಾಂತಿಧಾಮ. ಈಗ ನಮ್ಮೆಲ್ಲರಿಗೂ ತಂದೆ ಇದ್ದಾರೆ. ಅವರು ಹೇಗಿದ್ದಾರೆ? ನಮ್ಮ ಹಾಗೆ ಇದ್ದಾರೆ. ಆದರೆ ಆತ್ಮದ ತಂದೆ ಹೇಗಿದ್ದಾರೆ? ನಮ್ಮ ಆತ್ಮ ಹೇಗೆ ನಕ್ಷತ್ರ ಸ್ವರೂಪವಾಗಿದೆಯೋ ಆತ್ಮದ ತಂದೆನೋ ಹಾಗೆ ಇದ್ದಾರೆ. ಅವರು ಪರಮಧಾಮದಲ್ಲಿದ್ದಾರೆ. ಅವರ ಹೆಸರಾಗಿದೆ ಶಿವ. ಅವರೇ ಜಗತ್ತಿನ ರಕ್ಷಕ, ಜಗತ್ತಿನ ಒಡೆಯ, ಎಲ್ಲವನ್ನೂ ಮಾಡುವಂಥವನು ಅವನೇ ಆಗಿದ್ದಾನೆ. ಹಾಗಂದ ತಕ್ಷಣ ಲಕ್ಷ್ಮಿ ಕಡಿಮೆ ಅಂತಲ್ಲ. ಲಕ್ಷ್ಮಿ, ಸರಸ್ವತಿ, ರಾಜರಾಜೇಶ್ವರಿ ಎಲ್ಲ ದೇವತೆಗಳಿದ್ದಾರೆ. ಆದರೆ ಪರಮಾತ್ಮ ಒಬ್ಬನೇ ಒಬ್ಬನು. ಪರಮಾತ್ಮರು ಅನೇಕರಿಲ್ಲ. ಎಲ್ಲರೂ ಹೇಳ್ತಾರೆ ಪರಮಾತ್ಮ ಒಬ್ಬನೇ, ದೇವನೊಬ್ಬ, ನಾಮ ಹಲವು ಅಂತ. ಆದರೆ ನಾವು ಬೇರೆ ಬೇರೆ ಹೆಸರಿನಿಂದ ಪರಮಾತ್ಮನನ್ನು ಕರಿತೀವಿ. ಸೋಮೇಶ್ವರ ಅಂತ ಹೇಳ್ತೀವಿ, ರಾಮೇಶ್ವರ ಅಂತ ಹೇಳ್ತೀವಿ. ಹೀಗೆ ನಮ್ಮ ಹಲವು ಹೆಸರಿನಿಂದ ಕರೆದಿದ್ದೀವಿ. ಆ ಪರಮಾತ್ಮ ಒಬ್ಬನೇ ಒಬ್ಬನಿದ್ದಾನೆ. ಅವನನ್ನು ತಿಳ್ಕೊಂಡು ಅವನನ್ನು ನೆನಪು ಮಾಡಿದರೆ ನಮ್ಮ ಪಾಪ ಕರ್ಮ ಎಲ್ಲ ಭಸ್ಮ ಆಗ್ತದೆ. 2 ನಿಮಿಷದಲ್ಲಿ ನಿಮ್ಮನ್ನೆಲ್ಲ ಪರಮಾತ್ಮನ ನೆನಪು. ಈಗೇನು ಪೂಜೆ ಭಜನೆ ಎಲ್ಲ ಮಾಡ್ತೀರಿ, ಆದರೆ ಒಟ್ಟೊಟ್ಟಿಗೆ ನಮಗೆ ಅಂತರಾಳದಲ್ಲಿ ಮಾನಸಿಕವಾಗಿ ನಾವು ಏನು ಮಾಡಬೇಕು? ಪರಮಾತ್ಮನ ನೆನಪನ್ನು ಮಾಡಬೇಕು. ಶಬ್ದಾತೀತವಾದ ಆ ಜಗತ್ತಿಗೆ ನಾವು ಹೋಗಬೇಕು. ಆಗ ನಮ್ಮ ಪಾಪಕರ್ಮ ಎಲ್ಲ ಚುಕ್ತ ಆಗ್ತದೆ. ಈಗ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಅಭಿಷೇಕ ಆಯಿತು, ಮಂಗಳಾರತಿ ಆಯಿತು, ಭಜನೆ ಮಾಡಿದ್ರಿ, ಮತ್ತೆ ನಿಮ್ಮ ಮನೆಗೆ ಹೋದರೆ ಏನಾಗುತ್ತೆ? ನಿಮ್ಮ ಬುದ್ಧಿ ಮತ್ತೆ ಯಥಾ ಪ್ರಕಾರ ಹೇಗಿತ್ತೋ ಹಾಗೇ ಬಂದ್ಬಿಡ್ತದೆ ನಮ್ಮ ವಿಚಾರಗಳ ದಾರಿ. ಆದರೆ ಅಂತರಾಳದಿಂದ ನೀವು ಮೆಡಿಟೇಷನ್ ಎಷ್ಟು ಮಾಡ್ತೀರೋ ಆವಾಗ ಏನಾಗ್ತದೆ? ನಮ್ಮ ಮನಸ್ಸು ಚೇಂಜ್ ಆಗ್ತದೆ, ಶಾಂತ ಆಗ್ತದೆ. ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ. ನಿಮಗೆ ಮೆಡಿಟೇಷನ್ 2 ನಿಮಿಷ ನಾನು ಹೇಳ್ಕೊಡ್ತೀನಿ, ನೀವು ಅನುಭವ ಮಾಡಿ. ಅದು ನಿಮಗೆ ಅತಿ ಅವಶ್ಯಕವಾಗಿದೆ ಇವತ್ತಿನ ಜಗತ್ತಿನಲ್ಲಿ ಮೆಡಿಟೇಷನ್. ಡಾಕ್ಟ್ರ್ ಹತ್ರ ನೀವು ಹೋಗ್ತೀರಿ, ಭಾಳ ಕಾಯಿಲೆಗೆ ಡಾಕ್ಟ್ರ್ ಏನು ಹೇಳ್ತಾರೆ? ನಿಮಗೇನಾಗಿಲ್ಲರಿ, ಚಿಂತೆ ಮಾಡಬೇಡ್ರಿ ಅಂತ ಅಲ್ವಾ ಹೇಳ್ತಾರಲ್ವಾ? ಹಾಗಾದರೆ ಚಿಂತೆ ಯಾಕೆ ಬರ್ತದೆ? ಚಿಂತೆ ಹೇಗೆ ಬಿಡಬೇಕು ಅದನ್ನು ಇಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಾರೆ. ನೀವು ದಯವಿಟ್ಟು ಸೈಲೆಂಟಾಗಿ ಕೂತ್ಕೊಳ್ಳಿ 2 ನಿಮಿಷ. ರಿಕ್ವೆಸ್ಟು ನಿಮ್ಮೆಲ್ಲರಲ್ಲಿನೂ ಮೆಡಿಟೇಷನ್ ನಾನು 2 ನಿಮಿಷ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಕೇಳ್ತಾ ಅನುಭವ ಮಾಡ್ತಾ ಹೋಗ್ರಿ. ಈಗ ನಾನು ಅಂದರೆ ಯಾರು? ಆತ್ಮ. ಆತ್ಮದ ಮನೆ ಪರಂಧಾಮ. ಮೇಲೆ ನೀಲಿ ಆಕಾಶ ಇದೆ, ಅಲ್ಲಿ ಸೂರ್ಯಲೋಕ, ಚಂದ್ರಲೋಕ. ಅಲ್ಲಿಂದ ಮೇಲೆ ಹೋದರೆ ಸೂಕ್ಷ್ಮ ಲೋಕ, ಅಲ್ಲಿಂದ ಮೇಲೆ ಪರಂಧಾಮ. ಅಲ್ಲಿ ಪರಮಾತ್ಮ ಇರ್ತಾರೆ. ಅವ್ರ ಹತ್ರ ಹೋಗಿ ನಾವು ಶಕ್ತಿ ತಗೊಂಡು ಬಂದಾಗ ನಮ್ಮ ಮನಸ್ಸಿಗೆ ಏನು ಬೇಕೋ ಅಷ್ಟು ಶಕ್ತಿ ಭಗವಂತ ನಮಗೆ ಕೊಡ್ತಾರೆ. ಸಮಯ ಭಾಳ ಇಲ್ಲ, ನನಗೂ ಗೊತ್ತಾಗ್ತಾ ಇದೆ. ಆದರೂ ಇನ್ನೊಂದು 2 ನಿಮಿಷ ತಗೊಳ್ತೀನಿ ನಾನು. ಮೆಡಿಟೇಷನ್ ಅಂತೂ ಮಾಡಬೇಕೀಗ 2 ನಿಮಿಷದಲ್ಲಿ. ಓಂ ಶಾಂತಿ. ಈಗ ಎಲ್ಲರೂ ಅನುಭವ ಮಾಡಿ, ನಾನು ಆತ್ಮ ಈ ಶರೀರದ 2 ಹುಬ್ಬುಗಳ ನಡುವೆ ಇರುವಂತಹ ಹೊಳೆಯುವಂತಹ ನಕ್ಷತ್ರ ಆಗಿದ್ದೇನೆ. ನಾನು ಆತ್ಮ ಸ್ವಲ್ಪ ಸಮಯದವರೆಗೆ ಈ ಸುಖ ದುಃಖದಿಂದ ಭಿನ್ನವಾಗಿ ಮೇಲೆ ಮೇಲೆ ಹೋಗುತ್ತಾ ಚಂದ್ರಲೋಕ, ಸೂರ್ಯಲೋಕ, ನಕ್ಷತ್ರ ಲೋಕದಿಂದ ಮೇಲೆ ಹೋಗುತ್ತಾ ಪರಮಧಾಮದಲ್ಲಿ ಪರಮಾತ್ಮನ ಎದುರಿಗೆ ಕುಳಿತಿದ್ದೇನೆ. ಆ ತಂದೆ ನನಗೆ ಎಲ್ಲ ಶಕ್ತಿಗಳನ್ನು ತುಂಬುತ್ತಾ ಇದ್ದಾರೆ. ಜ್ಞಾನಸಾಗರ, ಪ್ರೇಮ ಸಾಗರ, ದಯಾ ಸಾಗರನಾದ ತಂದೆ ಅವರ ಎಲ್ಲ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ. ಆ ತಂದೆಯ ಕಿರಣಗಳು ನನಗೆ ರಕ್ಷಾ ಕವಚವಾಗಿವೆ. ನನ್ನನ್ನು ರಕ್ಷಣೆ ಮಾಡುತ್ತೆ, ನನ್ನ ದೇಶವನ್ನು ರಕ್ಷಣೆ ಮಾಡುತ್ತೆ, ನನ್ನ ಮನೆಯವರನ್ನು ಆ ಕಿರಣಗಳು ರಕ್ಷಣೆ ಮಾಡುತ್ತವೆ. ತಂದೆಯಿಂದ ಸ್ವಲ್ಪ ಸಮಯ ಆ ಶಕ್ತಿ ಕಿರಣಗಳನ್ನೆಲ್ಲ ತುಂಬಿಕೊಂಡು ನಿಧಾನವಾಗಿ ಕೆಳಗಿಳಿಯುತ್ತಾ ನೀಲಿ ಆಕಾಶದಿಂದ ಕೆಳಗಿಳಿಯುತ್ತಾ
ನಕ್ಷತ್ರ ಲೋಕ ಸೂರ್ಯಲೋಕದಿಂದ ಕೆಳಗಿಳಿಯುತ್ತಾ ಈ ಸಾಕಾರ ಜಗತ್ತಿಗೆ ಬಂದಿದ್ದೇನೆ. ಈ ರೀತಿ ಪ್ರತಿದಿನ ನೀವು ಅನುಭವ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಓಂ ಶಾಂತಿ ಎಲ್ರಿಗೂ. ಇವತ್ತು ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಬೆಳಗ್ಗೆ ಚಿತ್ರ ಪ್ರದರ್ಶನ ಮಾಡಲಿಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನದವರು ಅವಕಾಶ ಮಾಡಿಕೊಟ್ಟಿದ್ರು. ತುಂಬ ತುಂಬ ಧನ್ಯವಾದ ಅವರಿಗೆ. ಮತ್ತು ಈ ಮನೆ ಇದು ದೇವಸ್ಥಾನದ ಉದ್ಘಾಟನೆಯಲ್ಲೂ ನಮಗೆ ತುಂಬ ಅವಕಾಶ ಕೊಟ್ಟಿದ್ದರು. ಅದಕ್ಕಾಗಿ ತುಂಬ ಹೃದಯದ ವಂದನೆಗಳು. ಓಂ ಶಾಂತಿ. ಉಳ್ಳಾಲ್ದಿ ಹೊಂದಿಸ ಒಂದು ಮಾಗಣದ ಸೋಮನಾಥ ದೇವರಿಗೆ ಸಿಗಿತೊಂದು, ಗ್ರಾಮದ ದೇವರಿಗೆ ಹೊಂದಿಸ ಒಂದು, ಮಹಾಲಕ್ಷ್ಮೀ ದೇವರಿಗೆ ಮಂದಿರದ ದೇವರಿಗೆ ದೊಡ್ಡ ಬುರಂದು ಇಂಥ ಈ ಧರ್ಮ ಚಾವಡಿ ನಂಚಿತನ ಅಧ್ಯಕ್ಷರೇ, ಇತ್ತೆ ನಿರ್ಗಮಿಸಿ ನಂಚಿತನ ಪರಮ ಪೂಜ್ಯ ಸ್ವಾಮೀಜಿರೇ, ಅಂಚನೆ ಎಂಕಲ್ನ ಹಿರಿಯರೇ, ಧರ್ಮದರ ಶ್ಲಾಯಿಚಿತನ ಸತ್ಯಶಂಕರ ಬಲ್ಲವರೇ, ಅಂಚನೆ ವೇದಿಕೆ ಉಡುಪು ನಂಚಿತನ ಮಾತಾ ಹಿರಿಯರದು ಎದುಡುಪು ನಂಚಿತನ ಬಂದು ಇದ್ರದು ಹೆಚ್ಚು ಪಾತಿರುಜಿ ಪಾತಿರನ ಕಡಿಮೆಯ ಬೋಡಾಪನಾಥ್ ನಂಗೆ ಮಾರ್ಗದರ್ಶನ ಕೊರಿಯರು ಸ್ವಾಮೀಜಿಗಳು, ಅಂಚನೆ ನಮ್ಮ ಆಶಕ್ಕ, ಅಂಚನೆ ಇತ್ತೆ ಪಾರ್ವತಿಯಮ್ಮ, ಸತ್ಯಶಂಕರ ಬಳ್ಳವರು ಬಾರಿ ಪೊರ್ಲುಡು ಮನ ದಟ್ಟ ಆಪ್ ಲೆಕ್ಕಂಚಿತನ ಪಾತ್ರನು ನಂಗೆ ಮನ ಮುಟ್ಟು ಲೆಕ್ಕಂಚಿತನ ಪಾತ್ರ ನಂಗೆ ಬಂಡೇರು. ಅವೇನೆ ನಮ್ಮ ಜೀವನಡು ನಮ್ಮ ಲಾಡು ಶಾವಡು ಬಂಡದು. ಅಂಚನೆ ಏನಿ ಈ ಮಹಾಲಕ್ಷ್ಮಿ ಮಂದಿರಗೂ ಎತೋ ಸರ್ತಿ ನಮ್ಮ ಎಲ್ಲ ಮಿತ್ರರ ಅಂಚಿತನ ದಿವಾಕರ್ ಬಗಂಬಿಲ, ಅಂಚನೆ ದಿನೇಶರ್ ಸುಮಾರು ಸರ್ತಿ ಇರು ಬರುಡು ಕಂಡೊಂದು ಇತ್ತರೆ ಅದನ್ನ ಈ ದಿನ ಕಾಲ ಕುಡಿದು ಬೈದಂದ್ರೆ ನೆಕ್ ದುಂಬು ಬತ್ತದಿತ್ತೆ ಅಂಡ ವೇದಿಕೆಗೆ ಇಂದು ಪ್ರಥಮ ಆದೆ. ಇಂಚಿತ್ತಿನ ಒಂಜಿ ಮಹಾನ್ ಘಟಾನುಘಟಿನ ಅಲ್ಕಂಚಿತನ ಈ ಮಾತಾ ಧಾರ್ಮಿಕ ಕ್ಷೇತ್ರದ ಧರ್ಮದ ನೆಲೆಡು ಅಂಚಿತನ ಮಾತಾ ಧರ್ಮದ ನೆಲೆತದ್ದು ಇನಿ ಎಡ್ಡೆ ಒಂಜಿ ಕಾರ್ಯಕ್ರಮ ಮಲ್ತಿದ್ದೀರಿ. ಬಾರಿ ಸಂತೋಷ ಒಂದುಂಡು ದಯಪಂಡ ಇಂಚಿತ್ತಿನ ವೇದಿಕೆಡು ಮಾತ ಧಾರ್ಮಿಕ ಮುಖಂಡರಾದ ಧರ್ಮದ ಕೆಲಸ ಮಲ್ಪನ ಮಾತೆರನ್ನು ತೂದಾನಾಗ ಬಾರಿ ಸಂತೋಷ ದಯಪಂಡ ರಾಜಕೀಯ ನೇತಾರನಾಗ್ಲಿ ಇಜ್ಜಿರದಿಟ್ಟು ಪೂರ ಧಾರ್ಮಿಕ ಕ್ಷೇತ್ರದ ಮಾತ ಬೇತೆ ಬೇತೆ ದೇವಸ್ಥಾನ ಬೇತೆ ಬೇತೆ ಕ್ಷೇತ್ರಗಳು ಕೆಲಸ ಮಲ್ಪನಕ್ಲಿ ಉಪ್ಪು ಬಾರಿ ಸಂತೋಷ ಅಂಚಾದು ಪನಗ ಇನಿ ಈ ವೇದಿಕೆಡು ರೆಡ್ಡು ಪಾತಿರ ಅವಕಾಶ ಮಲ್ತು ಕೊರ್ನಂಚಿತನ ಎಂಕ್ಲ ಆತ್ಮೀಯ ಮಿತ್ರ ದಿವಕರನ್ನೇ, ಅಂಚನೆ ದಿನೇಶರೇ ನಕಲೆಗೆ, ಅಂಚನೆ ಅರ್ನ ನಕಲ್ನ ಸಂಸದ ಬಂಧು ಮಿತ್ರರನಕಲೆ ಮಾತೆರೆಗಳ ಎನ್ನ ಸುಲ್ಮೆಲ್ ಸಂದ ಒಂದು ಎನ್ನ ರೆಡ್ಡು ಪಾತ್ರ ಉಂತವೆ. ಜೈ ಹಿಂದ್. ಉಪ್ಪನ ಮಾತ ಬಿನ್ನೆರೆ ದಂಪುಡುಪನ ಮಾತ ಅಪ್ಪೆಲ್ಲ ಬಂದು ಬಗಿನೇರೆ ಬರೀ ಪುರ್ಲ ಕಂಠದ ಸಭೆ ಪೂಜ್ಯ ಸ್ವಾಮೀಜಿಲ ಆಶೀರ್ವಾದ ಮಲ್ತೇರು ಅದ್ ಬಕ್ಕ ಮಲ್ಲ ಬರ್ಸ ಬತ್ತಿ ಬಕ್ಕ ಎಂಕ್ಲಿ ಪಿರಿ ಪಿರಿ ಬರ್ಸೋಡು ನಿಕ್ಲೆಗೆ ಅವು ಲೆಕ್ಕವು ದಿಕ್ಕಂದು ಅಂಡಲ ಸಭಾ ಮರ್ಯಾದೆ ಹೊಡೆದು ಒಂಜೇ ಶಬ್ದ ನಮ್ಮ ದೇವರನಕ್ಲೇನ ಆರಾಧನೆ ಮಲ್ಪನ ಬೇತೆ ಬೇತೆ ನಮೂನೆ ಉಂಟು. ಬೇತೆ ಬೇತೆ ದೇವರು ಬೇತೆ ಬೇತೆ ರೀತಿಯಲ್ಲಿ ಖುಷಿ ಪಡೆತರಿಗೆ. ಶಿವದೇವರು ಅಭಿಷೇಕ ಪ್ರಿಯರು, ವಿಷ್ಣು ಅಲಂಕಾರ ಪ್ರಿಯ, ಅಪ್ಪೆ ದೇವಿಗೆ ಪೂತ ಪೂಜೆ ಇಷ್ಟ, ಅಯ್ಯಪ್ಪ ಸ್ವಾಮಿಗೆ ಇರುಮುಡಿ ಇಷ್ಟ, ಗಣಪತಿಗೆ ಅಪ್ಪದ ಪೂಜೆ ಇಷ್ಟ. ಅಂಚೆ ಬೇತೆ ಬೇತೆ ದೇವರನ್ನ ಆಯಾ ಆಕಾರಡು ಆಯಾ ಶ್ರುತಿ ಮಲ್ತದ ನಂಗೆ ದೇವರನ್ನ ಇಷ್ಟಪಡಿಸ್ಯಾರ ಹಾಕೊಂಡು ಅಂಡ ಮಾತಾ ದೇವರೆಲ್ಲ ಒಂದೇ ಭಾಷೆ ಕೇಳಿನ ಅಂದಿತ್ತಂದ ಅವು ಭಜನೆ. ಆ ಭಜನೆಗೆ ಮಾತ ದೇವರೆಲ್ಲ ಒಲಿವೇರು ಸತ್ಯ. ಅಂಚಿನ ಭಜನೆ ಈ ಒಂದು ಮಹಾಲಕ್ಷ್ಮಿ ಮಂದಿರಡು ಆ ಒಂದೊಂದು ಮಾಡೋದಕ್ಕೆ ಎಂದು ಭಾರಿ ಖುಷಿ ಅಂಡ್ ನಿತ್ಯ ಅರ್ಧ ಗಂಟೆದ ಭಜನೆ ಆಪಣಿಗೆ ಒಂದು ವಾರದ ವಿಶೇಷ ಶುಕ್ರವಾರದ ಭಜನೆ ಈ ಕ್ಷೇತ್ರಡು ಆಪಣ ಬಂದು ತೆರೆದು ಭಾರಿ ಖುಷಿ ಅಂಡ್ ಐಕ್ಯವರ ಭಜನೆ ಇತ್ತನಲ್ಪ ಯಾಪಲ ವಿಭಜನೆ ಪೂಜೆ ಹಾಗೆ ಭಜನೆ ದೇವರ ಭಾರಿ ಪೊರ್ಲುಡು ಕೇನೊಂದು ಉಪ್ಪರಿಗೆ ಭಜನೆದ ರೀತಿಯಿಂದ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿಯುವ, ನಲಿದರೆ ಒಲಿದು ತಾಬರು ಎಂಬ ಭಗವಂತ ನಮ್ಮ ಕುಲ್ಲದ ಭಜನೆ ಮಲ್ತಂದ ಭಜನೆ ಕಿವಿಗರೊಂದು ಉಂಟೊಂದು ಉಪಯೋಗ ದೇವರು ನಮ್ಮ ಒಂದೊಂದು ಭಜನೆ ಬಂಡ ದೇವರೇ ಕೈ ನಲಿತದ್ದು ನನಗೆ ಒಲಿದು ಬರಪೇರು ಎಂದು ಬಂದ್ಪೇರು. ಆ ನಮ್ಮನೆ ಭಜನೆಗೆ ಒಂದು ಮಹಾಂತ ಶಕ್ತಿ ಉಂಟು. ಅಂಚಿನ ಅವನ ಮೂಲ ನಿಕ್ಲಿನ ಅಪ್ಪೆಲ್ಲ ಅಂತೂ ನನಗೆ ಗೊತ್ತಾಗ ಅಂಜನಗಳ ಸಂಖ್ಯೆ ಭಾರಿ ಕಡಿಮೆ ಉಂಟು. ಮಸ್ತ್ ಪಂಜನಗಳು ಬೈತಾರೆ, ಭಾರಿ ಖುಷಿ ಅಂಡೆ ಅದೊಟ್ಟಿಗೆ ನಿಕ್ಲಿ ಪೂರ್ವ ಬಾಲೆಲ್ಲ ತಂದು ಬೈತಾರೆ. ಮಲ್ಲಜಿ ಬಾಲೆ ಜಕ್ಕೆಲ್ದು ಜೆತ್ತನ್ಲ ತೊಂದರೆ ಅಜ್ಜಿ ಇಲ್ಲಲ್ಲ ಕುಲ್ಲದ ಮೊಬೈಲ್ ತೂದು ಒಕ್ರಾಸಿ ಆಪುನ ಇರದು ಆ ಇಂಚಿನ ಒಂದು ಸಂಸ್ಕಾರ ತಂದಿನ ಕೇಂದ್ರ ತಂದು ಬತ್ತಂದ ನಮ್ಮ ಇಂಚಿನ ಉಂಡ ಋಷಿ ಬಕ್ಕ ಕೃಷಿ ಪರಂಪರೆದ ನಮ್ಮ ದೇಶದ ಭವಿಷ್ಯ ಇಂಚಿನ ಅವು ಇನ್ನಿತ ಜೋಕ್ಲೆಡ್ ಅಪ್ಪನೆ ಅಪ್ಪೆಲ್ಲಡ ಭಾರಿ ಖುಷಿ ಅಂಡೆ ಇಂಚಿನ ಒಂಜಿ ಪುಣ್ಯದ
ಜಾಗೀರು ನಮ್ಮ ಒಂದು ಎಂಕ್ಲಿಗೆ ಆ ವೇದಿಕೆ ದಿಕ್ಕನೇ ಬಾರಿ ಪುಣ್ಯ ಅಂತ ದಯಮಾಡ ಅಪ್ಪಲ್ಲಿ ಯಾಪ ಸಂಸ್ಕಾರ ಆಯ್ತು ಅಂದ್ರೆ ಕೇಂದ್ರಕ್ಕೆ ಹೆಚ್ಚೆ ಬರ್ಪೇರ ನಿಖಿಲೊಟ್ಟಿಗೆ ನಿಖಿಲ್ ಇಲ್ಲದಾಗ್ಲ ಖಂಡಿತವಾದ್ಲ ಬರ್ಪೇರ ಆಯ್ತು ನಿಖಿಲ್ ಲೆತ್ತೊಂದು ಪಾಯರ ಅನ್ಲಾಕ್ಲಿ ಬರೋಡೆ ಹಾಕೊಂಡು ಕತ್ತಲದ ಕರೆ ಅಂತದ್ದು ಪುನಗ ನಿಖಿಲ್ ಏತಿ ಹೆಚ್ಚು ಇಂಜಿನ ಧಾರ್ಮಿಕ ಕೇಂದ್ರದೊಡು ಸೇರುವರ ಆತ ನಮ್ಮ ಸಮಾಜ ಎಡ್ಡೆ ಹಾಕೊಂಡು ಲೆಕ್ಕ ಅಂತ ರಾಷ್ಟ್ರೀಯ ಚಿಂತನೆ ಒಂದು ಸಮಾಜದ ಚಿಂತನೆ ಒಂದು ನಮ್ಮ ಮಾತೆಲ್ಲ ಎಡ್ಡೆಪ್ಪಗು ಬೆನ್ಕ ಅಂತ ನಿಖಿಲ ಪಣೊಂದು ಇಡೀ ಲೆತ್ತನಂಜಿನ ದಿನೇಶನ್ನೇ ಅಂಜನ ಟೀಮ್ಗೆ ಮಾತ್ರ ಸಮ್ಯ ಸಂದರ್ಭ ಅವಕಾಶ ಹೊಂದಿಸೋದಲ್ಲೇ ಶುಭ ಲೇಸಿಗೆ ಪೋದಿಲ್ಲ ಮುರೆಂಡಡತನ ಜನ ಗೊಬ್ಬು ಪಂದಡಿ ಪಟ್ಟಣ ಲೇಸನ ಸಂದರ್ಭಡು ಮಾತೆಲ್ಲ ತಯಾರಾದ ಕಾರ್ಯಕ್ರಮ ನಡೆಪೆರಡು ಮೂಜಿ ಜನಕ್ಕೆ ಅಭಿನಂದನೆ ಸನ್ಮಾನ ಅಂಚನೆ ಹಿಡಿಯಲೆತ್ತದ್ದು ಗೌರವಪೂರ್ವಕವಾದ ಸನ್ಮಾನ ಮಲ್ತಿನಂಚಿಂತ ಶ್ರೀ ಮಹಾಲಕ್ಷ್ಮಿ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಎನ್ನ ತುಂಬುವುದಾದ ಧನ್ಯವಾದ. ಇನಿ ಈ ವೇದಿಕೆ ಒಂಜಿ ಸೈನಿಕ ಸನ್ಮಾನ ಮಲ್ಪನ ತೂನಾಗ ಮಕ್ಳಿಗೆ ದೇಶದ ಮಿತ್ತೆ ದೇಶಾಭಿಮಾನ ಉಂಡು ಅಂತ ತೋಜುಂಡು ನಾನು ತೂದಂಗೆ ಜಿಂಜ ಖುಷಿಯಾണ്. ನಾನೊಂದು ಸೋಲ್ಜರ್ ಆಯ್ನ ಹತ್ರ ನಾನು ಆರ್ಮಿದ ಬಗ್ಗೆನೇ ಪಾತಿರುವೆ. ಇಂಚಿ ಒಂದೇ ದಿನ ತುಂಬ ಒಂಜಿ ಪುಲ್ವಾಮ ಒಂಜಿ ಅಟ್ಯಾಕ್ ಆದಿತ್ತನು. ಅವು ಅಟ್ಯಾಕ್ ಆಯ್ ಬಕ್ಕ ಐಟು 40 CRPF 4 ಜನ ಆರ್ಮಿ ದಕ್ಕಲು ಅಂಚೆ ಪುರ ಶಹೀದ್ ಆದಿತ್ತೇರು. ಅವು ಆಯ್ನ ತೂಯಿ ಬಕ್ಕ ನಮ್ಮ ಊರ್ ದಕ್ಕಲು ಜಿಂಜ ಪೋಡಿದು ಬೋತೀರ ಏತು ಪೋಡಿದು ಬೋತೀರ ಬಂದ ಅಕ್ಲನ ಜೋಕುಲು ಇಲ್ಲಡಿತ್ತನಲ್ಲ ಮಲ್ಲೆಜ್ಜಿ ಅಕ್ಲು ಆರ್ಮಿಗೆ ಹೋಗಾರ ಬಲ್ಲಿ ಅಂಚಿನ ಪೋಡಿಗೆ ಪುಡಿದು ಬೋತನು ಆಂಡ ಅಂಚ ಪೋಡರ ಬಲ್ಲಿ ಆಯ್ನಾದ ಜನಕ್ಕಲು ಅಕ್ಕನ ಜೋಕ್ಲೇನೆ ಒಂದು ಫಿಸಿಕಲ್ ಫಿಟ್ ಮಲ್ಪಡು. ಫಸ್ಟ್ ಫಿಸಿಕಲ್ ಫಿಟ್ ಇದ್ದದ್ದು ಕೆಲವರು ತೂಳೆ ಹೈಟ್ ಕಮ್ಮಿ ಇಪ್ಪುಡು ಅಕ್ಲೆ ಆರ್ಮಿ ಸೇರ್ಜಿ ಆಂಡ ಹೈಟ್ ಇತ್ತು ಫಿಸಿಕಲ್ ಫಿಟ್ ಇತ್ತು ಅಕ್ಲೇನ ಆರ್ಮಿ ಆಯ್ನ ಜನ ಆರ್ಮಿ ಸೇರಾದ ಆರ್ಮಿ ಆಫೀಸರ್ ಅಪ್ಲಾಗ ಮಲ್ಪಡು. ಈ ಪುಲ್ಗಾಂವ್ ಆಯ್ನ ಅಟ್ಯಾಕ್ 2000 ಎದುರು ಆದಿತ್ತನು 2000 ಆ್ಯಂಡ್ ಕ್ವಿಕ್ ರಿಯಾಕ್ಷನ್ ಪಾರ್ಟಿ ಬಂದು ಒಂದು ಟೀಮ್ ಹಿಡಿತೆ ಸಮಯದ ಅಭಾವ ಉಂಡು ನಾನು ಜಸ್ಟ್ ನಾನು ಆರ್ಮಿ ಒಂದು ರಡ್ಡು ಆತಿನ ಸಂಘಟನೆ ನಿಕ್ಲಡ ಬಂದೋಡೆ ಇಷ್ಟಪಟ್ಟು ಮಲ್ಪ ಆ ಬಾರಮಲ್ಲ ಕ್ವಿಕ್ ರಿಯಾಕ್ಷನ್ ಪಾರ್ಟಿ ನಾನು ಬರೋದು ಎನ್ನ ಟೀಮ್ 7 ಜನ ಎತ್ತ ಎಂಗಳು 7 ಜನ ಎದುರು 2 ಜನ 5 ಜನ ಇಂಚ ಸರೌಂಡಿಂಗ್ ಎಂಗಳು ಕವರ್ ಮಾಡಿದ ಅವೇ ಇತ್ತ ಮುಖನ ಕಾನು అయిపోతుంది CRPF ಕಾನು అయిపోతుంది ಸೇಮ್ ಅಂಚಿನ ಆರ್ಮಿದ ಕಾನು ಬರಂತು ಎಂಗನ ಬಾರಮಲ್ಲರ್ದು ಆ ಕಾನ್ವಾಯ್ದ ಮಿತ್ತು IED ಇಂಪ್ರವೈಸ್ ಎಕ್ಸ್ಪ್ಲೋಸಿವ್ ಡಿವೈಸ್ ಬಂದ್ಪೇರು ಅವು ನೆಲ ಬಾಂಬ್ ಬಂದ್ಪೇರು ಅವು ನೆಲ ಬಾಂಬ್ ಬಂದಿರ್ತಾರೆ ಹೆಂಗ ಕಾನ್ವಾಯ್ ಬರ್ಪಿನ ಟೈಮ್ ಆನೆಗಳು ಇಲ್ಲೇ 1 ಟನ್ ಬಂಪಿನ ಗಾಡಿ ಇತ್ತ ಅವು ಗಾಡಿ ಮೂವ್ ಆನಾಗ ಅವು ID ಹೆಂಗನ ಗಾಡಿ ದೊರಕಿದಾಗ ಅವು ಗಾಡಿ ಬ್ಲಾಸ್ಟ್ ಆನ್ ಹೆಂಗನ ಗಾಡಿ ಬ್ಲಾಸ್ಟ್ ಆನ್ ಯಾನ್ ಒಂಜಿ ಕಮ್ಮಿಳು ವರ್ಮ ಫಿಟರ್ ಮಿತ್ರ ಅಟ್ಟದ ಐಸ್ನ ಮಿತ್ತು ಬೂರ್ದಿತ್ತ ಎನ್ನ ಕ್ಲೆವಿಕಲ್ ಬೋನ್ ಮೂಂಕು ಬಂಜಿ ಕೈ ಕಾರು ಪೂರ ಪೊಡಿ ಆದಿತ್ತನು ಆನ ಬೂರ್ದಿತ್ತ ಐಕ್ ಕೌಂಟರ್ ಅಂಬುಷನ್ ಬೇರೆ ಅಂಚ ಹೆಂಗನ ಮಿತ್ತ ಅವು ಹೆಂಗನ ಗಾಡಿ ಮಿನಿ ಬ್ಲಾಸ್ಟ್ ಆಪುಜಿ ಹೆಂಗನ ಟೈಟ್ 5 ಜನ ಶಹೀದ್ ಆದಿತ್ತೇರು ಎಂಕುಲು 2 ಜನ ಉರಿದಿತ್ತೀನಿ ಖಾಲಿ ಜೀವಂತ ಬಕ್ಕ ಹೆಂಗನ 5 ಜನ ಸ್ಪಾಟ್ ಇರೋದು ಆಂಡ ಅವು ID ಮಿನಿ ತತ್ತದನ್ನ ಪಿರವದ ಹೆಂಗನ ಬಸ್ಗೆ ಅವು ID ತಾಗೋದು ಅವು ಬಸ್ 44 ಜನ ಎತ್ತೇರು ಇಂಚಿನ ಸನ್ನಿವೇಶ ಜಿಂಜ ಅವಂದೇ ಪುಂಡು ಜೇಣಿಕೆಟ್ ಜಮ್ಮು ಕಾಶ್ಮೀರ ಅವಂದೇ ಪಡು ಆಂಡ ಅವು ಆಂಡಲ ಎಂಕುಲು ಎನ್ನ ಒಂಜಿ ಗೈಡ್ಲಿ ಎಂಕುಲು ಫೈರ್ ಮಾಡಿದ 7 ಜನ ಕೇರ್ತೆ ಎಂಕುಲು ಏಟೆ ಅವ ಕೌಂಟರ್ ಅಂಬುಷುಡು ಅಂಚದು ಪುನಗ ಅಪ್ಪ ಅಮ್ಮೆರು ಪುರ ಅಕ್ಲೇನ ಜೋಕ್ಲೇನ ಆರ್ಮಿ ಸೇರ ಹೋಗ್ಸೆ ಕೊಡತ್ತಂದ್ರೆ ಅಕ್ಳು ಪೋರ್ಸಿ ಒಂದು ಪಣರ ಬಲ್ಲಿ ಆಯ್ನಾದ ಜನ ಆರ್ಮಿ ಸೇರಡು ಬಕ್ಕ ನೆಕ್ಸ್ಟ್ ಬಂದ್ಬಿನ್ ಮಣ್ಣ ಆರ್ಮಿದ ಬಗ್ಗೆ ಪನೋಡಣ್ಣ ಒಂದು ಕನ್ನಡ ಒಂದು ವರ್ಡ್ ಬಂದ ಭೂಮಿಯಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು ಭೂಮಿಯಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲಿಯೂ ನೋವಿನಲ್ಲಿಯೂ ನಗುವ ಸೈನಿಕನನ್ನು ಯಾರಿಂದಲೂ ಸೋಲಿಸಲಾಗುವುದಿಲ್ಲ. ಬಕ್ಕ ಭಾರತ ದೇಶದ ವಿಷಯ ಬರೋಣ ನಮ್ಮ ಇತ್ತಿನ ವೆಪನ್ ಬಕ್ಕ ನಮ್ಮ ಸೈನಿಕರು ಬಕ್ಕ ನಮ್ಮ ದೇಶ ಪ್ರೇಮಿನಗಳು ಏತುಳ್ಳೇರು ಬಂದಂಡ ಆಯ್ತಾ ಇಸ ಬೇರೆ ಎಲ್ಲ ಕೊರ್ರಾಬ್ಸಿ ಆಂಡ್ ಅವನು ಸರಿಯಾದ ಯೂಸ್ ಮಲ್ಪೇರ ಆವಂದಿಜ್ಜಿ ನಮ್ಮ ದೇಶದ ಪವರ್ ಪಾಕಿಸ್ತಾನ ಹಿಡಿದು ಬಂದ್ರೆ ಪಾಕಿಸ್ತಾನ ಇಡೀ ವರ್ಲ್ಡ್ ಕಂಟ್ರೋಲ್ ಮಾಡ್ತದು ಆನ ನಮ್ಮ ದೇಶದ ಆಪಿನಿಂಜ ಆ ಹಿಂದೂ ಆ ಮುಸ್ಲಿಮಾನ್ ಆ ಕ್ರಿಶ್ಚಿಯನ್ ನಮ್ಮ ಉಲೈಡೂರಲ್ಲಿ ಲಡಾಯಿ ಜಾಸ್ತಿ ಆಪಿನೇಟ ಆದ್ರೆ ನಮಗೆ ಮುಂದೆ ಬರ್ರೆ ಆಪುಜಿ ಅಂಚದು ಪೂರೆಲ್ಲ ಒಗ್ಗಟ್ಟಿರಿತದು ಜೀವನ ನಡೆತನ ಬಂದ ನಮ್ಮ ಒಂಜಿ ದೇಶ 100% ನಂಬರ್ 1 ಅವನು ವರ್ಲ್ಡ್ ನಂಬರ್ 1 ಅವನು ಅಂಚನೆ ಯಾನು ಇತ್ತು ಎಂಕ ಬತ್ತದ ಗೌರವಪೂರ್ವಕ ಸನ್ಮಾನ ಮಲ್ತಿನ ಅಂಚಿಂತ ಶ್ರೀ ಮಹಾಲಕ್ಷ್ಮಿ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರಿಗೆಲ್ಲ ಧನ್ಯವಾದ ಪನಂದು ಎನ್ನ ರಡ್ಡು ಪಾದರ ಮುಗಿಪ ಆಂಡ ಒಂಜಿ ಭಾರತದ ಜಯಕಾರ ಪನ್ಪ ಅವು ಜಯಕಾರ ಓಡಿ ಮುಟ್ಟೋಡು ಪಾಕಿಸ್ತಾನ ಮುಟ್ಟೋಡು
ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಬೆಸ್ಟ್ ಬೌಲರ್ ರಾಜೇಶ್ ಶೆಟ್ಟಿ ಪಜಿರುಗುತ್ತು. ಸರ್ವಾಂಗೀಣ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕ್ರಿಕೆಟ್ ಪಂದ್ಯಾಟದ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ಪಡೆದವರು ನಾಜಿಲ್ ರವರು. ಬಾಬು ಶಾಸ್ತ್ರ ಕಿನ್ಯ ನೀಡಬೇಕಾಗಿ ವಿನಂತಿ. ಟ್ರೋಫಿ 2019 ಪ್ರಶಸ್ತಿಯ ದ್ವಿತೀಯ ಸ್ಥಾನಿಯಾಗಿ ವೈನಾಡ್ ಪ್ರಶಸ್ತಿಯನ್ನು ಗಳಿಸಿದಂತ ತಂಡ ವೈನಾಡ್ ಫ್ರಾನ್ಸ್ ಟೀಮ್. ಈ ಪ್ರಶಸ್ತಿಯನ್ನು ಪ್ರವೀಣ್ ಶೆಟ್ಟಿ ಇವರು ನೀಡಬೇಕಾದ ತಂಡ ವೈನಾಡ್. ಮಹಾಲಕ್ಷ್ಮಿ ಟ್ರೋಫಿ 2019 ಪ್ರಶಸ್ತಿಯನ್ನು ಪಡೆದಂತ ತಂಡ ಶ್ರೀ ಮಹಾಲಕ್ಷ್ಮಿ ಮಂದಿರ ಪಿಲಾರ್ ಇದರ ಕ್ರಿಕೆಟ್ ತಂಡ. ಮಹಾಲಕ್ಷ್ಮಿ ಮಂದಿರ ಪಿಲಾರ್ ಇದರ ಕ್ರಿಕೆಟ್ ತಂಡ. ಇದನ್ನು ಸತ್ಯಶಂಕರ್ ಬಳ್ಳ ಅವರವರು ನೀಡಬೇಕಾಗಿ ವಿನಂತಿ ಮಾಡ್ತೇನೆ. ಮಹಾಲಕ್ಷ್ಮಿ ಮಂದಿರ ಪಿಲಾರ್ ತಂಡ ಪ್ರಶಸ್ತಿ 2019. ಮುಂದಿನ ಬಹುಮಾನ ವಿತರಣೆಯ ವರದಿಯನ್ನು ಓದಲಿಕ್ಕಿದ್ದಾರೆ ಮಂದಿರ ಪಿಲಾರು. ಇದರ ದಶಮಾನೋತ್ಸವದ ಅಂಗವಾಗಿ ಸ್ಥಳೀಯರಿಗೆ ನಡೆದ ಕ್ರೀಡಾಕೂಟದಲ್ಲಿ ವಿಜೇತರಾದವರು ಕ್ರೀಡೆ 50 ಮೀಟರ್ ಓಟ ಬಹುಮಾನ ವಿತರಣೆ ಮಾಡಬೇಕು. ಸತ್ಯಶಂಕರ್ ಬೋಲ್ರವರು. 1ನೇ ತರಗತಿ ಒಳಗಿನ ವಿಭಾಗ ಪ್ರಥಮ ಚಿನ್ಮಯ ಶೆಟ್ಟಿ, ದ್ವಿತೀಯ ಧನ್ವಿ. 2ನೇ ತರಗತಿ ಒಳಗಿನ ಹೆಣ್ಣು ಮಕ್ಕಳ ವಿಭಾಗ ಪ್ರಥಮ ಸೃಷ್ಟಿ, ದ್ವಿತೀಯ 2 ವಿಜೇತರು ಅನುಶ್ರೀ ಮತ್ತು ಆರ್ಷಿ. ಎರಡನೇ ತರಗತಿ ಮತ್ತು 3ನೇ ತರಗತಿಯ ಒಳಗಿನ ಗಂಡು ಮಕ್ಕಳ ವಿಭಾಗ ಅನೀಶ್ ಕೆ ಪ್ರಥಮ, ಲಿಖಿತ್ ಶೆಟ್ಟಿ ದ್ವಿತೀಯ. 3ನೇ ತರಗತಿಯಿಂದ 5ನೇ ತರಗತಿ ಒಳಗಿನ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಪ್ರಥಮ ಸೃಷ್ಟಿ, ಎರಡನೇ ತರಗತಿ ಒಳಗಿನ ಗಂಡು ಮಕ್ಕಳ ವಿಭಾಗ ಅನೀಶ್ ಕೆ ಪ್ರಥಮ, ಲಿಖಿತ್ ಶೆಟ್ಟಿ ದ್ವಿತೀಯ. ಮೂರನೇ ತರಗತಿಯಿಂದ 5ನೇ ತರಗತಿ ಒಳಗಿನ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಪ್ರಥಮ ಸೃಷ್ಟಿ, ದ್ವಿತೀಯ 2 ನಿಸರ್ಗ ಮತ್ತು ಅಭಿಶ್ರೀ. ಮೀಟರ್ ಓಟ ಬಹುಮಾನ ವಿತರಣೆ ಮಾಡಬೇಕು. ಬಾಬು ಶಾಸ್ತ್ರ ಕಿನ್ಯ. 4ನೇ ತರಗತಿ ಒಳಗಿನ ಗಂಡು ಮಕ್ಕಳ ವಿಭಾಗ ಪ್ರಥಮ ವಿಶ್ವಜಿತ್, ದ್ವಿತೀಯ ದ್ವಿನ್ ಗಟ್ಟಿ. ಹೈಸ್ಕೂಲ್ ಮಟ್ಟದ ಹೆಣ್ಣು ಮಕ್ಕಳ ವಿಭಾಗ ಪ್ರಥಮ ಅನನ್ಯ ಗಟ್ಟಿ, ದ್ವಿತೀಯ ಅದಿತಿ. ಪ್ರೌಢಶಾಲೆ ಗಂಡು ಮಕ್ಕಳ ವಿಭಾಗ ಪ್ರಥಮ ನಾಗರಾಜ್, ದ್ವಿತೀಯ ಅನೀಶ್. ಏಳನೇ ತರಗತಿ ಒಳಗಿನ ಗಂಡು ಹುಡುಗರ ವಿಭಾಗ ತೇಜಸ್ ಪ್ರಥಮ, ದ್ವಿತೀಯ ಪ್ರಸಾದ್.
200 ಮೀಟರ್ ಓಟ ಬಹುಮಾನ ವಿತರಣೆ ಮಾಡಬೇಕು. ರಾಜೇಶ್ ರೈ ಬಜಿರ್ಗುತ್ತು, ರಾಜೇಶ್ ಶೆಟ್ಟಿ ಬಜಿರ್ಗುತ್ತು. ಇನ್ನೂರು ಮೀಟರ್ ಓಟ ಗಂಡು ಮಕ್ಕಳ ವಿಭಾಗ ಪ್ರಥಮ ರಾಹುಲ್, ದ್ವಿತೀಯ ನಿಶಾಂತ್. ಪುರುಷರ ವಿಭಾಗ ಪ್ರಥಮ ಸುಧೀರ್ ಗಟ್ಟಿ, ದ್ವಿತೀಯ ಸುರೇಶ್ ಗಟ್ಟಿ. ಕ್ರೀಡೆ ಬಾಂಬ್ ಇನ್ ದ ಸಿಟಿ ಮಕ್ಕಳ ವಿಭಾಗ ಪ್ರಥಮ ಆರ್ಷಿ, ದ್ವಿತೀಯ ಪಾಯಲ್, ತೃತೀಯ ಇಬ್ಬರು ಲವಿಸ್ಕ ಮತ್ತು ಸಾಮಿ ಎಸ್ ಪಿಲಾರು. ದ್ವಿತೀಯ ಪಾಯಲ್, ತೃತೀಯ ಲವಿಸ್ಕ ಮತ್ತು ಸಾನ್ವಿ ಎಸ್ ಪಿಲಾರು. ಹುಡುಗರ ವಿಭಾಗ ಮೊಹಮ್ಮದ್ ಅಬ್ಯಾದ್ ಪ್ರಥಮ, ಸಾನ್ವಿ ದ್ವಿತೀಯ, ಲಿಖಿತ್ ಎಸ್ ಗಟ್ಟಿ ತೃತೀಯ. ಹುಡುಗಿಯರಿಗೆ ಪ್ರಥಮ ಸುಹಾನಿ, ದ್ವಿತೀಯ ಸಿಂಚನ, ತೃತೀಯ ಗೌತಮಿ ಗಟ್ಟಿ. ಮಹಿಳೆಯರ ವಿಭಾಗ ಪ್ರಥಮ ರೇವತಿ ಗಟ್ಟಿ, ದ್ವಿತೀಯ ಅಶ್ವಿನಿ ದಿನೇಶ್ ಗಟ್ಟಿ, ತೃತೀಯ ಶೋಭಾ ಗಟ್ಟಿ. ಕ್ರೀಡೆ ಮ್ಯೂಸಿಕಲ್ ಚೇರ್ ಬಹುಮಾನ ವಿತರಣೆ ಮಾಡಬೇಕು. ಬ್ರಹ್ಮಕುಮಾರಿ ಪಾರ್ವತಿ ಅಕ್ಕ ಮ್ಯೂಸಿಕಲ್ ಚೇರ್ ಮಕ್ಕಳ ವಿಭಾಗ ಪ್ರಥಮ ರಿಷಿಕಾ, ದ್ವಿತೀಯ ಧನ್ಯಶ್ರೀ, ತೃತೀಯ ಅಭೀಶ್. ಮಹಿಳೆಯರ ವಿಭಾಗ ಪ್ರಥಮ ಶೋಭಾ ಗಟ್ಟಿ, ದ್ವಿತೀಯ ದೀಕ್ಷಾ ಗಟ್ಟಿ, ತೃತೀಯ ಪ್ರತೀಕ್ಷಾ. ಬೆಲೂನ್ ಬ್ಲಾಸ್ಟ್ ಬಹುಮಾನ ವಿತರಣವಾಗಬೇಕು. ಜಗದೀಶ್ ಶೆಟ್ಟಿ ವಿತ್ ಬೈ. ಹುಡುಗಿಯರ ವಿಭಾಗ ಪ್ರಥಮ ಸೃಷ್ಟಿ, ದ್ವಿತೀಯ ಅನುಶ್ರೀ, ತೃತೀಯ ಧ್ರುವಿ. ಹುಡುಗರ ವಿಭಾಗ ಪ್ರಥಮ ವಿಶ್ವಜಿತ್, ದ್ವಿತೀಯ ಲಿಖಿತ್ ಗಟ್ಟಿ, ತೃತೀಯ ಇಬ್ಬರು ಸಾಮಿತ್ ಮತ್ತು ಪ್ರಸಾದ್. ನಿಂಬೆ ಚಮಚ ಓಟ
ಬಹುಮಾನ ವಿತರಣೆ ಮಾಡಬೇಕು. ಸಂತೋಷ್ ಕುಮಾರ್ ಕುಂಪಲ. ಹೈಸ್ಕೂಲ್ ಮತ್ತು ಕಾಲೇಜು ವಿಭಾಗ ನಿಂಬೆ ಚಮಚ ಓಟ. ಪ್ರಥಮ ಧನ್ಯಶ್ರೀ ಶೆಟ್ಟಿ, ದ್ವಿತೀಯ ಪುಣ್ಯಶ್ರೀ ಶೆಟ್ಟಿ. ಮಹಿಳೆಯರ ವಿಭಾಗ ಪ್ರಥಮ ನೇತ್ರಾವತಿ, ದ್ವಿತೀಯ ಗೌತಮಿ ಗಟ್ಟಿ. ಮಕ್ಕಳ ವಿಭಾಗ ಪ್ರಥಮ ಮುಸ್ತಾಫ, ದ್ವಿತೀಯ ಧ್ಯಾನಶ್ರೀ. ಹುಡುಗಿಯರ ವಿಭಾಗ ಪ್ರಥಮ ಸೃಷ್ಟಿ, ದ್ವಿತೀಯ ನಿಸರ್ಗ, ತೃತೀಯ ಧ್ರುವಿ. ಹುಡುಗಿಯರ ವಿಭಾಗ ಸೃಷ್ಟಿ ಪ್ರಥಮ ನಿಂಬೆ ಚಮಚ, ಪ್ರಥಮ ಸೃಷ್ಟಿ, ದ್ವಿತೀಯ ನಿಸರ್ಗ, ತೃತೀಯ ಧ್ರುವಿ. ಹುಡುಗರ ವಿಭಾಗ ಪ್ರಥಮ ಮೊಹಮ್ಮದ್ ಕೈಶ್, ದ್ವಿತೀಯ ಮನ್ವಿತ್, ತೃತೀಯ ವಿಶ್ವಜಿತ್ ಶೆಟ್ಟಿ. ಮಡಿಕೆ ಹೊಡೆಯುವ ಸ್ಪರ್ಧೆ ಮನ್ವಿತ್, ದ್ವಿತೀಯ, ತೃತೀಯ ವಿಶ್ವಜಿತ್ ಶೆಟ್ಟಿ. ಮಡಿಕೆ ಹೊಡೆಯುವ ಸ್ಪರ್ಧೆ ವಿಜೇತರಿಗೆ ಬಹುಮಾನ ನೀಡಬೇಕು. ಸುನಿಲ್ ರೈ, ಭೀಮ್ರಾಜ್. ಭೀಮ್ರಾಜ್ನ ಪರವಾಗಿ ಮಂದಿರದ ಸದಸ್ಯರು ಸ್ವೀಕಾರ ಮಾಡುತ್ತಿದ್ದಾರೆ. ಚೆಂಡು ಬಾಸು ಮಕ್ಕಳ ವಿಭಾಗ ಪ್ರಥಮ ಚಿನ್ಮಯ ಶೆಟ್ಟಿ, ದ್ವಿತೀಯ ವಿಶ್ವಜಿತ್ ಶೆಟ್ಟಿ, ತೃತೀಯ ಮೊಹಮ್ಮದ್ ಅಬ್ಯಾದ್. ಚೆಂಡು ಬಾಸ್ ಪ್ರಥಮ ಚಿನ್ಮಯ ಶೆಟ್ಟಿ, ದ್ವಿತೀಯ ವಿಶ್ವಜಿತ್ ಶೆಟ್ಟಿ, ತೃತೀಯ ಮೊಹಮ್ಮದ್ ಅಬ್ಯಾದ್. ಮಹಿಳೆಯರ ವಿಭಾಗ ಪ್ರಥಮ ದೀಪ್ತಿ ಗಟ್ಟಿ, ದ್ವಿತೀಯ ಪುಣ್ಯಶ್ರೀ, ತೃತೀಯ ಶೋಭಾ ಗಟ್ಟಿ. ಸೂಜಿ ನೂಲೋಟ ಚೆಂಡು ಪಾಸ್ ಮಹಿಳೆಯರ ವಿಭಾಗ ದೀಪ್ತಿ ಗಟ್ಟಿ. ಸೂಜಿ ನೂಲೋಟ ಮಕ್ಕಳಿಗೆ ಪ್ರಥಮ ಪ್ರಸಾದ್, ದ್ವಿತೀಯ ಚಿರಾಗ್, ತೃತೀಯ ಲಿಖಿತ್ ಗಟ್ಟಿ.
ಹುಡುಗಿಯರ ವಿಭಾಗ ಪ್ರಥಮ ಸುಹಾನಿ, ದ್ವಿತೀಯ ಅದಿತಿ, ತೃತೀಯ ಪ್ರತೀಕ್ಷಾ. ಹುಡುಗಿಯರ ವಿಭಾಗ. ಮಹಿಳೆಯರ ವಿಭಾಗ ಪ್ರಥಮ ನಮ್ರತ, ದ್ವಿತೀಯ ಲತಾ, ತೃತೀಯ ನವ್ಯ. ಬಹುಮಾನ ಸ್ವೀಕಾರ ಮಾಡಿದ ಎಲ್ಲ ವಿಜೇತರಿಗೂ ಶುಭಾಶಯಗಳು ಹಾಗೂ ಬಹುಮಾನ ವಿತರಣೆ. ಕಾರ್ಯಕ್ರಮಕ್ಕೆ ಬೆಂತಿನಕ್ಲೆ ಒಂಜಿ ಸ್ಮರಣಿಕೆ ఒక ಶಾಲ್ ಪಾಡ್ದೊಂಜಿ ಗೌರವ ಕೊರ್ಪುನ ನಮ್ಮ ಕರ್ತವ್ಯ ಆತಂದ್ರೆ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಭಾರಿ ಶೋಕದ ನಿರೂಪಣೆ ಮಂತಿನ ಎನ್ನ ಆತ್ಮೀಯ ಪ್ರವೀಣ್ ಕುಂಪಾಲ ಮೇರೆ ವೇದಿಕೆ ಬರ್ತದ ಅತಿಥಿ ಒಂಜಿ ಸ್ಮರಣಿಕೆ ಜೊತೆ ನೋಡೋದು ಕೇನೊಮ್ಮೆ ಭಾರಿ ಶೋಕದ ಒಂಜಿ ನಿರೂಪಕರು ಇಂಚಿನ ದಿನಟ್ ಭಾರಿ ಆರು ನಿರೂಪಣೆ ಭಾರಿ ಫೇಮಸ್ ಆವೊಂದುಲ್ಲೇರು ಅರಿಗೆ ಆ ಮಹಾಲಕ್ಷ್ಮಿ ಅತ್ತೆ ನಲ್ಲಾತ್ ಸುಖ ಶಾಂತಿ ಕೊರಡು ಪಂಡದು ಕೇನೊಮ್ಮೆ. ಸೇವೆ ಸಲ್ಲಿಸುವಲ್ಲಿ ನಮ್ಮ ಆತ್ಮೀಯರು ಸಂತೋಷ್ ತೊಕ್ಕೋಟು ದಯಮಂತದ ವೇದಿಕೆ ಬರ್ತದೆ ಸ್ಮರಣಿಕೆ ಶಾಲ್ ಜೊತೆ ಬಂದು ಕೇನೋ ಯಶಸ್ ಕ್ರಿಯೇಷನ್ ಛಾಯಾಗ್ರಾಹಕರು ನಿರಂತರ ಕರಿನ 3 ವರ್ಷದ ನಮ್ಮ ಕಾರ್ಯಕ್ರಮದ ಛಾಯಾಗ್ರಹಣ ಮಂತೊಂದಲ್ಲೇರು ಅರಿಗಳ ಮಹಾಲಕ್ಷ್ಮಿ ಅತ್ತೆ ಎಡ್ಡನ ಪಡೆದು ಕೇನೋದಿಲ್ಲ ಅಂಚನೆ ಧ್ವನಿವರ್ಧಕಡು ಸಾಕಾರ ಕೊರಲು ಉಪ್ಪಿನ ನಮ್ಮ ಸ್ಥಳೀಯರು DJ ಹರೀಶ್ ದಯಮಂತದೊಂಜಿ ಸ್ಮರಣಿಕೆ ಜೊತೆ ನೋಡಿ ಬಂದು ಕೇನೋದಲ್ಲೇ ನಮ್ಮ ಯುವ ನಾಯಕಿ ರಾಜೇಶ್ ಶೆಟ್ಟಿ ಬಜೀರ್ಬತ್ತು ಅರಿಗೆ ಸ್ಮರಣಿಕೆ ಶುರುಡಿ ಶೆಟ್ರು ವೇದಿಕೆ ಬರ್ತದೆ ಸ್ಮರಣಿಕೆ ಶಾಲು ಜೊತೆ ನೋಡಿ ಬಂದು ಕೇನೋದಲ್ಲೇ. ಕಿಶೋರಣ್ಣೆ ರಂಗ ಸವ್ಯಸಾಚಿ ಲಲಿತೆ ಕಲಾ ಕಾರ್ಯಕ್ರಮಕ್ಕೆ ವಂದನೆ ಕೊರೊಂದು ವೇದಿಕೆ ಪುನ ಹಿರಿಯರ ಆಯ್ನಂಚಿನ ಧರ್ಮದರ್ಶಿ ಸತ್ಯಶಂಕರ ಬೊಳ್ಳ ಬಕ ಬಾಬು ಕಿನ್ಯ ಪಾರ್ವತಿಯಕ್ಕ ಬಕ ನಮ್ಮ ನಿವೃತ್ತ ಕಾರ್ಗಿಲ್ ಯೋಧೆ ಪ್ರವೀಣ್ ಶೆಟ್ಟಿ ಮಾತೆರ್ಗಳ ವಂದನೆ ಕೊರೊಂದು ಅಕೇರ್ಗೆ ಮೂಲು ನಮಕ್ ಸ್ಥಳಾವಕಾಶ ಕೊರ್ನಂಚಿನ ದಿವಂಗತ ಕಿಟ್ಟನರೈ ಬಕ ಅರ್ನ ಮಗೆ ಜಯರಾಮ್ ಶೆಟ್ಟಿ ಅಕಲೆಗಳ ವಂದನೆಯನ್ನು ಕೊರೊಂದು ಕಾರ್ಯಕ್ರಮನ ಇಡೆಗೆ ಮುಗಿಪೋನಲ್ಲ ಮಾತೆರ್ಗಳ ಸೊಲ್ಮೇಲು ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಮಾತೆರ್ಲ ಈ ಕಾರ್ಯಕ್ರಮಗಳ ಸಪೋರ್ಟ್ ಮಾಡ್ಕೊಡು ಬಂದು ಕೆಲವೊಂದು ಸಭಾ ಕಾರ್ಯಕ್ರಮನ ಮುಕ್ತಾಯ ಮಾಡ್ತದೆ. ಒಂಜಿ ವಿಷಯ ಅತಿಥಿಗಳ ಒಂಜಿ ವಿನಂತಿ ಮಹಾಲಕ್ಷ್ಮಿ ಮಂದಿರದ ಒಂಜಿ ಸ್ಥಳೀಯವಾದ ರಚನ ದಿನೇಶ್ ನಾಯಕ್ ಪತ್ರಕರ್ತರ ಮೇರೆಗಳ ಈ ಗೌರವ ಸಂದವನಂಚಿನ ಕಾರ್ಯಕ್ರಮ ಪೋಂದಿಲ್ಲ ಈ ಒಂಜಿ ಸತ್ಯಶಂಕರ್ ಬಳ್ಳಾದರ್ ಈ ಒಂಜಿ ಕಾರ್ಯಕ್ರಮನ ಗೌರವ ಮಲ್ಪೋಡು ಪಂಡದ ವಿನಂತಿ ಇದೀಗ ದಿನೇಶ್ ನಾಯಕರಿಗೆ ಮಹಾಲಕ್ಷ್ಮಿ ಮಂದಿರದ ಪ್ರೀತಿ ದೀದು ಅವೆಲ್ಲ ಕಡೆ ಜವಡರನ್ನು ಒಟ್ಟು ಮಲ್ತದು ಈ ಕಾರ್ಯಕ್ರಮದ ಪೂರ್ಣ ತೊಡಗೈಸಂಚಿನ ದಿನೇಶ್ ನಾಯಕರಿಗೆ. Thank you.